ಸೊ ಅದಕ್ಕೋಸ್ಕರ ಇವಾಗ ಇಲ್ಲಿ ಏನ್ ಹೇಳ್ತಾ ಇದ್ರೆ ನಾವ್ ಯಾವ್ದಾದ್ರು ಒಂದು ಚಟುವಟಿಕೆಯನ್ನ ಮಾಡ್ಲೇಬೇಕಾಗುತ್ತೆ. ಬರೀ ಧ್ಯಾನ ಮಾಡ್ತಾ ಇದ್ರೆ ಅದು ಸೋಮಾರಿತನನೇ ಆಗತ್ತೆ. ಅದಕ್ಕೋಸ್ಕರ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಹೌದು ಧ್ಯಾನ ಮಾಡಿದಾಗ ನಾವು ಈ ಕೆಟ್ಟ ಕೆಲಸಗಳನ್ನ ಆ ಕ್ಷಣಕಾಲ ನಾವು ನಿಲ್ಲಿಸ್ತೀವಿ, ಆದ್ರೆ ಅದು ಪರಿಪೂರ್ಣತೆಯನ್ನ ನಮ್ಗೆ ತಂದು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಭಕ್ತಿ ಸೇವೆ ಅಂದ್ರೆ ಏನು? ಭಗವಂತನಿಗೆ ಇಷ್ಟವಾಗುವ ಸೇವೆ, ಮತ್ತೆ ಅದ್ರಲ್ಲಿ ಬೇರೆ ಯಾವ್ದು ಬೇರೆ ತರ ಉದ್ದೇಶ ಇರಬಾರ್ದು. ಫಲಾಪೇಕ್ಷೆ ಇಲ್ಲದೆ ಪ್ರೀತಿಯಿಂದ ಮಾಡುವ ಸೇವೆ ಭಗವಂತ. ಸೊ ಹಾಗಾದ್ರೆ ಇಲ್ಲಿ ಭಕ್ತಿ ಸೇವೆ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಶೀಲ ರೂಪ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಸೊ ಇದನ್ನ ನೀವು ತಿಳ್ಕೊಂಡಿದ್ದೀರಾ ಅಲ್ವಾ? ಭಕ್ತಿ ರಸಾಮೃತ ಸಿಂಧುವಲ್ಲಿ ನೀವು ತಿಳ್ಕೊಂಡಿದ್ದೀರಾ. ಸೊ ಇದ್ರಲ್ಲಿ ಏನ್ ಹೇಳ್ತಾ ಇದಾರೆ, ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಆನುಕೂಲೇನ ಕೃಷ್ಣಾನುಶೀಲನಂ ಭಕ್ತಿ ಉತ್ತಮ ಅಂತ ಹೇಳಿದ್ದಾರೆ. ಇಲ್ಲಿ ಉತ್ತಮ ಭಕ್ತಿ ಅಂತಂದ್ರೆ ಯಾವ ತರ ಇರ್ಬೇಕು? ಅನ್ಯ ಅಭಿಲಾಷಿತ ಶೂನ್ಯ ಅಲ್ವಾ? ಯಾವುದೇ ಒಂದು ನಮ್ಗೆ ಅಭಿಲಾಷೆ ಅನ್ನೋದು ಇರ್ಕೂಡ್ದು, ಅದು ಶೂನ್ಯವಾಗಿರ್ಬೇಕು. ಅನ್ಯ ಅಭಿಲಾಷಿತ ಶೂನ್ಯ ಜ್ಞಾನ ಕರ್ಮಾದಿ ಅನಾವೃತಂ ಅಲ್ವಾ? ಅದ್ರಲ್ಲಿ ಯಾವುದೇ ಒಂದು ಜ್ಞಾನವೇ ಆಗ್ಲಿ ಕರ್ಮವೇ ಆಗ್ಲಿ ಅದ್ರಲ್ಲಿ ಯಾವುದೇ ಒಂದು ಸ್ವಾರ್ಥ ಮನೋಭಾವನೆ ಇರ್ಕೂಡ್ದು. ಮತ್ತೆ ಅನುಕೂಲಿನ ಶೀಲನಂ ಅಲ್ವಾ? ಕೃಷ್ಣನಿಗೆ ಅನುಕೂಲ ಆಗಿರುವಂತಹ ಭಕ್ತಿನ ನಾವು ಮಾಡ್ಬೇಕಾಗತ್ತೆ. ಇವಾಗ ಕಂಸ ಮತ್ತೆ ಬೇರೆ ರಾಕ್ಷಸರನ್ನೆಲ್ಲ ನೋಡಿದ್ವಿ, ಅವ್ರು ಮೂರತ್ತೂ ಸಹ ಕೃಷ್ಣನನ್ನೇ ಕುರಿತಾಗಿ ಯೋಚನೆ ಮಾಡ್ತಾ ಇದ್ರು. ಅವರು ಅನವರತ ಅವ್ರು ಯೋಚನೆ ಮಾಡ್ತಾ ಇದ್ರು. ಆದ್ರೆ ಅದು ಅನುಕೂಲವಾಗಿತ್ತ? ಆ ಕೃಷ್ಣನಿಗೆ ಸಂತೋಷವನ್ನ ಕೊಡ್ತಾ ಇತ್ತ ಅಲ್ವಾ? ಅವರು ಕೃಷ್ಣನನ್ನ ಅವರು ಸಾಯಿಸ್ಲಿಕ್ಕೆ ಅವ್ರು ಯೋಚನೆ ಮಾಡ್ತಾ ಇದ್ರು ಅಲ್ವಾ? ಇವಾಗ ನಾವು ಭಕ್ತಿಯನ್ನ ಉತ್ತಮ ಭಕ್ತಿ ಅಂತ ಕರಿಬೇಕು ಅಂತಂದ್ರೆ ಅದು ಕೃಷ್ಣನಿಗೆ ಅನುಕೂಲ ಆಗೋ ತರ ನಾವು ಅದನ್ನ ಮಾಡ್ಬೇಕಾಗತ್ತೆ. ಅಂತಹ ಭಕ್ತಿಯನ್ನ ಇಲ್ಲಿ ಉತ್ತಮ ಭಕ್ತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಉತ್ತಮ ಭಕ್ತಿ ಅಥವಾ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ಬಗೆಗೆ ನಿರ್ಮಲವಾದ ಭಕ್ತಿ ಎಂದರೆ ಭಗವಂತನಿಗೆ ಇಷ್ಟವಾಗುವಂತೆ ಭಕ್ತಿ ಸೇವೆ ಮಾಡುವುದು. ಈ ಭಕ್ತಿ ಸೇವೆಯಲ್ಲಿ ಯಾವುದೇ ಬಾಹ್ಯ ಉದ್ದೇಶ ಇರಬಾರದು. ಕಾಮ್ಯ ಕರ್ಮವಾಗಲಿ ನಿರಾಕಾರ ಜ್ಞಾನವಾಗಲಿ ಮತ್ತಿತರ ಸ್ವಾರ್ಥ ಕಾಮನೆಗಳಾಗಲಿ ಇರಕೂಡುದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ. ಇಲ್ಲಿ ಹೌದು ಕೃಷ್ಣನನ್ನ ಆರಾಧಿಸೋದು ತುಂಬಾ ಮುಖ್ಯ, ಆದ್ರೆ ನಾವು ಯಾವ ಉದ್ದೇಶದಲ್ಲಿ ನಾವು ಕೃಷ್ಣನನ್ನ ಆರಾಧಿಸ್ತಿದೀವಿ ಅಂತ ಹೇಳ್ಬಿಟ್ಟು ಅದು ಇನ್ನೂ ಮುಖ್ಯ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲಿ ಕಾಮ್ಯ ಕರ್ಮವಾದಿಗಳು ಮತ್ತು ನಿರಾಕಾರವಾದಿಗಳು ಅವ್ರು ಯಾವ ತರ ಅಲ್ಲಿ ಕೃಷ್ಣನನ್ನ ಅಲ್ಲಿ ಏನು ಪೂಜೆ ಮಾಡ್ತಾ ಇದ್ದಾರೆ. ಈ ಕಾಮ್ಯ ಕರ್ಮವಾದಿಗಳು ಏನ್ ಮಾಡ್ತಾ ಇದಾರೆ, ಅವರು ನನ್ನ ಕೃಷ್ಣನಿಗೆ ನಮಸ್ಕಾರ ಮಾಡಿದ್ರೆ, ಕೃಷ್ಣನಿಗೆ ಭಕ್ತಿಯನ್ನ ಮಾಡಿದ್ರೆ ನನಗೆ ಏನೋ ಒಂದು ಸಿಗ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರು ಭಕ್ತಿಯನ್ನ ಮಾಡ್ತಾ ಇದ್ದಾರೆ ಅಲ್ವಾ? ಅದನ್ನ ಉತ್ತಮ ಭಕ್ತಿ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಅಲ್ಲಿ ಅವರ ಸ್ವಾರ್ಥ ಅನ್ನೋದಿದೆ ಅಲ್ವಾ? ಮತ್ತೆ ಇಲ್ಲಿ ಜ್ಞಾನವಾದಿಗಳು ಅವ್ರೇನ್ ಮಾಡ್ತಾ ಇದ್ದಾರೆ, ಅವರು ಬ್ರಹ್ಮ ಜ್ಯೋತಿಲಿ ಲೀನ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಸಹ ದೇವರಿಗೆ ಸಮ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೆ ಏನು ಭಗವಂತನಿಗೆ ಆಕಾರ ಇಲ್ಲ, ನಿರಾಕಾರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ? ಇದ್ಯಾವುದನ್ನು ಸಹ ಭಗವಂತನಿಗೆ ಅನುಕೂಲಕರವಾದದ್ದು ಅಲ್ಲ. ಅದಕ್ಕೋಸ್ಕರ ಇಂಥದನ್ನ ಉತ್ತಮ ಭಕ್ತಿ ಅಂತ ಹೇಳ್ಬಿಟ್ಟು ಕರೀಲಿಕ್ಕೆ ಆಗೋದಿಲ್ಲ. ಸೊ ಉತ್ತಮ ಭಕ್ತಿ ಅಂತಂದ್ರೆ ಅನ್ಯ ಅಭಿಲಾಷಿತ ಶೂನ್ಯ, ಯಾವುದೇ ಒಂದು ಅಭಿಲಾಷೆ ಇಲ್ದಲೆ ನಾವು ಕೃಷ್ಣನ ಸಂತೋಷಕ್ಕೋಸ್ಕರ ನಾವು ಭಕ್ತಿ ಸೇವೆಯನ್ನ ಮಾಡೋದನ್ನ ಉತ್ತಮ ಭಕ್ತಿ ಅಂತ ಹೇಳ್ಬಿಟ್ಟು ಅಥವಾ ನಿರ್ಮಲ ಭಕ್ತಿ ಅಂತ ಹೇಳ್ಬಿಟ್ಟು ಕರೀತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕತೆ ನಿಮ್ಗೆಲ್ಲರಿಗೂ ಸಹ ಗೊತ್ತಿರ್ಬೋದು, ನಾನು ಮತ್ತೆ ಅದನ್ನ ರಿಪೀಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಮತ್ತೆ ನಮ್ಗೆ ಇಲ್ಲಿ ಪ್ರಹ್ಲಾದ ಮಹಾರಾಜರು ನಮ್ಗೆ ತಿಳಿಸಿ ಕೊಡ್ತಾ ಇದ್ದಾರೆ ಭಕ್ತಿ ಅಂತಂದ್ರೆ ಹೇಗೆ ಮಾಡ್ಬೇಕು ಅಂತ. ನಮ್ಗೆ ಗೊತ್ತಿಲ್ಲ ಭಕ್ತಿ ಅಂತಂದ್ರೆ ಹೇಗೆ ಮಾಡ್ಬೇಕು ಅಂತ. ಇವಾಗ ಸೇವೆ ಮಾಡಿ ಅಂತ ಹೇಳ್ತಾರೆ. ಕೃಷ್ಣನಿಗೆ ಏನ್ ಇಷ್ಟ, ಯಾವ ತರ ಸೇವೆ ಮಾಡ್ಬೇಕು? ಯಾಕಂದ್ರೆ ಇವಾಗ ಕೃಷ್ಣನಿಗೆ ಅನುಕೂಲಕರವಾದದ್ದೇ ನಾವು ಮಾಡ್ಬೇಕಾಗತ್ತೆ. ಅದಕ್ಕೆ ನಮ್ಗೆ ಪ್ರಹ್ಲಾದ ಮಹಾರಾಜರು ಅವ್ರು ನಮ್ಗೆ 7ನೇ ಸ್ಕಂದ ಶ್ರೀಮದ್ ಭಾಗವತಮಲ್ಲಿ ನಮ್ಗೆ ತಿಳಿಸಿ ಕೊಡ್ತಾರೆ ಹೇಗೆ ಭಕ್ತಿಯನ್ನ ಮಾಡೋದು ಅಂತ ಹೇಳ್ಬಿಟ್ಟು. ಭಕ್ತಿ ಸೇವೆಯು ಕೆಲಸಕ್ಕೆ ಬಾರದ ಲೌಕಿಕ ಚಟುವಟಿಕೆಗಳನ್ನ ನಿಲ್ಲಿಸುವುದು ಮಾತ್ರವಲ್ಲದೆ ಸಾರ್ಥಕವಾದ ಭಕ್ತಿ ಸೇವಾ ಕಾರ್ಯಗಳಲ್ಲಿ ಒಬ್ಬನನ್ನ ತೊಡಗಿಸಿಕೊಳ್ಳುವುದು ಅಂತ ಹೇಳ್ತಿದ್ದಾರೆ.
ನೋಡಿ ಇವಾಗ ಕೆಲಸಕ್ಕೆ ಬಾರದ ಲೌಕಿಕ ಚಟುವಟಿಕೆಗಳನ್ನ ನಿಲ್ಲಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆ ಏನನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ? ಸಾರ್ಥಕವಾದ ಭಕ್ತಿ ಸೇವಾ ಕಾರ್ಯವನ್ನ ನಾವು ಮಾಡ್ಬೇಕಾಗತ್ತೆ. ಸಾರ್ಥಕವಾದ ಭಕ್ತಿ ಸೇವೆ ಅಂದ್ರೆ ಏನು ನೋಡಿ, ಅದಕ್ಕೆ ಪ್ರಹ್ಲಾದ ಮಹಾರಾಜ ಇಲ್ಲಿ 9 ಭಕ್ತಿ ಸೇವೆಯ ಪ್ರಕ್ರಿಯೆಗಳನ್ನ ಹೇಳ್ತಾ ಇದ್ದಾರೆ. ಇದೆಲ್ಲ ಸಹ ನಿಮ್ಗೆ ಗೊತ್ತಿದೆ ಅಲ್ವಾ? ನೀವು ಲೆವೆಲ್ 1 ನಲ್ಲಿ ನೀವು ಕಲ್ತ್ಕೊಂಡಿದ್ದೀರಾ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಲ್ವಾ? ಅದಾದ್ಮೇಲೆ ಇನ್ನ ಒಂದು ಶ್ಲೋಕ ಬರುತ್ತೆ, ಅದು ಇಲ್ಲಿಲ್ಲ. ಬಟ್ ಇಲ್ಲಿ ಏನನ್ನ ಹೇಳ್ತಾ ಇದಾರೆ? ಶ್ರವಣ, ಕೀರ್ತನ, ವಿಷ್ಣು ಸ್ಮರಣ, ಪಾದ ಸೇವನ, ಅರ್ಚನಾ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ, ಈ 9 ಕ್ರಿಯೆಗಳನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಇಲ್ಲಿ ಯಾರು? ಪ್ರಹ್ಲಾದ ಮಹಾರಾಜರು. ಸೊ ಇಲ್ಲಿ ನಮಗೆ ಗೊತ್ತಿರೋ ಹಾಗೇನೆ ಶ್ರವಣಕ್ಕೆ ಯಾರನ್ನ ನಾವು ಎಕ್ಸಾಂಪಲ್ ಆಗಿ ನಾವು ಕೊಡ್ತೀವಿ? ನಾವು ಪರೀಕ್ಷಿತ ಮಹಾರಾಜ. ಪರೀಕ್ಷಿತ ಮಹಾರಾಜ. ಕೀರ್ತನೆಗೆ ಶುಕ ಶುಕ ಮುನಿಗಳಿಗೆ ನಾವು ಕೊಡ್ತೀವಿ, ನಾರದರನ್ನು ನಾವು ಕೊಡ್ಬಹುದು, ಮೀರಾಬಾಯಿಯನ್ನ ಹೇಳ್ಬಹುದು. ಸ್ಮರಣಕ್ಕೆ ನಾವು ಯಾರ ಎಕ್ಸಾಂಪಲ್ ಅನ್ನ ಕೊಡ್ತೀವಿ? ಪ್ರಹ್ಲಾದ್ ಮಹಾರಾಜ್. ಪ್ರಹ್ಲಾದ್ ಮಹಾರಾಜ್. ಪಾದ ಸೇವನೆಗೆ ಲಕ್ಷ್ಮಿ. ಶ್ರೀಲಕ್ಷ್ಮಿ. ಲಕ್ಷ್ಮಿ. ಅರ್ಚನೆಗೆ ಪ್ರತು ಮಹಾರಾಜ. ಪ್ರತು ಮಹಾರಾಜನಿಗೆ ನಾವು ಕೊಡ್ತೀವಿ. ವಂದನೆಗೆ ಅಕ್ರೂರ. ಅಕ್ರೂರನನ್ನ. ದಾಸ್ಯಕ್ಕೆ ಹನುಮಂತ. ಸಖ್ಯಕ್ಕೆ ಅರ್ಜುನ. ಆತ್ಮನಿವೇದನಕ್ಕೆ ಬಲಿ ಮಹಾರಾಜ. ಅಲ್ವಾ? ನೋಡಿ ಈ 9 ಯಾವುದೇ ಒಂದನ್ನ ಮಾಡಿದ್ರು ಸಹ ನಾವು ಪರಿಪೂರ್ಣತೆನ ನಾವು ಪಡಿಬಹುದು ಅಲ್ವಾ? ಆ ಭಕ್ತಿ ಸೇವೆ ಅನ್ನೋದು ಸಾರ್ಥಕವಾದ ಭಕ್ತಿ ಸೇವೆ ಆಗತ್ತೆ ಅಲ್ವಾ? ಈ 9 ಮಾಡಿದ್ರೆ ಇನ್ನು ಹೇಗಿರ್ಬೋದು ಅಲ್ವಾ? ಸೊ ಈ 9 ಯಾರಾದ್ರೂ ಮಾಡಿದಾರಾ? ಅಂಬರೀಷ್ ಮಹಾರಾಜ್. ಅಂಬರೀಷ ಮಹಾರಾಜ ಈ 9 ನವವಿಧ ಭಕ್ತಿಯನ್ನ ಅವರು ಮಾಡಿ ಭಗವಂತನ ಪ್ರೀತಿಗೆ ಅವರು ಪಾತ್ರರಾಗಿದ್ದಾರೆ ಅಲ್ವಾ? ಸೊ ಇವಾಗ ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ. ಈ ಭಕ್ತಿ ಸೇವೆಯ 9 ಪ್ರಕ್ರಿಯೆಗಳು ಕೆಳಕಂಡಂತಿವೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಇದನ್ನ ನಿಮ್ಗೆ ಲೆವೆಲ್ 3 ಅಲ್ಲೂ ಸಹ ಈ ಕ್ವಶನ್ ಬರುತ್ತೆ. ಯಾವುದು ನವವಿಧ ಭಕ್ತಿ ಅಂತಂದ್ರೆ ಯಾವುದು, ಅದನ್ನ ಹೇಗೆ ಮಾಡ್ಬೇಕಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ಅದಕ್ಕೆ ಇದನ್ನ ನೀವು ತಿಳ್ಕೊಬೇಕಾಗತ್ತೆ. ಸೊ ಶ್ರವಣಂ ಅಂತಂದ್ರೆ ಏನರ್ಥ? ಪರಮಾತ್ಮನ ಹೆಸರು ಮತ್ತೆ ಮಹಿಮೆಗಳನ್ನ ಕೇಳುವುದು ಅಲ್ವಾ? ಶ್ರವಣ ಮಾಡೋದು. ಏನನ್ನ ಶ್ರವಣ ಮಾಡ್ತಾ ಇದ್ದೀರಾ? ಭಗವಂತನ ಹೆಸರು ಮತ್ತೆ ಭಗವಂತನ ಮಹಿಮೆಗಳನ್ನ ನೀವು ಶ್ರವಣ ಮಾಡ್ತಾ ಇದ್ದೀರಾ. ಮತ್ತೆ ಕೀರ್ತನೆ ಅಂತಂದ್ರೆ ಏನು? ಆತನ ಮಹಿಮೆಗಳನ್ನ ಪಠಿಸೋದು ಮತ್ತೆ ಭಗವಂತನ ಹೆಸರನ್ನ ಪಠಿಸೋದನ್ನು ಸಹ ನಾವು ಕೀರ್ತನೆ ಅಂತ ಹೇಳ್ಬಿಟ್ಟು ಕರಿತೀವಿ. ಮತ್ತೆ ಭಗವಂತನನ್ನ ಸ್ಮರಿಸೋದು ಅಲ್ವಾ? ಭಗವಂತನನ್ನ ಸ್ಮರಣೆ ಮಾಡೋದು, ಮನಸ್ಸಿನಲ್ಲಿ ನಾವು ಸ್ಮರಣೆ ಮಾಡೋದನ್ನ ನಾವು ಸ್ಮರಣ ಅಂತ ಹೇಳ್ಬಿಟ್ಟು ಕರಿತೀವಿ. ಮತ್ತೆ ನಾವ್ ಇನ್ನ ಒಂದು ಮುಖ್ಯವಾಗಿ ತಿಳ್ಕೊಳ್ಳೋದು ಏನು ಅಂತಂದ್ರೆ, ಸ್ಮರಣ ಅಂತಂದ್ರೆ ಯಾರ್ ಸ್ಮರಣೆ ಬೇಕಾದ್ರೂ ಮಾಡ್ಬೋದಾ ಅಥವಾ ಈ ನವವಿಧಿಯ ಭಕ್ತಿಯನ್ನ ನಾವು ಯಾರಿಗ್ ಬೇಕಾದ್ರೂ ಮಾಡ್ಬೋದಾ ಅಂತ ಪ್ರಶ್ನೆ ಬರುತ್ತೆ ಅಲ್ವಾ? ಯಾರಿಗ್ ಬೇಕಾದ್ರೂ ಮಾಡ್ಬೋದಾ ನಾವು? ಈ 9 ನವವಿಧ ಭಕ್ತಿ ಏನನ್ನ ಹೇಳಿದ್ದಾರೆ, ಈ ಭಕ್ತಿಯ ಪ್ರಕ್ರಿಯೆಗಳನ್ನ ನಾವು ಯಾರಿಗ್ ಬೇಕಾದ್ರೂ ಮಾಡ್ಬೋದಾ? ಇಲ್ಲ. ಯಾರಿಗೆ ಮಾಡ್ಬೇಕು? ವಿಷ್ಣುವಿಗೆ ಮಾಡ್ಬೇಕು. ನಮ್ಗೆ ಆ ಶ್ಲೋಕದಲ್ಲಿ ಸಹ ಅದನ್ನೇ ಹೇಳ್ತಾ ಇದಾರೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಅಲ್ವಾ? ಯಾರನ್ ಬೇಕಾದ್ರೂ ಮಾಡಿ ಅಂತ ಹೇಳ್ತಾ ಇಲ್ಲ, ವಿಷ್ಣುವಿಗೆ ಮಾಡ್ಬೇಕು ನೀವು ಈ ನವವಿಧ ಭಕ್ತಿಯನ್ನ. ಅವಾಗ್ಲೇ ಅದು ಉತ್ತಮ ಭಕ್ತಿ ಅಂತ ಹೇಳ್ಬಿಟ್ಟು ಪರಿಗಣಿಸಲ್ಪಡುತ್ತೆ ಅಂತ ಹೇಳ್ತಾ ಇದಾರೆ. ಮತ್ತೆ ಭಗವಂತನ ಪಾದಗಳ ಸೇವೆ, ಪಾದ ಸೇವೆ ನಮ್ಗೆ. ಮತ್ತೆ ಭಗವಂತನಿಗೆ ಪೂಜಿಸೋದು, ಅರ್ಚನಂಗೆ ಭಗವಂತನಿಗೆ ಪೂಜಿಸೋದು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಮತ್ತೆ ವಂದನಂ ಅಂತಂದ್ರೆ ಏನು? ಭಗವಂತನಿಗೆ ನಮನ ಸಲ್ಲಿಸೋದು. ದಾಸ್ಯಂ ಅಂತಂದ್ರೆ ಭಗವಂತನ ಸೇವಕನಾಗಿ ನಾವು ವರ್ತಿಸೋದು. ಸಖ್ಯಂ ಅಂತಂದ್ರೆ ಭಗವಂತನೊಂದಿಗೆ ಸ್ನೇಹವನ್ನ ಮಾಡುವುದು. ಮತ್ತೆ ಆತ್ಮನಿವೇದನ ಅಂತಂದ್ರೆ ಭಗವಂತನಿಗೆ ತನ್ನನ್ನ ಸಂಪೂರ್ಣವಾಗಿ ಒಪ್ಪಿಸೋದನ್ನ ಆತ್ಮನಿವೇದನ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಈ ನವವಿಧ ಭಕ್ತಿ ನಿಮ್ಗೆಲ್ಲರಿಗೂ ಸಹ ಗೊತ್ತಿದೆ. ಸೊ ಇವಾಗ ಮುಂದೆ ನಮ್ಗೆ ಅಂದ್ರೆ ಈ 6 ಅಂದ್ರೆ ಈ 6 ಅಂಶಗಳು ಅಥವಾ ಈ 6 ತತ್ವಗಳನ್ನ ಏನ್ ಹೇಳಿದಾರೋ ಅದನ್ನ ಮಾಡಿದ್ರೆ ನಮ್ಗೆ ಭಕ್ತಿ ಅದು ನಮ್ಮಲ್ಲಿ ಏನು ಏನ್ ಹೇಳ್ತಾರೆ, ನಾವು ಭಕ್ತಿ ಮಾರ್ಗದಲ್ಲಿ ನಾವು ಭಕ್ತಿ ಮಾರ್ಗದಲ್ಲಿ ನಾವು ಸಿದ್ಧಿಯನ್ನ ಪಡಿಬಹುದು ಖಂಡಿತವಾಗಿ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾರೆ ಅಲ್ವಾ? ಇವಾಗ ಪ್ರತಿಯೊಂದನ್ನು ನಾವ್ ಇವಾಗ ತಿಳ್ಕೊಂತ ಹೋಗೋಣಂತೆ. ಹರೇ ಕೃಷ್ಣ ಮಾತಾಜಿ. ಹಿಂದಿಂದು ಸ್ವಲ್ಪ ಸ್ಲೈಡ್ ತೋರಿಸಿ ಮಾತಾಜಿ. ಒಂದ್ ನಿಮಿಷ ಮಾತಾಜಿ. ಥ್ಯಾಂಕ್ಸ್ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ. ಇವಾಗ ನೋಡಿ ಇಲ್ಲಿ ಇದು ಯಾರನ್ನ ನೋಡ್ತಾ ಇದೀವಿ? ನಮ್ಗೆ ಇದು ಗೊತ್ತಿದೆ ಅಲ್ವಾ ಚಿತ್ರ? ನಮಗ್ ಗೊತ್ತಿರೋ ಹಾಗೇನೆ ಕೈಕೇಯಿ ಅವಳು ತುಂಬಾ ಒಳ್ಳೆಯವಳಾಗಿಲ್ಲ. ಅವಳು ಶ್ರೀರಾಮನನ್ನ ಪ್ರೀತಿಸ್ತಾ ಇದ್ಲ, ಶ್ರೀರಾಮನನ್ನ ಇಷ್ಟಪಡ್ತಾ ಇದ್ಲ ಕೈಕೇಯಿ. ಆದ್ರೆ ಅವಳು ಎಂತಹ ಒಂದು ನಿರ್ಣಯವನ್ನ ತಗೋತಾಳೆ ಅವಳು?
ರಾಮನನ್ನು ವನವಾಸಕ್ಕೆ ತೊಡಗುತ್ತಾಳೆ. ರಾಮನ ಪಟ್ಟಾಭಿಷೇಕ ಬೇಡ ಅಂತ. ಅದಕ್ಕೇನ್ ಕಾರಣ? ತನ್ನ ಮಗನಿಗೆ ಪಟ್ಟಾಭಿಷೇಕ ಮಂತರ ಮಾಡು ಅಲ್ವಾ? ಯಾರ ಮಾತನ್ನ ಕೇಳ್ತಾಳೆ ಅವಳೀಗ? ಮಂತರೆ. ನೋಡಿ, ಬರೇ ಶ್ರವಣ ಮಾಡಿದ್ರಿಂದನೇ ಎಷ್ಟು ಬದಲಾವಣೆ ಆಗುತ್ತೆ. ಹರೇ ಕೃಷ್ಣ. ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋರು ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಯಾರ ಮನೇಲೇನೋ ತುಂಬಾ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದೆ. ನೋಡಿ, ಅಂತಹ ಉತ್ತಮವಾದ ಕೈಕೇಯಿ ಆ ಮಂತರೆಯ ಆ ಮಾತನ್ನ ಕೇಳಿದ ತಕ್ಷಣನೇ ಅವಳ ಮನಸ್ಸಲ್ಲಿ ಎಷ್ಟು ಬದಲಾವಣೆ ಆಗತ್ತೆ ಅಲ್ವಾ? ನೋಡಿ, ಆ ಶ್ರವಣ ಅನ್ನೋದು ಅಷ್ಟು ಕೆಲಸ ಮಾಡತ್ತೆ ಅಂತ ನಮ್ಗೆ ಇದರಿಂದ ಗೊತ್ತಾಗತ್ತೆ ಅಲ್ವಾ? ನೋಡಿ, ನಾವು ಪರೀಕ್ಷಿತ ಮಹಾರಾಜನ ನೋಡಿದ್ವಿ. ಪರೀಕ್ಷಿತ ಮಹಾರಾಜನಾದ್ರೂ ಮಾಡಿದ್ದೇನು ಅಲ್ವಾ? ಅವರು ಶುಕಮುನಿಗಳು ಏನನ್ನ ಅವರು ಆ ಭಾಗವತವನ್ನ ಅವರು ಆ ಪ್ರವಚನ ಮಾಡ್ತಾ ಇದ್ರೆ ಅದನ್ನ ಕೇಳಿಸ್ಕೊಂಡು ಕುತ್ಕೋತಾರೆ. ಅಂದ್ರೆ ಬರೀ ಶ್ರವಣವನ್ನ ಮಾಡ್ತಾರೆ ಅವರು ಆ 7 ದಿನಗಳ ಕಾಲ ಅಲ್ವಾ? ಹಗಲು ರಾತ್ರಿ ಅಷ್ಟನ್ನ ಮಾಡಿದ್ದಕ್ಕನೆ ಅವ್ರಿಗೆ ಏನ್ ಸಿಗುತ್ತೆ? ಅವ್ರಿಗೆ ಯಾವ ಫಲ ಸಿಗುತ್ತೆ? ಪರೀಕ್ಷಿತ ಮಹಾರಾಜನಿಗೆ ಗೋಲೋಕಕ್ಕೆ ಗೋಲೋಕ. ಹಾ, ಅವರು ಭಗವಂತನ ಆ ಧಾಮಕ್ಕೆ ಹೋಗುವಂತಹ ಒಂದು ಪರಿಪೂರ್ಣತೆ ಅವ್ರಿಗೆ ಸಿಗುತ್ತೆ ಅಲ್ವಾ? ನಾವು ಪ್ರಭುಪಾದನ ನೋಡಿದ್ವಿ. ಪ್ರಭುಪಾದರು ಅವ್ರು ಅಮೆರಿಕಕ್ಕೆ ಹೋದಾಗ ಹಿಪ್ಪಿಗಳನ್ನ ನೋಡಿದೀವಿ ಅಲ್ವಾ? ಅವ್ರು ಎಲ್ಲ ಆ 4 ನಿಯಂತ್ರಕ ತತ್ವಗಳು ಏನಿದೆ ಕೃಷ್ಣ ಪ್ರಜ್ಞೆದು ಅದೆಲ್ಲವನ್ನ ಅವ್ರು ಮಾಡ್ತಾ ಇದ್ರು ಅಲ್ವಾ? ಮಾಂಸ ತಿಂತಾ ಇದ್ರು, ಆಲ್ಕೋಹಾಲ್ ತಗೋತಾ ಇದ್ರು, ಪರಸ್ತ್ರೀ ಸಂಘ ಮಾಡ್ತಾ ಇದ್ರು ಅಲ್ವಾ? ಮಾಂಸ ಭಕ್ಷಣೆ ಮಾಡ್ತಾ ಇದ್ರು, ಎಲ್ಲವನ್ನ ಮಾಡ್ತಾ ಇದ್ರು. ಆದ್ರೆ ಅವರು ಪ್ರಭುಪಾದರ ಮಾತುಗಳನ್ನ ಅವರು ಶ್ರವಣ ಮಾಡಿದ್ದಕ್ಕೆ ಅವ್ರಿಗೆ ಏನಾಯ್ತು? ಯಾವ ಪರಿವರ್ತನೆ ಆಯ್ತು ಅವರ ಜೀವನದಲ್ಲಿ? ಆ ಹಿಪ್ಪಿಗಳಿಗೆ ಏನಾಗತ್ತೆ? ಕೃಷ್ಣ ಪ್ರಜ್ಞೆಗೆ ಬಂದ್ರು ಅವ್ರು. ಅವರೆಲ್ಲ ಹ್ಯಾಪಿಗಳಾಗ್ತಾರೆ ಅಲ್ವಾ? ಹಿಪ್ಪಿಗಳೆಲ್ಲನೂ ಸಹ ಹ್ಯಾಪಿಗಳಾಗ್ತಾರೆ. ಅವರು ಕೃಷ್ಣ ಪ್ರಜ್ಞೆಗೆ ಬರ್ತಾರೆ. ಅವರ ಜೀವನ ಸಾರ್ಥಕ ಆಗತ್ತೆ. ಇಲ್ಲಾಂದ್ರೆ ನಾವು ಯಾರ ಹಿಪ್ಪಿಗಳನ್ನು ಸಹ ನಾವು ಜ್ಞಾಪಿಸ್ಕೊತಾ ಇರ್ಲಿಲ್ಲ ಅಲ್ವಾ? ಅದೇ ನೋಡಿ, ಶ್ರವಣ ಅನ್ನೋದು ಎಷ್ಟು ಮುಖ್ಯವಾದದ್ದು ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಆಗತ್ತೆ. ಅದಕ್ಕೆ ಇಲ್ಲಿ ನಮ್ಗೆ ಹೇಳ್ತಾ ಇದಾರೆ, ಈ ಶ್ರವಣಂ ಅಥವಾ ಕೇಳೋದು ಅನ್ನೋದು ದಿವ್ಯ ಜ್ಞಾನ ಸಂಪಾದನೆಯಲ್ಲಿ ಮೊದಲ ಹೆಜ್ಜೆ ಅಂತ ಹೇಳ್ತಾ ಇದ್ದಾರೆ. ಸೊ ದಿವ್ಯ ಜ್ಞಾನ ಸಂಪಾದನೆಯಲ್ಲಿ ಮೊದಲ ಹೆಜ್ಜೆ. ಅನರ್ಹ ವ್ಯಕ್ತಿಗಳ ಮಾತನ್ನ ಕೇಳಬಾರದು. ನಾವು ನೋಡಿದ್ವಿ ಅಲ್ಲ, ಈಗ ಕೈಕೇಯಿ ಮಂತರೆಯ ಮಾತನ್ನ ಕೇಳಿದಕ್ಕೆ ಏನಾಯ್ತು ಅಲ್ವಾ? ಆ ರಾಮಾಯಣವೇ ನಡೆದು ಹೋಯ್ತು, ಆ ರಾಮಾಯಣ ಘಟಿಸ್ತು ಅಲ್ವಾ? ಹೌದು, ಅದೆಲ್ಲರೂ ಸಹ ಭಗವಂತನ ಯೋಜನೆ. ಆದ್ರೆ ನಾವಿಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು? ಆ ಮಂತರೆಯ ಅವಳು ಅನರ್ಹ ವ್ಯಕ್ತಿ, ಅವಳ ಮಾತನ್ನ ಕೇಳಿದಕ್ಕೆ ಇವಾಗ ಕೈಕೇಯಿ ರಾಮನನ್ನ ಕಾಡಿಗೆ ಕಳಿಸುವಂತಹ ಒಂದು ನಿರ್ಣಯವನ್ನ ಅವಳು ತಗೋತಾಳೆ. ಅದಕ್ಕೆ ನಾವು ಅನರ್ಹ ವ್ಯಕ್ತಿಗಳ ಮಾತನ್ನ ಕೇಳಬಾರದು, ಯೋಗ್ಯವಾದ ವ್ಯಕ್ತಿಯ ಬಳಿಗೆ ಹೋಗಬೇಕು. ನಮ್ರತೆ. ಯಾರು ಯೋಗ್ಯವಾದ ವ್ಯಕ್ತಿ ಅಂತಂದ್ರೆ ಗುರುಗಳು ಅಲ್ವಾ? ಎಂತಹ ಗುರುಗಳು? ಗುರು ಪರಂಪರೆಯಲ್ಲಿ ಬಂದಿರುವಂತಹ ಗುರುಗಳ ನಮ್ರತೆಯಿಂದ ದಿವ್ಯವಾದ ರಹಸ್ಯ ಜ್ಞಾನವನ್ನ ಪಡಿಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಇದನ್ನ ನಾವು ಭಗವದ್ಗೀತೆಯಲ್ಲಿ ನಾವು ಈ ಶ್ಲೋಕವನ್ನ ನಾವು ತಿಳ್ಕೊಂಡಿದೀವಿ. ಆ ಶ್ಲೋಕ ಯಾವುದು? ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಕ್ಷೇಣ ಉಪದೇಶಂತಿ ತತ್ವದರ್ಶಿನಃ. ಸೊ ನಾವು ಯಾವ್ದೇ ಒಂದು ಉತ್ತಮ ಜ್ಞಾನವನ್ನ ನಾವು ಪಡ್ಕೋಬೇಕು ಅಂತಂದ್ರೆ ನಾವು ಸದ್ಗುರುವಿನ ಬಳಿಗೆ ಹೋಗ್ಬೇಕು, ಅವರ ಸೇವೆಯನ್ನ ಮಾಡ್ಬೇಕು. ಸೇವೆಯನ್ನ ಮಾಡಿ ಅವರಲ್ಲಿ ನಾವು ನಮ್ರರಾಗಿ ನಾವು ಪ್ರಶ್ನೆಗಳನ್ನ ನಾವು ಕೇಳ್ಬೇಕು, ನಮ್ಮ ಗೊಂದಲಗಳನ್ನ ನಾವು ಪರಿಹರಿಸ್ಕೋಬೇಕು ಅಲ್ವಾ? ಇದು ಸರಿಯಾದ ವಿಧಾನ. ಬರೀ ನಾವು ಊಹಾಪೋಹ ಮಾಡಿದ್ರೆ ನನಗೆ ಹಿಂಗ ಅನ್ನಿಸ್ತು ಹಂಗ ಅನ್ನಿಸ್ತು ಅದಕ್ಕೆ ನಾನು ಹಿಂಗ್ ಮಾಡ್ದೆ ಅಂದ್ರೆ ಅದು ನಮ್ಗೆ ಯಾವುದೇ ಒಂದು ಫಲವನ್ನ ಅದು ತಂದ್ಕೊಡೋದಿಲ್ಲ. ಗುರುವಿನ ಬಳಿ ಹೋಗಿ ಸತ್ಯವನ್ನ ಅರಿಯಲು ಪ್ರಯತ್ನಿಸು. ನಮ್ರತೆಯಿಂದ ಗುರುವನ್ನ ಕೇಳಿ ತಿಳಿದುಕೊಂಡು ಅವನ ಸೇವೆ ಮಾಡು. ಆತ್ಮ ಸಾಕ್ಷಾತ್ಕಾರ ಹೊಂದಿದವನು ತತ್ವದರ್ಶಿ ಆದ್ದರಿಂದ ನಿನಗೆ ಜ್ಞಾನವನ್ನ ನೀಡಬಲ್ಲನು. ಯಾಕಂದ್ರೆ ಅವ್ರಿಗೆ ನಿಜವಾದ ಜ್ಞಾನ ಅಂತಂದ್ರೆ ಏನ್ ಗೊತ್ತು. ಅದಕ್ಕೋಸ್ಕರ ಅಂತವ್ರ ಬಳಿಗೆ ಹೋದ್ರೆ ಅಷ್ಟೇನೆ ನಿಮ್ಗೆ ನಿಜವಾದ ಜ್ಞಾನ ದೊರೆಯುತ್ತೆ. ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅಷ್ಟೇನೆ ನೀವು ಪರಿಪೂರ್ಣತೆಯನ್ನ ನೀವು ಪಡಿಲಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಅಂತಹ ಜ್ಞಾನವನ್ನ ನೀವು ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ತದ್ ವಿಜ್ಞಾನಾರ್ಥಂ ಸಾ ಗುರುಂ ಏವಾಭಿ ಗಚ್ಚೇತ್ ಅಂತ ಹೇಳ್ಬಿಟ್ಟು ಮುಂಡಕ ಉಪನಿಷತ್ತಲ್ಲಿ ಹೇಳ್ತಾ ಇದ್ದಾರೆ. ಆ ದಿವ್ಯ ಜ್ಞಾನವನ್ನ ಅರಿಯಲು ಸದ್ಗುರುವನ್ನೇ ಆಶ್ರಯಿಸಬೇಕು. ಅದ ನಾನ್ ತುಂಬಾ ಇಂಟೆಲಿಜೆಂಟು, ನನ್ಗೆಲ್ಲಾ ಗೊತ್ತು, ನಾನ್ ಹಿಂಗ್ ಅನ್ಸುತ್ತೆ, ನನ್ಗೆ ಹಿಂಗ್ ಅನ್ಸುತ್ತೆ, ಹಿಂಗೆ ಮಾಡೋಣ ಅಂತ ನಾವ್ ಯೋಚನೆ ಮಾಡಿದ್ರೆ ನಾವು ನಮ್ಮ ಈ ಮನುಷ್ಯ ಜನ್ಮವನ್ನ ನಾವು ವ್ಯರ್ಥ ಮಾಡ್ಕೋತೀವಿ. ಅದಕ್ಕೋಸ್ಕರ ನಾವು ತದ್ ವಿಜ್ಞಾನಾರ್ಥಂ ಸಾ ಗುರುಂ ಏವಾಭಿಗಚ್ಚೇತ್, ನಾವು ಆ ಸದ್ಗುರುವನ್ನ ಆಶ್ರಯಿಸ್ಲೇಬೇಕು. ಅವಾಗಷ್ಟೇ ನಾವು ಆ ದಿವ್ಯ ಜ್ಞಾನ, ಆ ಭಗವಂತನ ಜ್ಞಾನವನ್ನ ನಾವು ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಗೆ ಇಲ್ಲಿ ತುಂಬಾ ಮುಖ್ಯವಾದ ವಿಷಯವನ್ನ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ, ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ್ ಜೀವ ಗುರುಕೃಷ್ಣ ಪ್ರಸಾದೆ ಪಾಯ ಭಕ್ತಿಲತಾ ಬೀಜ. ಇದು ಚೈತನ್ಯ ಚರಿತಾಮೃತದಲ್ಲಿ ಮಧ್ಯ ಲೀಲೆಯಲ್ಲಿ ಬರುತ್ತೆ. ಇದು 151ನೇ ಶ್ಲೋಕ 19ನೇ ಅಧ್ಯಾಯದ್ದು.
ಇಲ್ಲಿ ಏನನ್ನ ಹೇಳ್ತಾ ಇದ್ರೆ ಬ್ರಹ್ಮಾಂಡ ಭ್ರಮಿತೆ. ನಮ್ಗೆ ಬ್ರಹ್ಮಾಂಡ ಅಂದ್ರೆ ಗೊತ್ತು, 14 ಲೋಕಗಳಿದೆ. ಈ 14 ಲೋಕಗಳಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ, ನಾವು ಭ್ರಮಿತೆ ಅಂದ್ರೆ ನಾವಿಲ್ಲಿ ಸಂಚರಿಸ್ತಾನೆ ಇದೀವಿ, ನಾವು ಭ್ರಮಿಸ್ತಾ ಇದೀವಿ, ನಾವು ಮೇಲ್ ಹೋಗ್ತಾ ಇದೀವಿ, ಕೆಳಗಡೆ ಬರ್ತಾ ಇದೀವಿ, ಮೇಲ್ ಹೋಗ್ತಾ ಇದೀವಿ, ಕೆಳಗಡೆ ಬರ್ತಾ ಇದೀವಿ. ಪುಣ್ಯ ಮಾಡಿದ್ರೆ ಮೇಲ್ ಹೋಗ್ತೀವಿ, ಪಾಪ ಮಾಡಿದಾಗ ಕೆಳಗಡೆ ಬರ್ತಾ ಇದೀವಿ ಅಲ್ವಾ. ಈ ಮರ್ತ್ಯ ಲೋಕದಲ್ಲಿ ಇದ್ದಾಗ ನಾವ್ ಏನ್ ಪಾಪ ಪುಣ್ಯ ಮಾಡ್ತೀವೋ, ಪುಣ್ಯ ಮಾಡಿದ್ರೆ ಅದನ್ನ ಅನುಭವಿಸ್ಲಿಕ್ಕೆ ಮೇಲಿನ ಲೋಕಕ್ಕೆ ಹೋಗ್ಬೇಕು, ಪಾಪ ಮಾಡಿದಾಗ ಅದನ್ನು ಸಹ ಅನುಭವಿಸ್ಲಿಕ್ಕೆ ನಾವು ಕೆಳಗಿನ ಲೋಕಕ್ಕೆ ಹೋಗ್ಬೇಕಾಗತ್ತೆ. ಸೊ ಈ ತರ ನಾವು ಸಂಚಾರ ಮಾಡ್ತಾನೆ ಇದ್ದಾಗ, ನಾವಿಲ್ಲಿ ಸುತ್ತಾನೆ ಇದ್ದಾಗ ಏನಾಗತ್ತೆ, ನಾವೇನಾದ್ರೂ ತುಂಬಾ ಪುಣ್ಯ ಮಾಡಿದ್ರೆ, ಏನಾದ್ರೂ ನಾವು ಮರ್ತ್ಯ ಲೋಕದಲ್ಲಿ ಇದ್ದಾಗ, ಈ ಮನುಷ್ಯ ಜನ್ಮವನ್ನ ಪಡೆದಾಗ ಏನಾದ್ರೂ ಪುಣ್ಯ ಮಾಡಿದ್ರೆ ನಮ್ಗೆ ಏನಾಗತ್ತೆ, ನಾವ್ ಯಾರಾದ್ರೂ ಒಬ್ಬ ಭಕ್ತನನ್ನ ನಾವು ಭೇಟಿ ಆಗ್ತೀವಿ. ನಾವು ಈ ಸುತ್ತಾ ಇರ್ಬೇಕಾದ್ರೆ ಭಕ್ತನನ್ನ ಭೇಟಿ ಮಾಡಿದಾಗ ಏನಾಗತ್ತೆ, ಅವರ ಸಂಘವನ್ನ ಪಡೆದಾಗ ನಮ್ಗೆ ಆ ಭಕ್ತಿ ಲತೆಯ ಬೀಜ ಅಲ್ಲಿ ನಮ್ಮ ಹೃದಯದಲ್ಲಿ ನೆಡ್ತಾರೆ ಅವರು. ಆ ನೆಟ್ಟಿದಾಗ ನಾವು ಅದನ್ನ ಪೋಷಣೆ ಮಾಡ್ಬೇಕು. ನೋಡಿ, ಅದನ್ನ ದೊಡ್ಡ ಕಾಂಡ ಇರೋ ಮರ ಅಂತ ಹೇಳ್ತಾ ಇಲ್ಲ, ಅದು ಲತೆ ಅಂತ ಹೇಳ್ತಾ ಇದಾರೆ ಅಲ್ವಾ. ಅದು ತುಂಬಾನೇ ಅದು ಏನು ಡೆಲಿಕೇಟ್ ಆಗಿದೆ. ಅದನ್ನ ನಾವು ಇವಾಗ ನಾವು ನೋಡಿದೀವಲ್ವಾ, ಇವಾಗ ಕೊತ್ತಂಬರಿ ಗಿಡನ ನಾವು ಆರಾಮಾಗಿ ಹಿಂಗೆ ಕೈಯಿಂದ ನಾವ್ ಕಿತ್ಬಿಡ್ಬೋದು. ಅದೇ ಇವಾಗ ಗಟ್ಟಿ ಕಾಂಡ ಇರುವಂತಹ ಮರವನ್ನ ನಾವು ಕೈಯಿಂದ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಆ ಭಕ್ತಿ ಲತೆಯ ಬೀಜವನ್ನ ನಾವು ಪೋಷಣೆ ಮಾಡ್ಬೇಕು. ನಾವು ಅದಿವಾಗ ಯಾವುದೋ ಒಂದು ಪುಣ್ಯದಿಂದ ನಮ್ಗೆ ಆ ಭಕ್ತರ ಸಂಘದಿಂದ ನಮ್ಗೆ ನಮ್ಮ ಹೃದಯದಲ್ಲಿ ಆ ಭಕ್ತಿ ಲತಾ ಬೀಜ ಅದು ಮೊಳಕೆ ಹೊಡೆದಿದೆ. ಅದನ್ನ ಪೋಷಿಸಬೇಕಾಗಿರೋದು ನಮ್ಮ ಕರ್ತವ್ಯ ಅದು. ಇಲ್ಲ ಅಂತಂದ್ರೆ ನಾವು ಈ ಮನುಷ್ಯ ಜೀವನವನ್ನ ನಾವು ವ್ಯರ್ಥ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ನೋಡಿ ಇಲ್ಲಿ ಹೇಳ್ತಾ ಇದಾರೆ, ಆ ಭಕ್ತಿಲತೆಯ ಬೀಜವನ್ನ ಪಡೆಯಬಹುದು. ಈಗೆಲ್ಲ ಆಗುವುದು ಗುರುವಿನ ಮತ್ತು ಕೃಷ್ಣನ ಕೃಪೆಯಿಂದ. ಗುರು ಮತ್ತೆ ಕೃಷ್ಣನ ಕೃಪೆಯಿಂದ ಮಾತ್ರನೇ ಆ ಭಕ್ತಿಲತಾ ಬೀಜ ಅನ್ನೋದು ಮೊಳಕೆ ಹೊಡಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ನೋಡಿ, ಇದು ಸಿಗದೆ ತುಂಬಾ ಅಪರೂಪ. ಈ ಭಕ್ತಿ ಅನ್ನೋದೇ ನಾವು ನೋಡ್ತಾ ಇದೀವಲ್ವಾ, ನಮಗ್ ಗೊತ್ತಿಲ್ಲ ಎಷ್ಟು ಅಂದ್ರೆ ನಾವು ಎಷ್ಟು ಜನ್ಮಗಳನ್ನ ನಾವು ಪಡೆದಿದೀವೋ ಗೊತ್ತಿಲ್ಲ. ನಾವು ನೋಡಿ, ಈಗ ಈ ಜನ್ಮದಲ್ಲಿ ನಾವು ಈ ಭಕ್ತಿ ಅನ್ನೋದು ನಮ್ಗೆ ಸಿಕ್ಕಿದೆ, ಆ ಬೀಜ ಮೊಳಕೆ ಹೊಡೆದಿದೆ. ಈಗ ಅದನ್ನ ಪೋಷಣೆ ಮಾಡೋದು ನಮ್ಮ ಜವಾಬ್ದಾರಿ. ಅದಕ್ಕೋಸ್ಕರ ನಾವು ಈ ಭಕ್ತಿಯನ್ನ ನಾವು ತುಂಬಾ ಸದೃವಾಗಿ ತಗೊಳೋ ಹಾಗಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ, ಸದಾ ಕೃಷ್ಣನಿಗಾಗಿ ಕ್ರಿಯಾಶೀಲನಾಗಿರಬೇಕು. ಕೃಷ್ಣಾರ್ಥಾಕಿಲ ಚೇಷ್ಟ, ಇದನ್ನ ಭಕ್ತಿ ರಸಾಮೃತ ಸಿಂಧು ಅಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ನೀವು ಎಷ್ಟು ಪುಣ್ಯ ಮಾಡಿದ್ರೆ ನೀವು ಈ ಭಕ್ತಿ ಮಾರ್ಗಕ್ಕೆ ಬಂದಿದ್ದೀರಾ, ಅದಕ್ಕೋಸ್ಕರ ಇದನ್ನ ನೀವು ವ್ಯರ್ಥ ಮಾಡ್ಕೋಬೇಡಿ. ನೀವು ಸದಾ ಅನವರತ ನೀವು ಕೃಷ್ಣನಿಗಾಗಿ ನೀವು ಕ್ರಿಯಾಶೀಲರಾಗಿರ್ಬೇಕು. ನೀವು ಭಕ್ತಿ ಸೇವೆನ ನೀವು ಮಾಡ್ಬೇಕು ಅನವರತ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಭಕ್ತಿ ಯೋಗದಲ್ಲಿ ಪರಿಪೂರ್ಣತೆ ಸಾಧಿಸಲು ಮಾನವನು ಜೀವನದ ಎಲ್ಲ ಹಂತಗಳಲ್ಲೂ ಆಚಾರ್ಯರ ನಿರ್ದೇಶನದಲ್ಲಿ ಭಕ್ತಿ ಸಂಬಂಧವಾದ ಕಾರ್ಯಗಳನ್ನ ಮಾಡಬೇಕು. ನೋಡಿ, ನಮ್ಮ ಊಹಾಪೋಹದಿಂದ ನನ್ಗೆ ಹಿಂಗ್ ಮಾಡಿದ್ರೆ ಇಷ್ಟ, ನನ್ನ ಇಷ್ಟ ಅಂತ ಹೇಳ್ಬಿಟ್ಟು ನಮ್ಮ ಇಷ್ಟದ ಪ್ರಕಾರ ಮಾಡೋ ಹಾಗಿಲ್ಲ ಕೃಷ್ಣನಿಗೆ ಭಕ್ತಿ ಸೇವೆ. ನಮ್ಗೆ ಆಚಾರ್ಯರು, ಆ ಸದ್ಗುರು ಏನನ್ನೋ ತಿಳಿಸಿಕೊಡ್ತಾರೋ ಅವರ ಮಾರ್ಗದರ್ಶನದಲ್ಲೇನೆ ನಾವು ಭಕ್ತಿ ಸೇವೆನ ನಾವು ಭಗವಂತನಿಗೆ ಮಾಡ್ಬೇಕು. ಅದಕ್ಕೆ ಇದು ತುಂಬಾ ಮುಖ್ಯವಾಗಿರೋದು. ಸೊ ನೋಡಿ, ಇಲ್ಲಿ ಭಕ್ತಿ ಅಂತಂದ್ರೆ ನಮ್ಗೆ ಕೆಲಸ ಅಥವಾ ಸೇವೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಾವ ತರ ಸೇವೆ ಮಾಡ್ತಾ ಇದೀವಿ, ಅನ್ಯಾಭಿಲಾಷಿತ ಶೂನ್ಯ, ಯಾವುದೇ ಒಂದು ಅಭಿಲಾಷೆ ಇಲ್ದಲೆ ಕೃಷ್ಣನಿಗೆ ಸಂತೋಷ ಆಗಿರೋ ಅಂತ ತರ ನಾವು ಸೇವೆನ ಮಾಡ್ತಾ ಇದೀವಿ. ಪ್ರೀತಿಪೂರ್ವಕ ಸೇವೆನ ನಾವು ಮಾಡ್ತಾ ಇದೀವಿ ಅಲ್ಲ. ನಾವಿಲ್ಲಿ ಯಾರನ್ನ ನೋಡ್ತಾ ಇದೀವಿ, ಇವ್ರು ಯಾರು? ಅಂಬರೀಷ್ ಮಹಾರಾಜ. ಅಂಬರೀಷ್ ಮಹಾರಾಜ ಇಲ್ಲ ಮಾತಾಜಿ, ಹನುಮಂತ. ಇದು ಹನುಮಂತ. ಇಲ್ಲಿರೋದು ಜಗನ್ನಾಥ. ಇದು ಜಗನ್ನಾಥ ಸ್ವಾಮಿ, ಕರೆಕ್ಟ್. ಇಲ್ಲಿರೋರು ಯಾರು? ನಾವ್ ನೆನೆನೂ ಸಹ ಭಾಗವತಮಲ್ಲಿ ತಿಳ್ಕೊಂಡ್ವಿ ಇವ್ರ ಬಗ್ಗೆ. ಚೈತನ್ಯ ಮಹಾಪ್ರಭು. ಚೈತನ್ಯ ಮಹಾಪ್ರಭುಗಳು ಇವ್ರನ್ನ ಹತ್ರ ಸೇರಿಸ್ಕೊಡ್ಲಿಕ್ಕೂ ಅವ್ರು ಇಷ್ಟ ಪಡೋದಿಲ್ಲ. ಯಾಕಂದ್ರೆ ಇವ್ರು ರಾಜ ಅಂತ ಹೇಳ್ಬಿಟ್ಟು ಅಲ್ವಾ. ಅವರು ಐಹಿಕ ಸುಖ ಭೋಗದಲ್ಲಿ ಅವ್ರು ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ. ಅಂತವ್ರು ಮತ್ತೆ ಮಾನವೀಯರು ಅವರು ಸನ್ಯಾಸಿಗಳ ಹತ್ರನೂ ಸಹ ಅವ್ರು ಸೇರಿಸ್ಕೊಡೋದಿಲ್ಲ ಅಲ್ವಾ, ಸನ್ಯಾಸಿಗಳು. ಅದನ್ನ ನಾವು ತಿಳ್ಕೊಂಡ್ವಿ ಅಲ್ವಾ. ಇವ್ರು ಯಾರು? ಇವ್ರು ಯಾವ ಮಹಾರಾಜ? ಪುರಿ ಅಲ್ವಾ, ಒರಿಸ್ಸಾದ ಮಹಾರಾಜ ಅವರು, ಪ್ರತಾಪರುದ್ರ ಮಹಾರಾಜ. ನೋಡಿ ಅವ್ರು ಏನ್ ಮಾಡ್ತಾ ಇದಾರೆ, ಅವರು ಕಸಬರಿಕೆ ಇಟ್ಕೊಂಡು ಅವರು ಜಗನ್ನಾಥ ರಥಯಾತ್ರೆ ಸಮಯದಲ್ಲಿ ಆ ರಸ್ತೆನೆಲ್ಲ ಅವರು ಶುಚಿ ಮಾಡ್ತಾರೆ. ನೋಡಿ, ನಾನ್ ಮಹಾರಾಜ, ನಾನು ಇಂತಹ ಒಂದು ಹೀನವಾದ ಕೆಲಸವನ್ನ ಮಾಡ್ಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇಲ್ಲ ಅಲ್ವಾ. ಭಗವಂತನಿಗೋಸ್ಕರ ಅಲ್ಲಿ ಪ್ರೀತಿಪೂರ್ವಕವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಏನರ್ಥ, ಅವ್ರು ಯಾರು ಸಹ ಸುಮ್ನೆ ಕುತ್ಕೊಂಡಿಲ್ಲ ಅಲ್ವಾ. ನಾನ್ ಮಹಾರಾಜ, ಬರೀ ನಾನು ಬೇರೆಯವ್ರಿಗೆ ಆಜ್ಞೆ ಮಾಡ್ತೀನಿ, ನಾನೇನು ಮಾಡೋ ಹಾಗಿಲ್ಲ ಅಂತ ಇಲ್ಲ. ನೋಡಿ, ಸ್ವತಃ ಅವ್ರನ್ನೇ ಕಸ ಗುಡಿಸ್ತಾ ಇದಾರೆ. ಭಗವಂತನ ರಥಯಾತ್ರೆ ನಡೆಯುವಂತಹ ಆ ರಸ್ತೆಯನ್ನ ಅವ್ರು ಶುಭ್ರಗೊಳಿಸ್ತಾ ಇದ್ದಾರೆ ಅಲ್ವಾ. ಮತ್ತೆ ಹನುಮಂತನು ಸಹ, ನಾನು ತುಂಬಾ ಭಕ್ತ, ನಾನು ಯಾವಾಗ್ಲೂ ಅನವರತ ಭಗವಂತನ ಸ್ಮರಣೆ ಮಾಡ್ತಾ ಇರ್ತೀನಿ ಅಂದ್ಬಿಟ್ಟು ಅವ್ರು ಯಾವುದೇ ಒಂದು ಕೆಲಸವನ್ನ ಮಾಡ್ಲಿಲ್ವಾ ಅಲ್ವಾ.
ಸೊ ಅವರು ಎಲ್ಲ ಕೆಲ್ಸ ಭಗವಂತ ಮಾಡ್ತಾರೆ. ಅವರು ಭಗವಂತನಿಗೋಸ್ಕರ ಏನ್ ಮಾಡಿದ್ರು, ಸೇತುವೆಯನ್ನೇ ಕಟ್ಟಿದ್ರು. ಅವರು ಲಂಕೆಗೆ ಹಾರ್ತಾರೆ ಅಲ್ವಾ, ಆಮೇಲೆ ಸೇತುವೆಯನ್ನ ಕಟ್ತಾರೆ. ಅದಾದ್ಮೇಲೆ ಅವರು ಬೆಟ್ಟವನ್ನೇ ಹೊತ್ಕೊಂಡು ಬರ್ತಾರೆ ಅಲ್ವಾ. ನಾವು ಈ ಹಾಡನ್ನು ಸಹ ನಾವು ಕೇಳಿದೀವಿ ಅಲ್ವಾ. ಇದು ತುಂಬಾ ಸುಂದರವಾದ ಹಾಡು ಆಕ್ಚುಲಿ. ಜಸ್ಟ್ ಇಷ್ಟನ್ ಮಾತ್ರ ಹೇಳ್ತೀನಿ ನಾನು. ಕಡಲ ಹಾರಿದನು ಸೀತೆಗಾಗಿ, ಸೇತುವೆ ಕಟ್ಟಿದ ರಾಮನಿಗಾಗಿ, ಬೆಟ್ಟ ಹೊತ್ತ ಲಕ್ಷ್ಮಣನಿಗಾಗಿ, ಪ್ರಭು ಚರಣದ ಶಿರಬಾಗಿದ ತನಗಾಗಿ ಅಲ್ವಾ. ಈ ಹಾಡನ್ನ ಕೇಳಿದಿರ ಅಲ್ವಾ. ನೋಡಿ, ಅವನು ಕಡಲ ಹಾರಿದನು ಸೀತೆಗಾಗಿ, ಸೇತುವೆ ಕಟ್ಟಿದ ರಾಮನಿಗಾಗಿ, ಬೆಟ್ಟ ಹೊತ್ತ ಲಕ್ಷ್ಮಣನಿಗಾಗಿ. ತನಗೋಸ್ಕರ ಅವನು ಏನ್ ಮಾಡ್ತಾನೆ, ಶಿರಬಾಗಿದ ಅಷ್ಟೇ. ತನ್ನನ್ನ ತಾನು ಅವನು ಭಗವಂತನ ಚರಣಾರವಿಂದಗಳಲ್ಲಿ ತನ್ನನ್ನ ತಾನು ಅರ್ಪಿಸ್ಕೊತಾರೆ. ಅವ್ರಿಗೋಸ್ಕರ ಅವ್ರು ಏನನ್ನೂ ಮಾಡೋದಿಲ್ಲ ಅಲ್ವಾ. ಹನುಮಾನ್ ಅಂದ್ರೆ ಭಕ್ತಿ ಅಂತಂದ್ರೆ ಸೇವೆ ಅಲ್ವಾ. ಮತ್ತೆ ನಮ್ಗೆ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾರೆ, ಕೃಷ್ಣನು ಸರ್ವಾಂತರ್ಯಾಮಿ, ಯಾವುದು ಕೃಷ್ಣನಿಂದ ಹೊರತಲ್ಲ ಅಲ್ವಾ. ಮಯಾ ತತಮಿದಂ ಸರ್ವಂ ಜಗತ್ ಅವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷು ಅವಸ್ಥಿತಃ. ನನ್ನಿಂದ, ನನ್ನ ಅವ್ಯಕ್ತ ರೂಪದಿಂದ ಈ ಇಡೀ ವಿಶ್ವವೇ ವ್ಯಾಪಿಸಿದೆ. ಸಕಲ ಜೀವಿಗಳು ನನ್ನಲ್ಲಿದ್ದಾರೆ, ಆದರೆ ನಾನು ಅವರಲ್ಲಿಲ್ಲ. ಸದ್ಗುರುವಿನ ಮಾರ್ಗದರ್ಶನದಲ್ಲಿ ಪ್ರತಿಯೊಂದನ್ನು ಕೃಷ್ಣನ ಸೇವೆಗೆ ಅನುಕೂಲವಾಗುವಂತೆ ಮಾಡಬೇಕು. ಯಾವುದೂ ಕೃಷ್ಣನ ಶಕ್ತಿಯ ಹೊರಗೆ ಇರಲು ಸಾಧ್ಯವಿಲ್ಲವಾದ್ದರಿಂದ ಎಲ್ಲವನ್ನೂ ಅವನ ಸೇವೆಗೆ ಬಳಸಬೇಕೆಂಬುದು ಭಕ್ತನಾದವನಿಗೆ ತಿಳಿಯುತ್ತದೆ. ಇಲ್ಲಿ ಏನನ್ನ ಹೇಳಲಿಕ್ಕೆ ಹೊರಟಿದ್ದಾರೆ ಇಲ್ಲಿ ಪ್ರಭುಪಾದರು ನಮ್ಗೆ. ಸೊ ಎಲ್ಲವೂ ಸಹ ಕೃಷ್ಣನನ್ನ ಅವಲಂಬಿತವಾಗಿದೆ ಅಲ್ವಾ. ಕೃಷ್ಣನನ್ನ ಹೊರತುಪಡಿಸಿ ಇನ್ಯಾವುದೂ ಇಲ್ಲ ಅಲ್ವಾ. ಇಲ್ಲಿ ನಮ್ಗೆ ಏನೇ ಹೇಳ್ತಾ ಇದಾರೆ, ಕೃಷ್ಣಾನುಶೀಲನಂ ಅಂತ ಹೇಳ್ತಾ ಇದಾರೆ. ಅಂದ್ರೆ ಕೃಷ್ಣನಿಗೆ ಏನು ಎಲ್ಲವನ್ನ ನಾವು ಉಪಯೋಗಿಸ್ಕೋಬೇಕಾಗತ್ತೆ ನೋಡಿ. ಅದನ್ನ ಯಾವ ತರ, ಸದ್ಗುರುವಿನ ಮಾರ್ಗದರ್ಶನದಲ್ಲಿ. ಹರೇ ಕೃಷ್ಣ. ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ತುಂಬಾ ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಾ ಇದೆ. ನಾನು ಮ್ಯೂಟ್ ಮಾಡಿದ್ರೆ ನನಗೆ ನೀವು ರೆಸ್ಪಾಂಡ್ ಮಾಡ್ಲಿಲ್ಲ ಅಂದ್ರೆ ನಾನು ಒಬ್ಳೇ ಹೇಳ್ಕೊಳಂಗ ಆಗತ್ತೆ ಆಕ್ಚುಲಿ. ಇದು ಲೆವೆಲ್ 3 ಅಂತಂದ್ರೆ ಇಂಟ್ರಾಕ್ಷನ್ ಇರ್ಬೇಕು. ಅದಕ್ಕೋಸ್ಕರ ನಾನು ಎಲ್ಲಾರ್ನು ಅನ್ಮ್ಯೂಟ್ ಅಂದ್ರೆ ಇಟ್ಟಿದ್ದೀನಿ. ನಾನು ಮ್ಯೂಟ್ ಮಾಡಿದ್ರೆ ನಾನು ಒಬ್ಳೇ ಹೇಳ್ಕೋಬೇಕಾಗತ್ತೆ. ಪ್ಲೀಸ್ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋರು ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಪ್ಲೀಸ್ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋರು ಮ್ಯೂಟ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಇಲ್ಲಿ ಏನನ್ನ ಹೇಳ್ತಾ ಇದ್ರೆ ಪ್ರಭುಪಾದರು, ಪ್ರತಿಯೊಂದನ್ನು ಸಹ ನಾವು ಕೃಷ್ಣನ ಸೇವೆಗೆ ನಾವು ಉಪಯೋಗಿಸ್ಕೋಬೇಕು ಸದ್ಗುರುವಿನ ಮಾರ್ಗದರ್ಶನದಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನೋಡಿ. ಸದ್ಗುರುವಿನ ಮಾರ್ಗದರ್ಶನದಲ್ಲಿ ಪ್ರತಿಯೊಂದನ್ನು ಕೃಷ್ಣನ ಸೇವೆಗೆ ಅನುಕೂಲವಾಗುವಂತೆ ನಾವು ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಯಾವುದನ್ನು ಸಹ ಇದು ಕೃಷ್ಣನ ಶಕ್ತಿ ಅಲ್ಲ, ಇದು ಕೃಷ್ಣನಿಗೆ ಸಂಬಂಧಪಟ್ಟಿದ್ದು ಅಂತ ನಾವ್ ಹೇಳೋ ಹಾಗೆ ಇಲ್ಲ. ಪ್ರತಿಯೊಂದು ಕಣದಲ್ಲೂ ಸಹ ಭಗವಂತ ಇದ್ದಾನೆ ಅಲ್ವಾ. ಮತ್ತೆ ಎಲ್ಲವೂ ಸಹ ಭಗವಂತನಿಗೆ ಸೇರಿರುವಂತದ್ದು, ಎಲ್ಲದರ ಒಡೆಯ ಭಗವಂತ. ಅದಕ್ಕೋಸ್ಕರ ಎಲ್ಲವನ್ನ ಹೇಗೆ ಕೃಷ್ಣನ ಸೇವೆಗೆ ಬಳಸ್ಬೇಕು ಅನ್ನೋದನ್ನ ನಾವು ನಮ್ಮ ಸದ್ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಅದನ್ನ ತಿಳ್ಕೊಬೇಕಾಗತ್ತೆ. ನಾವಿಲ್ಲಿ ಏನನ್ನ ನೋಡ್ತಾ ಇದೀವಿ, ಇದನ್ನ ಡಿಕ್ಟಾಫೋನ್ ಅಂತ ಕರೀತಾರೆ. ನಾವು ನೋಡಿದೀವಿ ಅಲ್ವಾ. ನೋಡಿ, ಪ್ರಭುಪಾದರು ಇವಾಗ ಭಾಗವತಮನ್ನ ಅವರು ಅನುವಾದ ಮಾಡಿದ್ದಾರೆ ಅಲ್ವಾ. ಒಂದಲ್ಲ ಎರಡಲ್ಲ, ಎಷ್ಟು ಪುಸ್ತಕಗಳು ಅಲ್ವಾ. 18 ಪುಸ್ತಕಗಳಿದೆ, 12 ಸ್ಕಂದಗಳಿದೆ ನೋಡಿ. ಇಷ್ಟನ್ನೆಲ್ಲ ಅವರು ಬರಿಬೇಕು ಅಂತಂದ್ರೆ ಎಷ್ಟು ಸಮಯ ಬೇಕಾಗತ್ತೆ ಅಲ್ವಾ. ಅದಕ್ಕೆ ಪ್ರಭುಪಾದರು ಯಾವ ತರ ಅವರು ಭಾವಾರ್ಥವನ್ನ ಬರಿತಾ ಇದ್ರು ಅಂತಂದ್ರೆ, ಅವರು ಅದನ್ನ ಆ ಡಿಕ್ಟಾಫೋನ್ ಅಲ್ಲಿ ಅವರು ಹೇಳ್ತಾ ಹೋಗ್ತಾ ಇದ್ರು. ಅದೆಲ್ಲಾನು ಸಹ ಡಿಕ್ಟಾಫೋನ್ ಅಲ್ಲಿ ರೆಕಾರ್ಡಿಂಗ್ ಆಗ್ತಾ ಇತ್ತು. ಅದಾದ್ಮೇಲೆ ಅದನ್ನ ಅವರ ಶಿಷ್ಯರು ಅದನ್ನ ಟೈಪ್ ಮಾಡ್ತಾ ಇದ್ರು. ಟೈಪ್ ಮಾಡ್ಬಿಟ್ಟು ಆಮೇಲೆ ಅದನ್ನ ಪ್ರಿಂಟ್ ಮಾಡಿಸ್ತಾ ಇದ್ರು. ಈ ತರ ಮಾಡ್ತಾ ಇದ್ದಿದ್ದು ಪ್ರಭುಪಾದರು. ಅಂದ್ರೆ ಆ ಮೊದಲನೇ ಸ್ಕಂದವನ್ನ ನಾವು ನೋಡಿದ್ವಿ ಅಲ್ವಾ. ಅವರು ವೃಂದಾವನದಲ್ಲಿ ಇದ್ದಾಗ ಅದನ್ನ ಬರ್ದಿರೋದು. ಅದನ್ನ ಅವರು ಡಿಕ್ಟಾಫೋನ್ ಯೂಸ್ ಮಾಡಿ ಅವರು ಅದನ್ನ ಬರ್ದಿಲ್ಲ. ಆದ್ರೆ ಅವರು ಅಮೆರಿಕಾಗೆ ಹೋದ್ಮೇಲೆ ಈ ಡಿಕ್ಟಾಫೋನ್ ಅನ್ನ ಉಪಯೋಗಿಸ್ಕೊಂಡು ಅವರು ಬೇರೆಲ್ಲ ಸ್ಕಂದಗಳನ್ನ ಅವರು ಬರ್ದಿದ್ದಾರೆ ನೋಡಿ. ಈ ಡಿಕ್ಟಾಫೋನ್ ಅನ್ನೋದು ಲೌಕಿಕ ವಸ್ತು. ಅಯ್ಯೋ, ಇದನ್ನ ನಾವು ಮುಟ್ಕೂಡ್ದು ಅಂತ ಹೇಳ್ಬಿಟ್ಟು ಮಾಯಾವಾದಿಗಳು ಯೋಚನೆ ಮಾಡ್ತಾರೆ. ಯಾಕಂದ್ರೆ ಲೌಕಿಕ ವಸ್ತುಗಳನ್ನ ನಾವು ಅದಕ್ಕೇನಾದ್ರೂ ನಾವು ಅನುರಕ್ತರಾದ್ರೆ ನಾವೇನಾಗುತ್ತೆ, ನಾವು ಮತ್ತೆ ಮಾಯೆಗೆ ಸಿಕ್ಕಾಕೊಂಡ್ಬಿಡ್ತೀವಿ, ಮಾಯೆಯ ಬೆಲೆಗೆ ಬಿದ್ಬಿಡ್ತೀವಿ. ಮಾಯೆ ಇದು, ಇದನ್ನ ಮುಟ್ಕೂಡ್ದು ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಪ್ರಭುಪಾದರು ಆತರ ಯೋಚನೆ ಮಾಡಿದ್ರ ಇಲ್ಲ. ಆದ್ರೆ ಈ ಡಿಕ್ಟಾಫೋನ್ ಅನ್ನ ಯಾರು ತಯಾರು ಮಾಡಿದಾರೋ ಅವ್ರು ಯಾವ ಉದ್ದೇಶ ಇಟ್ಕೊಂಡು ತಯಾರು ಮಾಡಿದ್ದಾರೆ, ಇದನ್ನ ಅವರು ಹಣ ಮಾಡ್ಕೊಳ್ಲಿಕ್ಕೆ ಇದನ್ನ ಯಾರು ಆ ರೆಕಾರ್ಡಿಂಗ್ ಮಾಡ್ಕೊಂಡು ಅವರ ರೆಕಾರ್ಡಿಂಗ್ ಅನ್ನ ಅವರು ಪುಸ್ತಕ ರೂಪಕ್ಕೆ ಅವರು ಅದನ್ನ ಏನು ಪರಿವರ್ತನೆಗೊಳಿಸಿದ್ರೆ, ಅದನ್ನ ಮಾರಿದ್ರೆ ಅವ್ರಿಗೆ ಹಣ ಸಿಗತ್ತೆ. ಅವ್ರು ಆತರ ಯೋಚನೆ ಇಟ್ಕೊಂಡು ಈ ಡಿಕ್ಟಾಫೋನ್ ಅನ್ನೋದನ್ನ ಕಂಡಿಡಿತಾರೆ. ಆದ್ರೆ ಪ್ರಭುಪಾದ್ರ ಏನ್ ಮಾಡಿದ್ರು, ಆ ಡಿಕ್ಟಾಫೋನ್ ಅನ್ನೇ ಉಪಯೋಗಿಸ್ಕೊಂಡು ಅದನ್ನ ಕೃಷ್ಣನ ಸೇವೆಗೆ ಬಳಸ್ತಾರೆ ಅಲ್ವಾ. ಇದು ಲೌಕಿಕ ವಸ್ತು, ಇದನ್ನ ನಾನು ಉಪಯೋಗಿಸ್ಕೋಕೂಡುದು. ಅಯ್ಯೋ, ಇದು ಲ್ಯಾಪ್ಟಾಪ್ ಅಪ್ಪ, ನಾನು ಇದನ್ನ ಉಪಯೋಗಿಸ್ಕೋಕೂಡುದು, ಇದೆಲ್ಲ ಸಹ ಲೌಕಿಕ ವಸ್ತು ಅಂತ ಅವರು ಸುಮ್ನೆ ಆಗ್ಲಿಲ್ಲ. ಎಲ್ಲವನ್ನ ಕೃಷ್ಣನ ಸೇವೆಗೆ ಅವರು ಉಪಯೋಗಿಸ್ಕೋತಾರೆ. ನಮ್ಗೆ ಗೊತ್ತಿರೋ ಹಾಗೆ ಸನ್ಯಾಸಿಗಳು ಅವರು ಏನು ಆ ಸಮುದ್ರವನ್ನ ಅವರು ದಾಟೋ ಹಾಗೆ ಇಲ್ಲ ಅಲ್ವಾ. ಮತ್ತೆ ಇಲ್ಲಿ ವಿಮಾನ ಅಂತಹ ಒಂದು
ವಾಹನಗಳಲ್ಲಿ ಪ್ರಯಾಣ ಮಾಡೋ ಹಾಗೆ ಇಲ್ಲ. ಆದ್ರೆ ಪ್ರಭುಪಾದ್ರು ಅವರು ವಿಮಾನವನ್ನ ಉಪಯೋಗಿಸ್ತಾರೆ. ಯಾಕೆ ಉಪಯೋಗಿಸ್ತಾರೆ? ಅವ್ರು ಈ ಹರೇ ಕೃಷ್ಣ ಆಂದೋಲನವನ್ನ ಇಡೀ ಪ್ರಪಂಚದಲ್ಲಿ ಅವರು ಹರಡ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ಅವರು ಈ ಲೌಕಿಕ ವಸ್ತುಗಳನ್ನೆಲ್ಲವನ್ನು ಸಹ ಅವರು ಕೃಷ್ಣನ ಆ ಸೇವೆಗೆ ಅವರು ಉಪಯೋಗಿಸ್ಕೋತಾರೆ. ಕೃಷ್ಣನಿಗೆ ಅನುಕೂಲಕರವಾಗಿರುವಂತಹ ಸೇವೆಗೆ ಅವರು ಉಪಯೋಗಿಸ್ಕೋತಾರೆ. ಸೊ ಅದಕ್ಕೆ ನಾವು ತಿಳ್ಕೊಂಡಿದೀವಿ ಅಲ್ವಾ? 2 ತರದ ವೈರಾಗ್ಯ ಇದೆ, ಫಲ್ಗು ವೈರಾಗ್ಯ ಮತ್ತೆ ಯುಕ್ತ ವೈರಾಗ್ಯ. ಯಾರಾದ್ರೂ ಯುಕ್ತ ಹೇಳ್ತೀರಾ ವೈರಾಗ್ಯ. ಫಲ್ಗು ವೈರಾಗ್ಯ ಅಂದ್ರೆ ಏನು, ಯುಕ್ತ ವೈರಾಗ್ಯ ಅಂದ್ರೆ ಏನು ಅಂತ ಹೇಳ್ತೀರಾ? ಫಲ್ಗು ವೈರಾಗ್ಯ ಅಂದ್ರೆ ಅದು ಹುಸು ವೈರಾಗ್ಯ ಮಾತಾಜಿ. ಹುಸಿಯಾದದು. ಹುಸಿಯಾದದು ಅಂತಂದ್ರೆ ಯಾವ ತರ? ಅದು ಕೃತಕ ವೈರಾಗ್ಯ ಅಂದ್ರೆ ಯಾವ ತರ? ಜಾಣತನದಿಂದ ಮಾಡುವುದು ಯುಕ್ತಮ್ಮ ಮಾತಾಜಿ. ಯಾವ ತರ ಮಾತಾಜಿ? ಜಾಣತನ ಅಂದ್ರೆ ಯಾವ ತರ? ಅಂದ್ರೆ ನನಗೋಸ್ಕರ ಉಪಯೋಗಿಸ್ಕೊಂಡು ನಾನು ಹೆಚ್ಚು ಹಣ ಮಾಡ್ಕೊಳೋದು ಜಾಣತನನ? ಇಲ್ಲ ಮತ್ತೆ ಯುಕ್ತ ವೈರಾಗ್ಯ ಅಂತಂದ್ರೆ ಅಂಟಿಕೊಳ್ಳದೆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರೋದು. ಪ್ರಪಂಚದಲ್ಲಿ ಇದ್ದರೆ ನಾವು ಯಾವ್ದಕ್ಕೂ ಕೂಡ ಅಂಟಿಕೊಳ್ಳೋದಿಲ್ಲ ವಿಷಯಾಸಕ್ತಿಗಳಿಗೆ. ಫಲ್ಗು ವೈರಾಗ್ಯ ಅಂತಂದ್ರೆ ಎಲ್ಲಾ ಬಿಟ್ಟು ಸನ್ಯಾಸಿ ಆಗೋದು. ಬಟ್ ಮನಸ್ಸಿನೊಳಗಡೆ ವಿಷಯೇಂದ್ರ ಸುಖಗಳ ಬಯಕೆ ಇದ್ದೇ ಇರುತ್ತೆ. ಮೇಲ್ನೋಟಕ್ಕೆ ವೈರಾಗತ್ವ ವ್ಯಕ್ತಪಡಿಸೋದು. ಅದು ಮಿಥ್ಯಾಚಾರ ಆಗತ್ತೆ ಮಾತಾಜಿ. ಅದು ಮಿಥ್ಯಾಚಾರ. ಹೊರಗಿನ ನೋಟಕ್ಕೆ ಅಂದ್ರೆ ನಾವು ಎಲ್ಲವನ್ನ ತ್ಯಾಗ ಮಾಡಿದೀವಿ ಅನ್ಸುತ್ತೆ. ಮನಸ್ಸಲ್ಲಿ ನಮ್ಗೆ ಅದ್ರ ಬಗ್ಗೆ ಆಸಕ್ತಿ ಇದ್ದಾಗ ಅದು ಮಿಥ್ಯಾಚಾರಸ್ಯ ಉಚ್ಯತೆ. ಇಲ್ಲಿ ಫಲ್ಗು ವೈರಾಗ್ಯ ಅಂದ್ರೆ ಏನರ್ಥ? ಅದು ಸುಮ್ನೆ ಮೆಕ್ಯಾನಿಕಲ್ ಥಿಂಗ್ಸ್ ಅಂತ ಹೇಳ್ಕೊಂಡು ಬಿಟ್ಬಿಡೋದು. ಅದು ವ್ಯರ್ಥ ಆಗತ್ತೆ ಅಲ್ವಾ? ನೋಡಿ, ಇವಾಗ ಭಗವಂತ ಎಷ್ಟೆಲ್ಲ ಸುಂದರವಾದದನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ ಅಲ್ವಾ? ಸೊ ಅದನ್ನೆಲ್ಲ ನಾವು ಅಯ್ಯೋ ಇದೆಲ್ಲಾನು ಸಹ ಲೌಕಿಕವಾದದ್ದು ಅಂತ ಹೇಳ್ಬಿಟ್ಟು ನಾವು ಭಗವಂತನ ಸೇವೆಗೆ ಉಪಯೋಗಿಸಿಲ್ಲ ಅಂತಂದ್ರೆ ಅದೆಲ್ಲವೂ ವ್ಯರ್ಥ ಆಯ್ತು ಅಲ್ವಾ? ಅಂತಹ ವೈರಾಗ್ಯಕ್ಕೆ ಯಾವುದೇ ಒಂದು ಅದಕ್ಕೆ ಯಾವುದೇ ಒಂದು ಅರ್ಥ ಅನ್ನೋದಿಲ್ಲ ಅಲ್ವಾ? ಯುಕ್ತ ವೈರಾಗ್ಯ ಅಂದ್ರೆ ಏನ್ ಅರ್ಥ ಅಂತಂದ್ರೆ ಎಲ್ಲವನ್ನ ಈ ಭಗವಂತನ ಸೃಷ್ಟಿಯಲ್ಲಿ ಏನೆಲ್ಲವನ್ನ ನಾವು ಉಪಯೋಗಿಸ್ಬೋದು ಭಗವಂತನ ಸೇವೆ ಮಾಡ್ಲಿಕ್ಕೆ, ಎಲ್ಲವನ್ನ ನಾವು ಭಗವಂತನ ಸೇವೆಗೆ ನಾವು ಉಪಯೋಗಿಸ್ತಾ ಇದೀವಿ. ಆದ್ರೆ ಆ ಯಾವುದೇ ಒಂದು ವಸ್ತುವಿನ ಮೇಲೆ ಅನುರಕ್ತ ಅನ್ನೋದು ಇರೋದಿಲ್ಲ. ಅಂತಂದ್ರೆ ಅದನ್ನ ನಾನು ಉಪಯೋಗಿಸ್ಬೇಕು ಅಂತ. ಇವಾಗ ನೋಡಿ, ಯಾವ್ದಾದ್ರು ಒಂದು ರೇಷ್ಮೆ ಸೀರೆನ ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ? ನೋಡಿದ ತಕ್ಷಣ ಅಯ್ಯೋ ಇದೆಷ್ಟು ಚೆನ್ನಾಗಿದೆ, ಈ ಬಣ್ಣ ನನಗೆ ಇಷ್ಟ, ಈ ಟೆಕ್ಸ್ಚರ್ ಅಂದ್ರೆ ಇಷ್ಟ, ಇದನ್ನ ನಾನು ಹಾಕೋಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ? ಅವಾಗ ಏನಾಯ್ತು? ಆ ವಿಷಯದ ಬಗ್ಗೆ ನಮ್ಗೆ ಅಲ್ಲಿ ಆಸಕ್ತಿ ಇದ್ದಂಗ ಆಯ್ತು. ಅಂದ್ರೆ ನಾನು ಅದನ್ನ ಉಪಯೋಗಿಸ್ಬೇಕು ಅಂತ ಅಲ್ವಾ? ಆದ್ರೆ ಇಲ್ಲಿ ಯುಕ್ತ ವೈರಾಗ್ಯ ಅಂದ್ರೆ ಏನರ್ಥ? ಹೌದು ಇದು ತುಂಬಾ ಸುಂದರವಾಗಿದೆ, ಆದ್ರೆ ಇದನ್ನ ನಾನು ಕೃಷ್ಣನಿಗೆ ನಾನು ಉಪಯೋಗಿಸ್ತೀನಿ, ಕೃಷ್ಣನ ಅಲಂಕಾರಕ್ಕೆ ನಾನು ಉಪಯೋಗಿಸ್ತೀನಿ, ರಾಧಾರಾಣಿಯ ಅಲಂಕಾರಕ್ಕೆ ಉಪಯೋಗಿಸ್ತೀನಿ ಅಂತ ಹೇಳ್ಬಿಟ್ಟು ಆ ವಸ್ತುವಿನ ಮೇಲೆ ಯಾವುದೇ ಒಂದು ಆಸಕ್ತಿ ಇಲ್ದಲೆ ನಾವ್ ಅದನ್ನ ಭಗವಂತನಿಗೆ ಉಪಯೋಗಿಸಿದಾಗ ಅದನ್ನ ಯುಕ್ತ ವೈರಾಗ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಅದೇ ರೇಷ್ಮೆ ವಸ್ತ್ರವನ್ನ ನಾವು ನೋಡಿದಾಗ ಅಯ್ಯೋ ಬೇಡಪ್ಪ, ಇದು ಲೌಕಿಕ ವಸ್ತು, ಇದನ್ನ ನಾವು ಉಪಯೋಗಿಸೋದೇ ಬೇಡ ಅಂತ ಹೇಳಿದಾಗ ಏನಾಯ್ತು? ನಾವು ಭಗವಂತನಿಗೆ ಹಂಗೆ ಸುಂದರವಾಗಿರೋ ವಸ್ತುವನ್ನ ನಾವು ಇವಾಗ ಸಮರ್ಪಿಸ್ತಾನೆ ಇರೋ ತರ ಆಯ್ತು ಅಲ್ವಾ? ಇವಾಗ ನೋಡಿ, ನಾವು ಅದನ್ನೆಲ್ಲ ಉಪಯೋಗಿಸಿ ಇವಾಗ ನಾವು ಇಸ್ಕಾನ್ ಸಂಸ್ಥೆಯಲ್ಲಿ ನಾವು ನೋಡ್ತಾ ಇದೀವಿ ಅಲ್ವಾ? ಎಷ್ಟು ವೈಭವಯುತವಾಗಿ ಭಗವಂತನಿಗೆ ಅಲಂಕಾರ ಮಾಡ್ತಾರೆ ಅಲ್ವಾ? ಸೊ ಇವಾಗ ಫಲ್ಗು ವೈರಾಗ್ಯ ಅಂತಂತಂದ್ರೆ ನಾವು ಮುಕ್ತಿಯನ್ನ ಪಡ್ಕೋಬೇಕು ಅಂತ ನೋಡಿ ಇಲ್ಲಿ ಏನ್ ಹೇಳ್ತಾರೆ? ಮುಕ್ತಿಯನ್ನು ಸಾಧಿಸಲು ಕಾತರರಾಗಿರುವ ವ್ಯಕ್ತಿಗಳು ದೇವೋತ್ತಮ ಪರಮ ಪುರುಷನಿಗೆ ಸಂಬಂಧಿಸಿದ ವಿಷಯಗಳನ್ನ ಐಹಿಕವೆಂದು ಭಾವಿಸಿ ತ್ಯಜಿಸಿದರೆ ಅವರ ತ್ಯಾಗವನ್ನ ಅಪೂರ್ಣ ಎಂದು ಹೇಳಲಾಗುತ್ತದೆ ಅಲ್ವಾ? ಸೊ ಆ ಎಲ್ಲಾ ವಸ್ತುಗಳನ್ನ ಉಪಯೋಗಿಸಿ ಭಗವಂತನಿಗೆ ಸೇವೆ ಮಾಡ್ಬೋದಾಗಿತ್ತು. ಆದ್ರೆ ಅದನ್ನೆಲ್ಲ ಅವ್ರು ಉಪಯೋಗಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ಇವೆಲ್ಲ ಐಹಿಕವಾದದ್ದು, ಇದನ್ನ ನಾನು ಉಪಯೋಗಿಸ್ಕೋಕೂಡ್ದು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತ್ಯಾಗ ಮಾಡ್ತಾ ಇದ್ದಾರೆ ಅಲ್ವಾ? ಅಂತಹ ತ್ಯಾಗವನ್ನ ಫಲ್ಗು ವೈರಾಗ್ಯ ಅಂತ ಹೇಳ್ಬಿಟ್ಟು ಕರೀತಾರೆ. ಅದರಿಂದ ಯಾವುದೇ ಒಂದು ಉಪಯೋಗ ಇಲ್ಲ. ಭಗವಂತನ ಸೃಷ್ಟಿಲಿರೋ ಎಲ್ಲಾ ವಸ್ತುಗಳು ಸಹ, ಸುಂದರವಾದ ವಸ್ತುಗಳೆಲ್ಲನೂ ಸಹ ಈಗ ಭಗವಂತನಿಗೆ ಅರ್ಪಿತ ಆಗ್ತಾ ಇಲ್ಲ ಅಲ್ವಾ? ಇವಾಗ ನೋಡಿ, ಮರದಲ್ಲಿ ಎಷ್ಟೊಂದು ಹಣ್ಣುಗಳು ಬಿಡುತ್ತೆ ಅನ್ಕೊಳ್ಳಿ. ಆ ಹಣ್ಣುಗಳು ತಾವೇ ಅಂದ್ರೆ ಮರ ಆ ಹಣ್ಣನ್ನ ತಾನೇ ಕಿತ್ತು ಎತ್ಕೊಂಡು ಹೋಗಿ ಅದು ಭಗವಂತನಿಗೆ ಸಮರ್ಪಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಆ ಹಣ್ಣು ಭಗವಂತನಿಗೆ ಸಮರ್ಪಿಸ್ಬೇಕಂದ್ರೆ ಯಾರು ಸಮರ್ಪಿಸ್ಲಿಕ್ಕೆ ಸಾಧ್ಯ ಆಗತ್ತೆ? ಅದನ್ನ ಕಿತ್ತು ತಂದು ಅದನ್ನ ಕಟ್ ಮಾಡಿ ಆ ತುಳಸಿ ದಳ ಇಟ್ಟು ಸಮರ್ಪಿಸ್ಲಿಕ್ಕೆ ಯಾರಿಗೆ ಸಾಧ್ಯ ಆಗತ್ತೆ? ಭಕ್ತನಿಗೆ. ಭಕ್ತನಿಗೆ ಅಲ್ವಾ? ಭಕ್ತನಿಗೆ ಮಾತ್ರನೇ ಸಾಧ್ಯ. ಅಯ್ಯೋ ಬೇಡಪ್ಪ, ಇದು ಲೌಕಿಕ ವಸ್ತು, ಇದನ್ನ ಮುಟ್ಟೋದ್ ಬೇಡ, ನಾನು ಸುಮ್ನೆ ಧ್ಯಾನಾಸಕ್ತನಾಗಿ ಕುತ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಈ ಎಲ್ಲಾ ಲೌಕಿಕ ವಸ್ತುಗಳನ್ನ ನಾವು ಮುಟ್ಕೂಡುದು, ಇದು ಮಾಯೆ ಅಂತ ಅನ್ಕೊಂಡಾಗ ಏನಾಯ್ತು? ಈಗ ನಾವು ಆ ಹಣ್ಣನ್ನ ನಾವು ಸಮರ್ಪಿಸೋ ತರ ಆಯ್ತಾ? ಅಂತಹ ಒಂದು ಸ್ವಾದಿಷ್ಟವಾದ ಹಣ್ಣನ್ನ ನಾವು ಸಮರ್ಪಿಸೋ ತರ ಆಯ್ತಾ? ಅದು ವ್ಯರ್ಥವಾಗಿ ಹೋಯ್ತು. ಆ ಹೂವು ಅಲ್ಲೇನೆ ಬಾಡ್ ಹೋಯ್ತು ಆ ಗಿಡದಲ್ಲೇ ಅಲ್ವಾ? ಅದು ಭಗವಂತನ ಆ ಪಾದ ಪದ್ಮ ಕಮಲಗಳನ್ನ ಅದು ಅಲಂಕರಿಸ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಲ್ವಾ? ಸೊ ನಮ್ಗೆ ಇನ್ನ ಅದನ್ನ ಡೀಪ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾವು ಇವಾಗ ಮರ ಗಿಡಗಳು ಎಲ್ಲನೂ ಸಹ
ನಮ್ಗೆ ಗೊತ್ತಿರೋ ಹಾಗೆ ಪ್ರಜ್ಞೆಯಲ್ಲಿ ತುಂಬಾ ಕಡಿಮೆ ಪ್ರಜ್ಞೆ ಇದೆ ಅಲ್ವಾ? ನಿಮಗ್ ಗೊತ್ತಿರೋ ಹಾಗೇನೆ ನಮ್ಗೆ ಆ 3ನೇ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾರೆ ಅಲ್ವಾ? ಆ ಕಾಮ ಅನ್ನೋದು, ಆ ಕಾಮದ ಹೊದಿಕೆ ಆ ಮರ ಗಿಡಗಳಲ್ಲಿ ತುಂಬಾ ಹೆಚ್ಚಾಗಿದೆ. ಅದಕ್ಕೆ ಏನಕ್ಕೆ ಹೋಲಿಸ್ತಾರೆ ಅವರು? ಆ ಮರ ಗಿಡಗಳಲ್ಲಿ ಇರುವಂತಹ ಕಾಮವನ್ನ ಏನಕ್ಕೆ ಹೋಲಿಸ್ತಾರೆ 3ನೇ ಅಧ್ಯಾಯದಲ್ಲಿ? ಧೂಮ್ರೆ ನಾವ್ ಬೃಹತೋ ಅಗ್ನಿರ್ ಅಂತ ಹೇಳ್ಬಿಟ್ಟು ಒಂದು ಶ್ಲೋಕ ಬರುತ್ತಲ್ಲ, ಅದ್ರಲ್ಲಿ ಏನಕ್ಕೆ ಹೋಲಿಸ್ತಾರೆ? ಬೆಂಕಿ ಹೊಗೆ. ಅದು ಮನುಷ್ಯನಲ್ಲಿರುವಂತಹ ಕಾಮಕ್ಕೆ ಹೋಲಿಸ್ತಾರೆ. ಪ್ರಾಣಿಗಳಲ್ಲಿರುವಂತಹ ಕಾಮಕ್ಕೆ ಏನಕ್ಕೆ ಹೋಲಿಸ್ತಾರೆ? ಹಂದಿಗಳಿಗೆ, ನಾಯಿಗಳಿಗೂ. ಗರ್ಭದಲ್ಲಿರುವಂತಹ ಶಿಶುವಿಗೆ ಹೋಲಿಸ್ತಾರೆ ಅಲ್ವಾ? ಭ್ರೂಣಕ್ಕೆ ಹೋಲಿಸ್ತಾರೆ ಅಲ್ವಾ? ಆ ಭ್ರೂಣ, ಆ ಕತ್ತಲಿನ ಆ ಒಂದು ಏನು ಅಮ್ಮನ ಆ ಗರ್ಭದಲ್ಲಿ ಇರುತ್ತಲ್ಲ, ಅಷ್ಟು ಕತ್ತಲಲ್ಲಿ ಅಥವಾ ಅಷ್ಟು ಅಗಲವಾದ ಹೊದಿಕೆ, ಆ ಹೊದಿಕೆಯಷ್ಟು ಕಾಮ ಈ ಸಸ್ಯಗಳಲ್ಲಿ ಇರುತ್ತೆ. ಅಂದ್ರೆ ಹೆಚ್ಚು ಕಾಮ ಇರೋದು ಸಸ್ಯಗಳಲ್ಲೇ ಅಲ್ವಾ? ಅದಕ್ಕೋಸ್ಕರ ನೋಡಿ, ಇವಾಗ ಸಸ್ಯಗಳು ಬೇಗ ಬೇಗ ಅದು ಏನ್ ಹೇಳ್ತಾರೆ, ಆ ವಿಕಾಸನ ಕ್ರಿಯೆ ಹೊಂದಿ ಅದು ಮುಂದೆ ಸಾಗ್ಬೇಕಾಗತ್ತೆ ಆ ಮನುಷ್ಯ ಜನ್ಮವನ್ನ ಪಡಿಲಿಕ್ಕೆ. ಇವಾಗ ಏನಾಗತ್ತೆ, ಅದೂ ಸಹ ಭಗವಂತನ ಸೇವೆಯನ್ನ ಮಾಡ್ಬೇಕಾಗತ್ತೆ. ಹೇಗೆ ಸೇವೆಯನ್ನ ಮಾಡ್ತಾರೆ? ಅದಕ್ಕೋಸ್ಕರನೇ ಅದರಲ್ಲಿರುವ ಹಣ್ಣುಗಳನ್ನ ಇವಾಗ ನಾವು ಕಿತ್ಕೊಂಡು ತಗೊಂಡ್ ಬಂದು ಅದನ್ನ ಭಗವಂತನಿಗೆ ಅರ್ಪಿಸಿದ್ರೆ ಏನಾಗತ್ತೆ, ಆ ಮರಕ್ಕೂ ಸಹ ಈಗ ಭಗವಂತನ ಸೇವೆಯನ್ನ ಮಾಡ್ದಂಗಾಗತ್ತೆ. ಇವಾಗ ನೋಡಿ, ಅದನ್ನ ಕಿತ್ತವ್ರು, ಆ ರೈತ, ಅದನ್ನ ಯಾರು ಬೆಳೆದಿದ್ದಾರೆ ಆ ರೈತ, ಮತ್ತೆ ಅದನ್ನ ಯಾರು ಟ್ರಾನ್ಸ್ಪೋರ್ಟೇಶನ್ ಮಾಡಿರ್ತಾರೆ ಅವರು, ಮತ್ತೆ ಯಾರು ಮಾರಿರ್ತಾರೆ ಅಂಗಡಿಯವರು, ದಳ್ಳಾಳಿಗಳು, ಎಲ್ಲರೂ ಸಹ ಆ ಚೈನಲ್ಲಿ ಯಾರೆಲ್ಲ ಬರ್ತಾರೋ ಎಲ್ಲರೂ ಸಹ ಈಗ ಭಗವಂತನ ಸೇವೆಯನ್ನ ಮಾಡ್ದಂಗಾಗತ್ತೆ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ಬೇಕಾಗುತ್ತೆ. ನೋಡಿ, ಎಲ್ಲರನ್ನೂ ಸಹ ನಾವು ಇವಾಗ ಭಕ್ತಿ ಸೇವೆಯಲ್ಲಿ ನಾವು ಇವಾಗ ತೊಡಗಿಸ್ತಾ ಇದೀವಿ. ಅವ್ರಿಗೆಲ್ಲರಿಗೂ ಸಹ ಆ ಪುಣ್ಯದ ಅಕೌಂಟ್ ಅಲ್ಲಿ ಅವ್ರಿಗೆಲ್ಲರಿಗೂ ಸಹ ಪಾಲು ಸಿಗುತ್ತೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನೀವು ನೋಡಿ, ಲೀಲಾಮೃತದಲ್ಲಿ ನಾವು ಕೇಳಿದೀವಿ ಅಲ್ವಾ, ಪ್ರಭುಪಾದರು ಅವರು ಒಂದು ಯೂನಿವರ್ಸಿಟಿಗೆ ಹೋದಾಗ ಒಬ್ಬ ವ್ಯಕ್ತಿ, ಅಂದ್ರೆ ಒಂದ್ ಕಡೆ ಅವರು ಆ ಗಾರ್ಡನ್ ಅಲ್ಲಿ ಕುತ್ಕೊಂಡಿರ್ತಾರೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಅಂದ್ರೆ ಹಿಂದ್ಗಡೆ ಇರುವಂತಹ ಗಿಡ ಮರಗಳೆಲ್ಲನೂ ಸಹ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಪ್ರಭುಪಾದರು ಕೇಳ್ತಾರೆ, ಏನ್ ಮರಗಳಿದು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಯಾವ್ದೋ ಒಂದು ಮರದ ಹೆಸರನ್ನ ಹೇಳ್ತಾರೆ, ಆದ್ರೆ ಅದು ಯಾವ್ದೇ ಒಂದು ಹೂವನ್ನ ಹಣ್ಣನ್ನ ಅದು ಕೊಡೋದಿಲ್ಲ. ಅವಾಗ ಪ್ರಭುಪಾದರು ಹೇಳ್ತಾರೆ, ವೇಸ್ಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಅದರಿಂದ ಏನೂ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು. ಆ ಮರವನ್ನ ನಾವು ನೆಟ್ಟಾಗ ಅದರಲ್ಲಿ ಬಂದಿರುವಂತಹ ಹಣ್ಣು, ಹೂವು, ಎಲೆಗಳು ಭಗವಂತನ ಸೇವೆಗೆ ಉಪಯೋಗಿಸಿಲ್ಲ ಅಂತಂದ್ರೆ ಅದು ನಿರರ್ಥಕ ಆಯ್ತು. ನೋಡಿ, ಇವಾಗ ಮರವೂ ಸಹ ನಿರರ್ಥಕವಾಗ್ಬಿಡುತ್ತೆ ಅಲ್ವಾ? ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಫಲ್ಗು ವೈರಾಗ್ಯ ಮತ್ತೆ ಯುಕ್ತ ವೈರಾಗ್ಯ ಅಂತಂದ್ರೆ ಅದಕ್ಕೆ ನಮ್ಗೊಂದು ಎಕ್ಸಾಂಪಲ್ ಅನ್ನ ಕೊಡ್ತಾರೆ. ಇವಾಗ ನಾನು ಹೋಗಿ ರಿಸರ್ವ್ ಬ್ಯಾಂಕ್ ಮುಂದೆ ನಿಂತ್ಕೊಂಡ್ಬಿಟ್ಟು ನಾನು ಇದನ್ನೆಲ್ಲವನ್ನ ತ್ಯಾಗ ಮಾಡ್ತಿದ್ದೀನಿ ಅಂತಂದ್ರೆ ಏನ್ ಅರ್ಥ? ನನ್ನನ್ನ ಏನಂತೀರಾ ನೀವು? ನಾನು ಈ ರಿಸರ್ವ್ ಬ್ಯಾಂಕ್ ಅಲ್ಲಿ ಇರುವಂತಹ ಹಣವನ್ನೆಲ್ಲ ನಾನು ತ್ಯಾಗ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಏನಂತ ಹೇಳ್ತಾರೆ? ಅಂತಾರೆ. ಹುಚ್ಚ ಅಥವಾ ಮೂರ್ಖಳು ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಯಾವ್ದು ನನಗೆ ಸಂಬಂಧಪಟ್ಟಿರೋದಲ್ಲ. ರಿಸರ್ವ್ ಬ್ಯಾಂಕ್ ಇರೋ ಹಣ ನನಗೆ ಸಂಬಂಧಪಟ್ಟಿದ್ಯಾ? ಇಲ್ಲ. ಅದನ್ನ ನಾನು ತ್ಯಾಗ ಮಾಡೋದು ಅಂದ್ರೆ ಅದ್ರಲ್ಲಿ ಏನಾದ್ರು ಅರ್ಥ ಇದೆಯಾ? ಇಲ್ಲ. ಅದೇ ತರ ಇದೆಲ್ಲವೂ ಸಹ ಭಗವಂತನಿಗೆ ಸಂಬಂಧಪಟ್ಟಿರೋದು. ಪ್ರತಿಯೊಂದನು ಈ ವಿಶ್ವದಲ್ಲಿರೋದು ಪ್ರತಿಯೊಂದನು ಸಹ ಭಗವಂತನಿಗೆ ಸಂಬಂಧಪಟ್ಟಿರೋದು. ನಾವು ಸಹ ಭಗವಂತನಿಗೆ ಸಂಬಂಧಪಟ್ಟಿರೋದು. ಅದಕ್ಕೋಸ್ಕರ ನಾವ್ ಎಲ್ಲವನ್ನ ಭಗವಂತನ ಸೇವೆಗೆ ನಾವು ಉಪಯೋಗಿಸ್ಬೇಕಾಗತ್ತೆ. ಯಾವುದೇ ಒಂದು ಆಸಕ್ತಿ, ಸ್ವಹಿತಾಸಕ್ತಿ ಇಲ್ದಲೆ ಭಗವಂತನಿಗೆ ಉಪಯೋಗಿಸೋದನ್ನ ಯುಕ್ತ ವೈರಾಗ್ಯ ಅಂತ ಹೇಳ್ಬಿಟ್ಟು ಪರಿಗಣಿಸಲ್ಪಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದಾರೆ. ಸೊ ನಾವು ಯುಕ್ತ ವೈರಾಗ್ಯವನ್ನ ನಾವು ಮಾಡ್ಬೇಕು, ಎಲ್ಲವನ್ನ ಭಗವಂತನ ಸೇವೆಗೆ ಉಪಯೋಗಿಸ್ಬೇಕಂತ ಹೇಳ್ಬಿಟ್ಟು. ಹರೇ ಕೃಷ್ಣ, ನಾನು ಮ್ಯೂಟ್ ಮಾಡ್ತಾ ಇದೀನಿ, ತುಂಬಾನೇ ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಾ ಇದೆ. ಓಕೆ, ಇಲ್ಲಿ ನಾವು ಮುಂದೆ ಇವಾಗ ಉತ್ಸಾಹ, ನಿಶ್ಚಯ, ಧೈರ್ಯ, ತತ್ತತ್ ಕರ್ಮ ಪ್ರವರ್ತನ ಅಂತ ಏನಿದೆ ಅದನ್ನ ನಾವು ಅರ್ಥ ಮಾಡ್ಕೊಂಡಂತೆ. ಸೊ ಒಂದು ಚಿಕ್ಕ ಕತೆ ಮೂಲಕ ಇಲ್ಲಿ ಅರ್ಥ ಮಾಡ್ಕೊಂಡಂತೆ. ಒಂದ್ಸತಿ ಅಂದ್ರೆ ಎಷ್ಟೊಂದ್ ಜನ ಅಲ್ಲಿ ಒಂದು ಜನ ಸಮೂಹ ಇರುತ್ತೆ. ಅಲ್ಲಿಗೆ ಒಬ್ಬ ವ್ಯಾಪಾರಿ ಬರ್ತಾನೆ. ವ್ಯಾಪಾರಿ ಬಂದಾಗ ಅವನ ಹತ್ರ ತುಂಬಾ ಸ್ವಾದಿಷ್ಟವಾದ ಹಣ್ಣುಗಳಿರುತ್ತೆ. ಅದನ್ನೆಲ್ಲವನ್ನು ಸಹ ಅವ್ರಿಗೆ ಅಂದ್ರೆ ಹಂಚ್ತಾನೆ ಅಂದ್ರೆ ಅವರು ವ್ಯಾಪಾರ ಮಾಡ್ತಾರೆ. ಆ ಹಣ್ಣುಗಳನ್ನ ತಿಂದಾಗ ಅವ್ರಿಗೆಲ್ಲರಿಗೂ ಸಹ ತುಂಬಾ ಸಂತೋಷ ಆಗುತ್ತೆ. ಅಂತಹ ಹಣ್ಣುಗಳನ್ನ ಅವರು ಯಾವತ್ತೂ ತಿಂದಿರೋದಿಲ್ಲ. ಅದಕ್ಕೋಸ್ಕರ ಅವರು ವಿಚಾರಿಸ್ತಾರೆ, ಎಲ್ಲಿ ಸಿಕ್ತು ಹಣ್ಣುಗಳು, ತುಂಬಾ ಸ್ವಾದಿಷ್ಟಕರವಾದ ಹಣ್ಣುಗಳಿದೆ, ನಮ್ಗೆ ಇನ್ನ ಬೇಕು ಅಂತ ಹೇಳಿದಾಗ, ಸರಿ ಆಯ್ತು ಬನ್ನಿ ನೀವು ನನ್ ಜೊತೆ, ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಅದ್ ಎಲ್ಲಿ ಸಿಗುತ್ತೋ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ನೀವು ಎಷ್ಟು ಬೇಕಾದ್ರೂ ನೀವು ಅದನ್ನ ತಿನ್ಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಸಹ ಆಯ್ತು ಅಂತ ಹೇಳ್ಬಿಟ್ಟು ಆ ವ್ಯಕ್ತಿಯನ್ನ ಅವರು ಹಿಂಬಾಲಿಸ್ತಾರೆ. ನಡ್ಕೊಂಡು ಹೋಗ್ತಾ ಇದಾರೆ. ಅದು ದಾರಿ ಸವಿತಾ ಇದೆಯಾ ಹೊರತು ಅವ್ರಿಗೆ ಸಿಗ್ತಾನೆ ಇಲ್ಲ ಆ ಜಾಗ. ಆ ವ್ಯಕ್ತಿ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಅವನು ಕರ್ಕೊಂಡು ಹೋಗ್ತದೋ ಆ ಜಾಗ ಸಿಗ್ತಾನೆ ಇಲ್ಲ. ಸ್ವಲ್ಪ ಜನಗಳಿಗೆ ಬೇಜಾರಾಗೋಗ್ಬಿಡುತ್ತೆ, ಅಯ್ಯೋ ಸಾಕಪ್ಪ,
ನಾವು ವಾಪಸ್ ಹೋಗ್ತೀವಿ, ನಿಜವಾಗ್ಲೂ ನೀನು ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದೀಯೋ ಅಥವಾ ನಮ್ಗೆ ಸುಮ್ನೆ ಯಾಮಾರಿಸ್ತಾ ಇದೆಯಾ, ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಅವ್ರ ಏನ್ ಮಾಡ್ತಾರೆ, ವಾಪಸ್ ಹೊರಟೋಗ್ತಾರೆ. ಆದ್ರೆ ಸ್ವಲ್ಪ ಜನ ಅವರು ನಂಬಿಕೆ ಇಟ್ಕೊಂಡು ಅವ್ರೇನ್ ಮಾಡ್ತಾರೆ, ಮುಂದೆ ಅವನ ಜೊತೆನೆ ಹೋಗ್ತಾರೆ. ಇಲ್ಲ ಇವನ್ ತಂದ್ಕೊಟ್ಟಿದ್ದಾನೆ ಅಂದ್ಮೇಲೆ ಖಂಡಿತ ಅವನಿಗೆ ಆ ಹಣ್ಣುಗಳು ಇರುವಂತಹ ಜಾಗ ಅವನಿಗೆ ಗೊತ್ತಿರ್ಲೇಬೇಕು ಅಂತ ಹೇಳ್ಬಿಟ್ಟು ಅವ್ರು ನಂಬಿಕೆ ಇಟ್ಕೊಂಡು ಆ ವ್ಯಕ್ತಿಯನ್ನ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಸೊ ಇದೇ ತರ ಅವ್ರು ಹಿಂಬಾಲಿಸ್ಕೊಂಡು ಹೋಗ್ತಾ 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 ಅವ್ನ್ ಸ್ವಲ್ಪ ದೂರ ಹೋದ್ಮೇಲೆ ಅವ್ರಿಗೆ ಒಂದು ದೊಡ್ಡ ಒಂದು ಏನು ಮರುಭೂಮಿ ಸಿಗುತ್ತೆ. ಅಲ್ಲಿ ಅವ್ರಿಗೆ ಅಷ್ಟೊತ್ತಿಗೆ ತುಂಬಾ ದಣಿವಾಗ್ಬಿಟ್ಟಿರುತ್ತೆ ಅವ್ರಿಗೆ. ಅವ್ರೇನ್ ಮಾಡ್ತಾರೆ, ಅಲ್ಲಿ ಅವ್ರಿಗೆ ನೀರು ಇರುತ್ತೆ, ಆ OSS ಪ್ರದೇಶ ಏನಿದೆ ಅಲ್ಲಿ ಆ ಮರುಭೂಮಿಯಲ್ಲಿ ಒಂದ್ ಸ್ವಲ್ಪ ನೀರಿರುವಂತ ಜಾಗ ಸಿಗುತ್ತಲ್ಲ, ಆಗ ಸ್ವಲ್ಪ ಜನರು ಅಪ್ಪ ಸದ್ಯ ಇಲ್ಲಿ ನೀರಾದ್ರೂ ಇದೆಯಲ್ಲ, ನಮ್ಗೆ ಸಾಕಾಗೋಗ್ಬಿಟ್ಟಿದೆ, ನಾವ್ ಇಲ್ಲೇ ಇರ್ತೀವಿ, ನೀವ್ ಬೇಕಾದ್ರೆ ಮುಂದೆ ಹೋಗಿ, ನಾವು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಅವರು ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. ಸ್ವಲ್ಪ ಜನ ಏನ್ ಮಾಡ್ತಾರೆ, ಇಲ್ಲ ನಾವು ಹೋಗ್ತೀವಿ ಈ ವ್ಯಕ್ತಿ ಹಿಂದೆ, ಯಾಕಂದ್ರೆ ಈ ವ್ಯಕ್ತಿ ನಮ್ಗೆ ಇಂತಹ ಒಂದು ಸ್ವಾದಿಷ್ಟವಾದ ಹಣ್ಣುಗಳನ್ನ ಕೊಟ್ಟಿದ್ದಾನೆ ಅಂತಂದ್ಮೇಲೆ ಅವನು ಸರಿಯಾದ ಜಾಗ ಅವನಿಗೆ ಗೊತ್ತಿರ್ಲೇಬೇಕು, ನಾವು ಅವನ್ನ ಹಿಂಬಾಲಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಂಬಿಕೆಯಿಂದ ಅವ್ರೇನ್ ಮಾಡ್ತಾರೆ, ಆ ಉತ್ಸಾಹ ಏನು ಕಳ್ಕೊಂಡಲೆ ಅವರು ಆ ವ್ಯಕ್ತಿಯನ್ನ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಸೊ ಕೊನೆಗೆ ಇದೇ ತರ ಅವರು ನಡೆದು ಅವರು ಆ ಜಾಗಕ್ಕೆ ಬರ್ತಾರೆ. ಆ ಜಾಗದಲ್ಲಿ ಎಲ್ಲಿ ಆ ವ್ಯಕ್ತಿಯ ಆ ಹಣ್ಣುಗಳಂತಹ ಸ್ವಾದಿಷ್ಟಕರವಾದ ಹಣ್ಣುಗಳನ್ನ ಕಿತ್ಕೊಂಡ್ಬಂದಿನೋ ಆ ಜಾಗವನ್ನ ಹೋಗಿ ಅವರು ತಲುಪ್ತಾರೆ. ಆ ಜಾಗವನ್ನ ತಲುಪಿದ್ಮೇಲೆ ಅವ್ರಿಗೆ ಎಷ್ಟು ಬೇಗೋ ಅವ್ರಿಗೆ ಮನಸ್ಫೂರ್ತಿಯಾಗಿ ಅವರು ಅಲ್ಲಿರೋ ಹಣ್ಣುಗಳನ್ನೆಲ್ಲ ಅವರು ಅದನ್ನ ಅವರು ತಿಂದು ಅವರು ಸಂತೋಷವನ್ನ ಅವರು ಅನುಭವಿಸ್ತಾರೆ. ಸೊ ಇಲ್ಲಿ ನಾವು ಏನನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಹೊರಟಿದೀವಿ, ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಈ ಚಿಕ್ಕ ಕಥೆಯಲ್ಲಿ ನಿಮ್ಗೆ ಏನಾದ್ರೂ ಗೊತ್ತಾಯ್ತಾ ಅಥವಾ ಇದ್ರಲ್ಲಿ ಏನು ಇಲ್ಲಪ್ಪ ಅಂತ ಅನ್ನಿಸ್ತಾ? ಅಲ್ಲ, ನಮ್ಗೆ ತಾಳ್ಮೆ ಇತ್ತು ಅಂತಂದ್ರೆ ಹಾ ನಮ್ಗೆ ಫಲ ಸಿಕ್ಕತ್ತೆ ಅಂತ ಹೇಳಿ ಅಂತ. ಯಾವ್ದೇ ಫಲ ಸಿಗ್ಬೇಕು ಅಂದ್ರೆ ನಮ್ಗೆ ತಾಳ್ಮೆ ಇರ್ಬೇಕಾಗತ್ತೆ. ತಾಳ್ಮೆ ಇದ್ರೆ ಗುರಿ ತಲುಪೋದು ಅಂತ. ಗುರಿ ತಲುಪಬಹುದು ಅಂತ. ಇವಾಗ ಸ್ಟಾರ್ಟಿಂಗ್ ಅಲ್ಲಿ ನೋಡಿ ಎಷ್ಟೊಂದು ಜನಕ್ಕೆ ಅವ್ರಿಗೆ ತುಂಬಾ ಉತ್ಸಾಹ ಇತ್ತು ಅಲ್ವಾ, ಹಾ ನಾನು ಬರ್ತೀನಿ ನಾವು ಅದನ್ನ ತಿಳ್ಕೊಳ್ಳೋಣ ಅಂದ್ರೆ ಅದನ್ನ ಪಡ್ಕೊಳ್ಳೋಣ ಅಂತ ಅವ್ರಿಗೆ ಉತ್ಸಾಹದಿಂದಾನೇ ಅವರೆಲ್ಲ ಹೊರಟ್ರು. ಆದ್ರೆ ಆ ಉತ್ಸಾಹ ಕೊನೆ ತನಕ ಇತ್ತಾ? ಇಲ್ಲ, ಉಳಿಲಿಲ್ಲ ಅಲ್ವಾ, ಕೊನೆ ತನಕ ಉಳಿಲೇ ಇಲ್ಲ ಅವ್ರಿಗೆ. ಮಧ್ಯದಲ್ಲೇನೆ ಅವರು ಅಯ್ಯೋ ಸಾಕಪ್ಪ ಅಂತ ಹೇಳ್ಬಿಟ್ಟು ಅವರು ಬಿಟ್ಟು ಹೋದ್ರು. ಸೊ ಅಂತವ್ರಿಗೆ ಅವ್ರಿಗೆ ಗುರಿ ತಲುಪ್ಲಿಕ್ಕೆ ಆಯ್ತಾ ಅವ್ರಿಗೆ? ಆಗ್ಲಿಲ್ಲ. ಮತ್ತೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಜನ ಏನ್ ಮಾಡಿದ್ರು, ಅಯ್ಯೋ ಇವ್ನು ನಮ್ಮನ್ನ ಯಾಮಾರಿಸ್ತಾ ಇದ್ದಾನೆ, ನಿಜವಾಗ್ಲೂ ಇವನು ನಮ್ಮನ್ಗೆ ಅಂತಹ ಈ ಹಣ್ಣುಗಳು ಸಿಗುವಂತಹ ಜಾಗಕ್ಕೆ ಕರ್ಕೊಂಡು ಹೋಗ್ತಾನ ಅಂತ ಯೋಚನೆ ಮಾಡಿದ್ರು ಅಲ್ವಾ. ಅಂದ್ರೆ ಅಲ್ಲಿ ಏನಾಯ್ತು, ಹಾ ಅವ್ರಿಗೆ ದೃಢ ವಿಶ್ವಾಸನೇ ಇರ್ಲೇ ಇಲ್ಲ, ನಂಬಿಕೆನೇ ಇರ್ಲಿಲ್ಲ ಅಲ್ವಾ. ಈ ವ್ಯಕ್ತಿ ಹೌದು, ಈ ವ್ಯಕ್ತಿ ನಮ್ಮನ್ನ ಆ ಗುರಿ ತಲುಪಿಸ್ತಾನೆ ಅಂತ ಹೇಳ್ಬಿಟ್ಟು ಅವ್ರಿಗೆ ನಂಬಿಕೆನೇ ಇರ್ಲಿಲ್ಲ. ಮತ್ತೆ ಇನ್ನ ಸ್ವಲ್ಪ ಜನ ಏನ್ ಮಾಡಿದ್ರು, ಮಧ್ಯದಲ್ಲಿ ಅವ್ರಿಗೊಂದ್ ಸ್ವಲ್ಪ ಏನು ಹಿತವಾದ ವಾತಾವರಣ ಸಿಕ್ಕಿದ ತಕ್ಷಣ ಏನ್ ಮಾಡಿದ್ರು ಅವರು, ನಮ್ಗೆ ಇಲ್ಲೇ ಇಷ್ಟೇ ಸಾಕು, ನಾವ್ ಮುಂದುವರಿಯೋದೇ ಬೇಡ, ನೀವ್ ಬೇಕಾದ್ರೆ ಮುಂದೆ ಹೋಗಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಲ್ವಾ. ಸೊ ಇವಾಗ ಇಲ್ಲಿ ನಮ್ಗೆ ಏನ್ ಅರ್ಥ ಆಗ್ತಾ ಇದೆ, ನಾವು ಗುರಿಯನ್ನ ತಲುಪಬೇಕು ಅಂತಂದ್ರೆ ನಮ್ಮಲ್ಲಿ ಏನಿರ್ಬೇಕು, ಉತ್ಸಾಹ ಇರ್ಬೇಕು ಅಲ್ವಾ, ಮತ್ತೆ ದೃಢ ವಿಶ್ವಾಸ ಇರ್ಬೇಕು, ನಾವು ಸೇರ್ತೀವಿ, ಆ ಗುರಿಯನ್ನ ತಲುಪ್ತೀವಿ ಅಂತ. ಮತ್ತೆ ತಾಳ್ಮೆ, ಧೈರ್ಯ ಅಂತ ನಾವೇನ್ ಹೇಳ್ತೀವಿ, ತಾಳ್ಮೆ ನೋಡಿ ಇವರೆಲ್ಲ ತಾಳ್ಮೆನ ಕಳ್ಕೊಂಡ್ಬಿಟ್ರು. ಅಯ್ಯೋ ಬೇಡಪ್ಪ, ನೀನ್ ನಿಜವಾಗ್ಲೂ ನಮ್ಮನ್ನ ಕರ್ಕೊಂಡ್ ಹೋಗ್ತೀವಿ, ಎಷ್ಟು ದೂರ ನಡೆಸಿದ್ಯಾ, ಇಷ್ಟು ದೂರ ನಡೆದ್ರು ಸಹ ನಮ್ಗೆ ನೀನ್ ಹೇಳಿರೋ ಜಾಗ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ತಾಳ್ಮೆನ ಅಲ್ಲೇ ಕಳ್ಕೊಂಡ್ಬಿಟ್ರು ಅಲ್ವಾ. ಇವ್ರುನು ಸಹ ತಾಳ್ಮೆಯನ್ನ ಕಳ್ಕೊಂಡ್ಬಿಟ್ರು ಅಲ್ವಾ, ನಾವ್ ಇಲ್ಲೇ ಇರ್ತೀವಿ, ನೀವ್ ಬೇಕಾದ್ರೆ ಮುಂದೆ ಹೊರೀರಿ ಅಂತ ಹೇಳ್ಬಿಟ್ಟು ಅಲ್ವಾ. ಇದನ್ನೇ ನಮ್ಗೆ ಇವಾಗ ಪ್ರಭುಪಾದ್ರು ನಮ್ಗೆ ಅಥವಾ ಇಲ್ಲಿ ರೂಪ ಗೋಸ್ವಾಮಿ ಅವರು ಹೇಳ್ತಾ ಇರೋದು, ಅದನ್ನ ನಮ್ಗೆ ಪ್ರಭುಪಾದ್ರು ಅರ್ಥ ಮಾಡಿಸ್ತಾ ಇದಾರೆ. ಇವಾಗ ಅದೇ ತರನೇ ನಮ್ಗೆ ಗೊತ್ತಿಲ್ಲ, ಇವಾಗ ನಮ್ಗೆ ಇಲ್ಲಿ ಸ್ವಾದಿಷ್ಟಕರವಾದ ಹಣ್ಣುಗಳನ್ನ ಕೊಡ್ಲಿಕ್ಕೆ ಯಾರು ಬಂದಿದ್ದಾರೆ, ನಮ್ಗೆ ರುಚಿಯಾದ ಹಣ್ಣುಗಳನ್ನ ಕೊಡ್ಲಿಕ್ಕೆ ಯಾರು ಬಂದಿದ್ದಾರೆ? ಷಡ್ ಗೋಸ್ವಾಮಿಗಳು ಅಥವಾ ನಮ್ಮ ಪ್ರಭುಪಾದರು ಬಂದಿದ್ದಾರೆ ಅಲ್ವಾ. ನಾವಿವಾಗ ಅದ್ರ ರುಚಿಯನ್ನ ನಾವು ನೋಡಿದೀವ, ಆ ರುಚಿಯನ್ನ ಅವ್ರು ಕೊಟ್ಟಿರುವಂತಹ ಆ ಏನು ಆ ನಾಮ ಸ್ಮರಣೆಯ ರುಚಿಯನ್ನ ನಾವು ನೋಡಿದೀವ. ಹರೇ ಕೃಷ್ಣ ಮಟ್ಟಿಗೆ ಹಾ ನಾವು ನೋಡಿದೀವಿ ಅಲ್ವಾ. ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡ್ರೆ ನಮ್ಗೆ ಎಷ್ಟು ಸಂತೋಷ ಆಗುತ್ತೆ. ಬಂಗಾರ ಸಿಗೋದಿಲ್ಲ, ಬೆಳ್ಳಿ ಸಿಗಲ್ಲ, ಅಥವಾ ಏನೋ ಒಂದು ಅಧಿಕಾರ, ಅಂತಸ್ತು, ಹಣ ಏನೂ ಸಿಗೋದಿಲ್ಲ. ನಮ್ಮ ಸಮಯ ನಾವು 2 ಗಂಟೆಗಳ ಕಾಲ ಅದಕ್ಕೆ ಕೊಡ್ತಾ ಇದೀವಿ ಅಲ್ವಾ. ಯಾಕಂದ್ರೆ ನಮ್ಗೆ ಅದು ಒಂದು ಆ ರುಚಿ ಸಿಕ್ಕಿದ್ರೆ, ಅಂದ್ರೆ ಪರಿಪೂರ್ಣವಾದ ರುಚಿ ಸಿಕ್ಕಿಲ್ಲ, ಆದ್ರೆ ಸ್ವಲ್ಪ ರುಚಿ ಸಿಕ್ಕಿರೋದ್ರಿಂದನೇ ನಾವು ಇದ್ರಲ್ಲಿ ನಾವು ಹೇಳ್ಕೋಬೇಕು ಅಂತ ನಾವು ಹೇಳ್ಕೊತಾ ಇದೀವಿ ಅಲ್ವಾ. ಇವಾಗ ನಮ್ಗೆ ಪ್ರಭುಪಾದ್ರಿ ಹೇಳ್ತಾ ಇದಾರೆ, ನಮ್ಗೆ ಅವ್ರನ್ನ ನಾವ್ ಹಿಂಬಾಲಿಸಿ, ನೀವು ನನ್ನನ್ನ ಹಿಂಬಾಲಿಸಿ ಅಂತ ಹೇಳ್ತಾ ಇದಾರೆ ಅಲ್ವಾ. ನಾವ್ ಇವಾಗ ಅವ್ರನ್ನ ಹಿಂಬಾಲಿಸ್ಕೊಂಡು ಹೋದಾಗ ಏನಾಗತ್ತೆ, ನಮ್ಮ ಜೀವನದಲ್ಲಿ ನಾವು ಭಕ್ತಿಯನ್ನ ಮಾಡಿದಾಗ ಏನೆಲ್ಲ ಬದಲಾವಣೆ ಆಗತ್ತೆ ನಮ್ಗೆ. ನಮ್ದೆಲ್ಲ ಈ ಐಹಿಕಕ್ಕೆ ಸಂಬಂಧಪಟ್ಟಿರುವಂತಹ ಕಷ್ಟಗಳೆಲ್ಲ ಹೋಗ್ಲಿಕ್ಕೆ ಶುರುವಾಗತ್ತೆ ಅಲ್ವಾ. ನಾವು ಅಯ್ಯೋ ಸದ್ಯ ನನಗೆ ಇಷ್ಟೇ ಸಾಕಪ್ಪ, ನಾನು ಇಷ್ಟರಲ್ಲೇ ಆರಾಮಾಗಿರ್ತೀನಿ ಅಂತ ಹೇಳ್ಬಿಟ್ಟು ನಾವು ಭಕ್ತಿ ಮಾರ್ಗದಲ್ಲಿ ಮುಂದುವರ್ಸ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಏನಾಗತ್ತೆ, ನಾವು ಮಧ್ಯದಲ್ಲೇ ನಾವು ಉಳ್ಕೊಂಡ್ಬಿಡ್ತೀವಿ ಅಲ್ವಾ. ಹೌದು, ನಾವ್ ಇವಾಗ ನಮ್ಮ ಅಕೌಂಟ್ ಅಲ್ಲಿ ತುಂಬಾ ಪುಣ್ಯ ಬರುತ್ತೆ, ನಮ್ಗೆ ಹೇಳಿದಾರೆ ಅಲ್ವಾ. ಭಕ್ತಿ ಮಾರ್ಗದಲ್ಲಿ ಸ್ವಲ್ಪ ಭಕ್ತಿ ಮಾಡಿದ್ರು ಸಹ ನಮ್ಮನ್ನ ಮಹಾ ಭಯದಿಂದ ಅದು
ಕಾಪಾಡುತ್ತೆ ಅಂತ ಹೇಳಿದ್ದಾರೆ ಕಾಪಾಡುತ್ತೆ. ಅಲ್ವಾ. ಹ್ಮ್. ನಾವ್ ಇವಾಗ ಭಕ್ತಿ ಮಾಡಿದಾಗ ಅರ್ಧದಲ್ಲೇ ನಾವ್ ಏನೋ ಒಂದು ಕಾರಣಕ್ಕೆ ನಿಲ್ಲಿಸಿದಾಗ ನಮ್ಗೆ ಅಟ್ಲೀಸ್ಟ್ ಮುಂದೆ ಒಂದು ಮಾನವ ಜನ್ಮ ಅಂತ ಸಿಗುತ್ತೆ. ನಾವ್ ಎಲ್ಲಿ ಭಕ್ತಿಯನ್ನ ಸ್ಟಾಪ್ ಮಾಡಿರ್ತೀವೋ ಅಲ್ಲಿಂದನೇ ನಾವು ಶುರು ಮಾಡ್ಕೊಂಡು ಮುಂದುವರಿಯುತ್ತೆ. ಹೋಗ್ತೀವಿ ಅಂತ ನಮ್ಗೆ ಹೇಳಿದ್ದಾರೆ ಅಲ್ವಾ. ಹ್ಮ್. ಸೊ ನಾವ್ ಇವಾಗ ನಾವು ಭಕ್ತಿ ಮಾಡಿದಾಗ ಏನಾಗುತ್ತೆ, ನಾವು ಅದನ್ನ ಪರಿಪೂರ್ಣತೆಯನ್ನ ನಾವು ಮಾಡ್ಲಿಲ್ಲ ಅಂತಂದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ. ಸ್ವರ್ಗದಲ್ಲಿ ನಾವು ಎಲ್ಲ ಸ್ವರ್ಗ ಸುಖವನ್ನ ಅನುಭವಿಸಿ ನಮ್ಮ ಪುಣ್ಯದ ಅಕೌಂಟ್ ಎಲ್ಲ ಮುಗ್ದಿದ ತಕ್ಷಣ ನಮ್ಗೆ ಏನಾಗುತ್ತೆ, ಮತ್ತೆ ಈ ಭೂಮಿ ಮತ್ತೆ ಮೇಲೆ ಭೂಮಿಗೆ ಬರ್ತೀವಿ. ಜನ್ಮ ಬ್ರಾಹ್ಮಣರ ತಾಳ್ತೀವಿ. ಕುಟುಂಬದಲ್ಲೋ ಅಥವಾ ವೈಶ್ಯರ ಕುಟುಂಬದಲ್ಲೋ, ಶ್ರೀಮಂತರ ಕುಟುಂಬದಲ್ಲೋ ನಾವು ಕುಟುಂಬದಲ್ಲೋ. ಜನ್ಮವನ್ನ ಪಡಿತೀವಿ. ಅದಾದ್ಮೇಲೆ ನಾವು ಭಕ್ತಿಯನ್ನ ಮುಂದುವರಿಸ್ಲಿಕ್ಕೆ ನಮ್ಗೆ ಭಗವಂತ ಎಲ್ಲಾ ಅನುಕೂಲಗಳನ್ನ ನಾವು ಮಾಡ್ತಾನೆ. ಆದ್ರೆ ನಮ್ಗೆ ಇವಾಗ ಜನ್ಮ ಐಶ್ವರ್ಯ ಶ್ರುತಶ್ರೀ ಬಿ ಅಲ್ವಾ, ನಮ್ಗೆ ಏನಾದ್ರು ಇವೆಲ್ಲ ಜನ್ಮ ಐಶ್ವರ್ಯ ಶ್ರುತಶ್ರೀ ಇದ್ರೆ ಏನಾಗತ್ತೆ, ನಾವು ಭಗವಂತನನ್ನ ನಾವು ಮನಪೂರ್ವಕವಾಗಿ ಭಕ್ತಿಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ನಮ್ಗೆ ಆ ಭಾವನೆಯಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಗೆ ಎಲ್ಲ ಸಿಕ್ಕಿದಾಗ ನಾವ್ ಯಾಕೆ ಬೇರೆಯವ್ರಿಗೆ ಶರಣಾಗ್ಬೇಕು ಅಂತ ನಮ್ಗೆ ಮನಸ್ಥಿತಿ ಬರುತ್ತೆ ಅಲ್ವಾ. ಅಥವಾ ನಾವ್ ಇನ್ನ ಹೆಚ್ಚು ಭಕ್ತಿ ಮಾಡಿದಾಗ ನಾವು ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ನಾವು ಜನ್ಮವನ್ನ ಪಡೆದು ಗಳಿಸಬಹುದು. ನಾವು ಆ ಭಕ್ತಿಯನ್ನ ನಾವು ಪೂರ್ಣಗೊಳಿಸ್ತೀವಿ. ಇಷ್ಟೆಲ್ಲ ನಮ್ಗೆ ಅವಕಾಶ ಇದೆ. ಆದ್ರೆ ಏನಾಗತ್ತೆ, ನಮ್ಗಿನ್ನ ಆ ಮುಂದಿನ ಜನ್ಮ ಅಂತ ಬರುತ್ತೆ. ಮತ್ತೆ ಆ ಜನ್ಮದಲ್ಲಿ ನಾವು ಭಕ್ತಿಯನ್ನ ಮುಂದುವರ್ಸ್ಕೊಂಡು ಹೋಗ್ತೀವೋ ಗೊತ್ತಿಲ್ಲ ಅಲ್ವಾ. ಅಂತಹ ಒಂದು ಸ್ಥಿತಿಗೆ ನಾವು ಹೋಗ್ಬಿಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ಏನ್ ಹೇಳ್ತಾ ಇದಾರೆ, ನಾವು ಉತ್ಸಾಹದಿಂದ ವಿಶ್ವಾಸದಿಂದ ನಾವು ತಾಳ್ಮೆಯಿಂದ ನಾವು ಮುಂದುವರ್ಸ್ಕೊಂಡು ಹೋದ್ರೆ ಏನಾಗುತ್ತೆ, ನಮ್ಗೆ ಏನ್ ಹೇಳಿದ್ದಾರೆ ಪ್ರಭುಪಾದ್ರು, ನಾನು ಹೇಳಿರುವಂತಹ ನಿಯಂತ್ರಕ ತತ್ವಗಳನ್ನ, ಆ 4 ನಿಯಂತ್ರಕ ತತ್ವಗಳನ್ನ ಏನನ್ನ ಮಾಡ್ಬೇಕು ಏನನ್ನ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಲ್ವಾ. ABCD ಆಫ್ ಕೃಷ್ಣ ಕಾನ್ಶಿಯಸ್ನೆಸ್, ಅಸೋಸಿಯೇಷನ್ ಆಫ್ ಡಿವೋಟೀಸ್, ಭಕ್ತರ ಸಂಘದಲ್ಲಿರಿ, ಹರೇ ಕೃಷ್ಣ ಅಂದ್ರೆ ಭಗವದ್ಗೀತಾ ಭಾಗವತಂ ಅಂತಹ ಪುಸ್ತಕಗಳನ್ನ ಓದಿ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಳ್ಳಿ. ಮತ್ತೆ ಭಗವಂತನ ಪ್ರಸಾದವನ್ನೇ, ನೀವು ಕೃಷ್ಣನಿಗೆ ಸಮರ್ಪಿಸಿರುವಂತಹ ಪ್ರಸಾದವನ್ನೇ ತಿನ್ನಿ. ಅಂದ್ರೆ ಈ ABCD ಆಫ್ ಕೃಷ್ಣ ಕಾನ್ಶಿಯಸ್ ಅನ್ನ ಹೇಳಿದ್ದಾರೆ. ಮತ್ತೆ 4 ನಿಯಂತ್ರಕ ತತ್ವಗಳನ್ನ ಹೇಳಿದ್ದಾರೆ. ಈ 4 ನೀವು ಯಾವುದೇ ಕಾರಣಕ್ಕೂ ಮಾಡ್ಕೂಡ್ದು ಅಂತ ಹೇಳಿದ್ದಾರೆ ಅಲ್ವಾ. ಸೊ ಇಷ್ಟನ್ನ ನೀವು ಪಾಲಿಸಿದ್ರೆ ಏನಾಗತ್ತೆ, ನಾನು ಹೇಳಿರೋ ನಿಯಂತ್ರಕ ತತ್ವಗಳನ್ನ ನೀವು ತಾಳ್ಮೆಯಿಂದ, ದೃಢ ವಿಶ್ವಾಸದಿಂದ, ಉತ್ಸಾಹದಿಂದ ನೀವು ಪಾಲಿಸಿದ್ರೆ ನೀವು ಗುರಿಯನ್ನ ಮುಟ್ತೀರಾ, ನೀವು ಗೋಲೋಕ ವೃಂದಾವನಕ್ಕೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಅವರು ಖಂಡಿತವಾಗಿ ಹೇಳಿದ್ದಾರೆ ಅಲ್ವಾ. ಅಂದ್ರೆ ನಮ್ಗೆ ಈ ಭಕ್ತಿಯಲ್ಲಿ ಮುಂದುವರಿಬೇಕು ಅಂತಂದ್ರೆ ನಮ್ಗೆ ಉತ್ಸಾಹ, ನಿಶ್ಚಯ, ಧೈರ್ಯ, ತತ್ತತ್ ಕರ್ಮ ಪ್ರವರ್ತನಾತ್ ಅಲ್ವಾ. ನಮ್ಗೆ ನಾವು ಊಹಾಪೋಹ ಮಾಡ್ಕೊಂಡು ನಾನ್ ಇದೆಲ್ಲ ಮಾಡಿದ್ರೆ ನಾನು ಭಗವಂತನ ಲೋಕಕ್ಕೆ ಹೋಗ್ತೀನಿ ಅಂದ್ರೆ ನಾವ್ ಅನ್ಕೊಂಡಿರೋದನ್ನ ನಾವ್ ಅನುಸರಿಸಿದ್ರೆ ನಾವು ಖಂಡಿತ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ನಮ್ಗೆ ಏನನ್ನ ಹೇಳಿದರೆ ನಮ್ಮ ಶಾಸ್ತ್ರದಲ್ಲಿ, ನಮ್ಮ ಗುರು ಸಾಧು ಶಾಸ್ತ್ರ ಏನನ್ನ ಹೇಳಿದಾರೋ ಅದನ್ನ ಪಾಲಿಸಿದ್ರೆ ಮಾತ್ರ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಮತ್ತೆ ನಮ್ಗೆ ಉತ್ಸಾಹ ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ. ಅದಕ್ಕೆ ನಾವು ಗಾದೆಯನ್ನು ಕೇಳಿದೀವಿ ಅಲ್ವಾ, ಶುರುವಲ್ಲಿ ಅಕ್ಸ ಅವ್ರ ಗೋಣಿಚೀಲನು ಸಹ ಎತ್ತೆತ್ತು ಹೋಗಿದ್ದಾನೆ ಅಂತ ಅಲ್ವಾ. ಆದ್ರೆ ಅದು ಕೊನೆಯ ತನಕ ಆ ಉತ್ಸಾಹ ಇರ್ಬೇಕು ಅಲ್ವಾ, ತಾಳ್ಮೆ ಅನ್ನೋದು ಇರ್ಬೇಕು. ಇವಾಗ ನಾವು ನೋಡಿದೀವಿ ಅಲ್ವಾ, ಇವಾಗ ನಮ್ಮ ಮಕ್ಕಳೇ ಆಗ್ಲಿ, ಅವ್ರು ಇವತ್ತಿನ ದಿವಸನೇ ಓದ್ಬಿಟ್ಟು ಅವ್ರು ಇಂಜಿನಿಯರೋ ಡಾಕ್ಟರ್ ಆಗಿ ಕೈ ತುಂಬಾ ಸಂಬಳ ತಗೊಂಡ್ಬಂದ್ಬಿಡ್ತಾರ. ಎಷ್ಟು ವರ್ಷ ಓದ್ಬೇಕು, ಬರೇ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ಲಿಕ್ಕೆನೆ ಅವ್ರು 1 ವರ್ಷಗಳ ಕಾಲ ಓದಿ ಅವ್ರು ಎಕ್ಸಾಮ್ ಬರೀತಾರೆ. ನಾವ್ ಏನ್ ಯೋಚನೆ ಮಾಡ್ತೀವಿ, ನಾವ್ 1 ತಿಂಗಳು 2 ತಿಂಗಳು ಈಗ ಲೆವೆಲ್ 3 ಅಲ್ಲೇನೆ ನಮ್ಗೆ ಪರಿಪೂರ್ಣ ಭಕ್ತಿಯನ್ನ ನಾವು ಮಾಡೋ ತರ ಆಗಿ ನಮ್ಗೆ ಕೃಷ್ಣನು ಸಹ ನಮ್ಮ ಕಣ್ಮುಂದೆ ಕಾಣ್ಬಿಡ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಅಥವಾ ನಮ್ಗೆ 16 ರೌಂಡ್ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಳ್ಳಿ ಅಂತ ಹೇಳಿದರೆ, ಆದ್ರೆ ನನ್ನಲ್ಲಿ ಏನು ಬದಲಾವಣೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಇಲ್ಲ, ತಾಳ್ಮೆ ಅನ್ನೋದು ಇರ್ಬೇಕಾಗತ್ತೆ ಅಲ್ವಾ. ಅದಕ್ಕೆ ನಮ್ಗೆ ಹೇಳ್ತಾ ಇದ್ರೆ ಉತ್ಸಾಹ ಇರ್ಬೇಕು, ತಾಳ್ಮೆ ಅಂತ ಇರ್ಬೇಕು. ಮತ್ತೆ ನಮ್ಗೆ ತುಂಬಾ ದೃಢ ವಿಶ್ವಾಸ ಇರ್ಬೇಕು. ಅವಶ್ಯ ರಕ್ಷಿಬೇಕು ಕೃಷ್ಣ, ಯಾವುದೇ ಒಂದು ಸ್ಥಿತಿ ಬರ್ಲಿ ನನಗೆ ಕೃಷ್ಣ ನನ್ನನ್ನ ರಕ್ಷಣೆ ಮಾಡೇ ಮಾಡ್ತಾನೆ. ಗುರು ಮತ್ತೆ ಕೃಷ್ಣನ ಕೃಪೆ ನಮ್ಮ ಮೇಲೆ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ವಿಶ್ವಾಸ ನಮ್ಮಲ್ಲಿ ಇರ್ಬೇಕು ಅಲ್ವಾ. ಯಾಕೆಂದ್ರೆ ನಾವಿವಾಗ ಅನುಸರಿಸ್ತಾ ಇರೋದಾದ್ರೂ ಯಾರನ್ನ ಅಲ್ವಾ, ಪ್ರಭುಪಾದರನ್ನ ನಾವು ನೋಡಿದೀವಿ. ಇವಾಗ ಪ್ರಭುಪಾದರು ಎಷ್ಟೆಲ್ಲ ಬದಲಾವಣೆಯನ್ನ ತಂದ್ರು ಅಂತ ಹೇಳ್ಬಿಟ್ಟು ನಾವು ಆ ಅಮೆರಿಕನ್ ಇಪ್ಪಿಗಳಲ್ಲಿ ಅಂತ ನಾವು ನೋಡಿದೀವಿ ಅಲ್ವಾ. ನಮ್ಗೆ ಅಷ್ಟು ದೃಢ ವಿಶ್ವಾಸ ಇರ್ಬೇಕು. ಹೌದು ನೋಡಿ, ಇಪ್ಪಿಗಳೆಲ್ಲ ಬದಲಾವಣೆ ಆಗಿ ಅವರು ಭಗವಂತನ ಲೋಕಕ್ಕೆ ಹೋಗೋ ಅರ್ಹತೆಯನ್ನ ಪಡ್ಕೊಂಡಿದ್ದಾರೆ. ಇವಾಗ ನಾವು ಸಹ ಪ್ರಭುಪಾದ ಹೇಳಿರೋ ತತ್ವಗಳನ್ನ ಅನುಸರಿಸಿದ್ರೆ ಖಂಡಿತ ನಾವು ಸಹ ಆ ಗುರಿಯನ್ನ ತಲುಪ್ತೀವಿ ಅನ್ನೋ ಒಂದು ದೃಢ ವಿಶ್ವಾಸ ನಮ್ಮಲ್ಲಿ ಇರ್ಬೇಕು. ಇವಾಗ ಪ್ರಭುಪಾದರ ಹೆಜ್ಜೆನೆ ನಾವು ಅನುಸರಿಸ್ಕೊಂಡು ಹೋಗ್ಬೇಕು. ಇವಾಗ ಪ್ರಭುಪಾದರು ಯಾರ ಹೆಜ್ಜೆನ ಅನುಸರಿಸ್ಕೊಂಡು ಹೋಗಿದ್ರೆ, ಅವರು ಷಡ್ಗೋಸ್ವಾಮಿಗಳನ್ನ ಮತ್ತೆ ಚೈತನ್ಯ ಮಹಾಪ್ರಭುಗಳನ್ನ ಮತ್ತೆ ಅವರ ಗುರುಗಳ ಅವರ ಹೆಜ್ಜೆ, ಅವರ ಮಾರ್ಗದರ್ಶನವನ್ನೇ ಅವರು ಅನುಸರಿಸ್ಕೊಂಡು ಹೋಗಿದ್ದಾರೆ. ಅದೇ ತರ ನಾವು ಸಹ ಈಗ ಪ್ರಭುಪಾದರ ಮಾರ್ಗದರ್ಶನವನ್ನ ನಾವು ಅನುಸರಿಸ್ಕೊಂಡು ನಾವು ಹೋಗ್ಬೇಕಾಗತ್ತೆ ಅಲ್ವಾ. ಅದನ್ನೇ ನಾವು ಇಲ್ಲಿ ಅರ್ಥ ಮಾಡ್ಕೋತಾ ಇರೋದು. ಉತ್ಸಾಹಾತ್ ನಿಶ್ಚಯ ಧೈರ್ಯಾತ್ ತತ್ತತ್ ಕರ್ಮ ಪ್ರವರ್ತನಾತ್ ಸಂಗತ್ಯಾಗೋ ಸತೋ ವೃತ್ತೆ ಷಡ್ಬಿರ್ ಭಕ್ತಿರ್ ಪ್ರಣಶ್ಯತಿ ಅಲ್ವಾ. ಭಕ್ತಿ, ನಮ್ಗೆ ಭಕ್ತಿಯಲ್ಲಿ ನಾವು ಸಿದ್ಧಿಯನ್ನ ನಾವು ಖಂಡಿತವಾಗಿ ನಾವು ಪಡಿಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ನಾವ್ ಇವಾಗ ಮಾರ್ಗದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೋಡಿ, ಇವಾಗ ಸಂಘ
ಇವಾಗ ನಮ್ ತರ ಮನಸ್ಥಿತಿ ಇರೋರನ್ನ ಇನ್ನೊಬ್ರು ಸಿಕ್ಬಿಟ್ರೆ ಅಯ್ಯೋ ಬಾರೋ ಹೋಗೋಣಂತೆ, ಇದೇನಿದು, ನಾವ್ ಸುಮ್ನೆ ಇವ್ರನ್ನ ಹಿಂಬಾಲಿಸ್ತಾ ಇದೀವಿ, ಇವ್ರು ನಮ್ಮನ್ನ ಯಾಮಾರಿಸ್ತಿದಾನೆ ಅಂತ ಅನ್ಕೊಂಡು ನಾವ್ ಅಂತವರ ಸಂಘವನ್ನ ಪಡೆದ್ರೆ ಏನಾಗತ್ತೆ? ಯಾಕೆ ಇಲ್ಲಿ 16 ರೌಂಡ್ ಯಾಕೆ ಮಾಡ್ತಾ ಇದೀಯಾ? 2 ಗಂಟೆಗಳ ಕಾಲ ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ? ಅಯ್ಯೋ ಎಂತೆಂತ ಏನು ಚೆನ್ನಾಗಿರೋ ತಿನ್ನೋಂತಹ ರುಚಿಯಾದ ವಸ್ತುಗಳಿದೆ ಅಲ್ವಾ, ತಿಂಡಿ ಅಂದ್ರೆ ಸ್ವಾದಿಷ್ಟವಾದ ತಿನಿಸುಗಳಿದೆ, ಅದನ್ನೆಲ್ಲ ನೀನ್ ಯಾಕೆ ತ್ಯಾಗ ಮಾಡ್ತಾ ಇದೀಯಾ? ಬಾ ಇದನ್ನೆಲ್ಲ ತಿಂದು ಎಂಜಾಯ್ ಮಾಡು ಅಂತ ಹೇಳ್ಬಿಟ್ಟು ನಮ್ಗೆ ಅಂತಹವರ ಸಹವಾಸವನ್ನ ಮಾಡಿದ್ರೆ ಏನಾಗತ್ತೆ? ನಾವ್ ಈ ಗುರಿಯನ್ನ ನಾವು ಮುಟ್ಲಿಕ್ಕೆ ಸಾಧ್ಯ ಆಗತ್ತಾ? ಆಗೋದಿಲ್ಲ. ಇಲ್ಲ ಮತ್ತೆ ಇಲ್ಲ ಅಲ್ವಾ? ಸೊ ಅದನ್ನೇ ಅರ್ಧ ನಮ್ಗೆ ದಾರಿಲೇ ಹೊರಟದ್ದು. ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಇವಾಗ ನಮ್ಗೆ ಪ್ರಭುಪಾದ್ರು ಇವಾಗ ನಮ್ಗೆ ಮಾರ್ಗದರ್ಶನವನ್ನ ತೋರಿಸ್ತಾ ಇದ್ದಾರೆ. ನಾವಿವಾಗ ಉತ್ಸಾಹದಿಂದ ನಾವ್ ಏನೆಲ್ಲ ಹೇಳಿದಾರೆ, 4:15 ಗಂಟೆಗೆ ಎದ್ದು ಮಂಗಳಾರತಿಗೆ ಅಟೆಂಡ್ ಮಾಡ್ಬೇಕು, ಅದಾದ್ಮೇಲೆ ದರ್ಶನ ಆರತಿಯನ್ನ ನಾವು ನೋಡ್ಬೇಕು, ಭಾಗವತಂ ಅಂದ್ರೆ ಭಾಗವತಂ ಪ್ರವಚನ ಇರುತ್ತೆ, ಅದನ್ನ ನಾವು ಕೇಳ್ಬೇಕಾಗತ್ತೆ. ಅದಾದ್ಮೇಲೆ ನಮ್ಗೆ ಬುಕ್ ಡಿಸ್ಟ್ರಿಬ್ಯೂಷನ್ ಮತ್ತೆ ಬೇರೆ ಪ್ರವಚನಗಳು, ಬೇರೆದೆಲ್ಲ ಕ್ಲಾಸಸ್ ಇರುತ್ತೆ ಅಲ್ವಾ? ಸೊ ಇದೇ ತರ ನಮ್ಗೆ ಕೊನೆ 24 ಗಂಟೆಗಳ ಕಾಲ ಸದಾ ಏನಾದ್ರೂ ಒಂದು ನಾವು ಕ್ರಿಯಾಶೀಲರಾಗಿರೋ ತರ ಪ್ರಭುಪಾದ್ರು ಇದನ್ನ ಅವರು ಆರ್ಗನೈಸ್ ಮಾಡಿದ್ದಾರೆ ಅಲ್ವಾ? ಪ್ರಭುಪಾದ್ರು ನಾವು ಅವರನ್ನ ನಾವು ಅನುಸರಿಸ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ನಾವು ಪೂರ್ತಿಯಾಗಿ ನಮ್ಮ ಜೀವನದ ಕೊನೆ ಗಳಿಗೆ ತನಕ ನಾವ್ ಇದನ್ನ ಅನುಸರಿಸಿಲ್ಲ, ಕೃಷ್ಣ ಪ್ರಜ್ಞೆಯನ್ನ ಅನುಸರಿಸಿಲ್ಲ ಅಂತಂದ್ರೆ ನಮ್ಮ ಅಕೌಂಟ್ ಅಲ್ಲಿ ಹೆಚ್ಚು ಪುಣ್ಯ ಬಂದ್ ಬೀಳತ್ತೆ. ಅವಾಗ ನಾವು ಹೋಗೋದಾದ್ರೆ ಎಲ್ಲಿಗೆ? ಸ್ವರ್ಗಕ್ಕೋ ಅಥವಾ ಉನ್ನತ ಲೋಕಕ್ಕೆ ಹೋಗ್ತೀವಿ. ಅಥವಾ ಈ ಭೌತಿಕ ಪ್ರಪಂಚದಲ್ಲಿ ನಾವ್ ಎಲ್ಲಿಗೆ ಹೋಗ್ಬೋದು? ಫಾರಿನ್ ಕಂಟ್ರಿಗೆ ಹೋಗ್ಬೋದು ಅಲ್ವಾ? ಅಮೆರಿಕಾ ಕಂಟ್ರಿಗೆ ಹೋಗೋದು ನಮ್ಗೆ ಉದ್ದೇಶ ಇರುತ್ತೆ ಅಲ್ವಾ? ನಮ್ದೆಲ್ಲಾ ಜಂಜಾಟಗಳೆಲ್ಲ ಏನು ಇದ್ದಾಗ ನಾವ್ ಆರಾಮಾಗಿ ನಾವು ಫಾರಿನ್ ಹೋದಾಗ ನಮ್ಗೆ ಅಲ್ಲೇನೆ ಆಕರ್ಷಣೆ ಉಂಟಾಗಿ ಅಲ್ಲೇ ಸೆಟ್ಲ್ ಆಗ್ಬಿಡ್ತೀವಿ ಅಲ್ವಾ? ಹೌದು, ಅಲ್ಲೇ ಸೆಟ್ಲ್ ಆದ್ರೂ ನೋ ಪ್ರಾಬ್ಲಮ್, ಅಲ್ಲೂ ಭಕ್ತಿಯನ್ನ ಮಾಡಿದ್ರೆ ಪರವಾಗಿಲ್ಲ. ಇಲ್ಲ ಅಂದ್ರೆ ಐಷಾರಾಮಿ ಜೀವನದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡ್ರೆ ಮತ್ತೆ ನಾವು ಇಲ್ಲಿ ಭಕ್ತಿ ಮಾರ್ಗಕ್ಕೆ, ಗೋಲೋಕ ವೃಂದಾವನಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಪ್ರಭುಪಾದರು ನಮ್ಗೆ ಅದನ್ನೇ ಅರ್ಥ ಮಾಡಿಸ್ತಾ ಇದ್ದಾರೆ. ಉತ್ಸಾಹಾತ್ ನಿಶ್ಚಯ ಧೈರ್ಯಾತ್ ಅಲ್ವಾ? ನಾವು ಉತ್ಸಾಹದಿಂದ ಮತ್ತೆ ನಿಶ್ಚಯ, ದೃಢ ವಿಶ್ವಾಸ ನಮ್ಗೆ, ಹೌದು ನಾವು ಆ ಗುರಿಯನ್ನ ಮುಟ್ತೀವಿ ಅಂತ, ಮತ್ತೆ ತಾಳ್ಮೆಯಿಂದ ನಾವು ಇರ್ಬೇಕಾಗತ್ತೆ. ಸೊ ಅದಕ್ಕೆ ನಮ್ಗೆ ಇಲ್ಲಿ ತಾಳ್ಮೆಗೆ ನಮ್ಗೆ ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದಾರೆ ಪ್ರಭುಪಾದ್ರು. ಇವಾಗ ಒಬ್ಬ ಗರ್ಭಿಣಿ ಸ್ತ್ರೀ, ಅವಳು ಇವತ್ತಿನ ದಿವಸ ಅವಳೇನಾದ್ರು ಕನ್ಸೀವ್ ಆದ್ರೆ ಅವಳು ನೆಕ್ಸ್ಟ್ ಡೇನೆ ಅವಳು ಮಗುವನ್ನ ಅಂದ್ರೆ ಹೆರ್ಲಿಕ್ ಆಗತ್ತಾ ಅಥವಾ ಪ್ರಸವ ನಡೀಲಿಕ್ಕೆ ಸಾಧ್ಯ ಆಗತ್ತಾ? ಇಲ್ಲ. ಅವಳು 9 ತಿಂಗಳು ಅವಳು ತಾಳ್ಮೆಯಿಂದ ಕಾಯ್ಲೇಬೇಕಾಗತ್ತೆ ಅಲ್ವಾ? ಕಾಯ್ಲಿಲ್ಲ ಅಂತಂದ್ರೆ ಅವಳಿಗೆ ಮಗು ಅವಳ ಕೈಯಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವಳು ತನ್ನ ಗಂಡನ ಮನಸ್ಸನ್ನ ಹೊಲಿಸ್ಕೊಂಡು ಅವಳು ಪ್ರೆಗ್ನೆಂಟ್ ಆಗಿ ಅದಾದ್ಮೇಲೆ 9 ತಿಂಗಳು ತಾಳ್ಮೆಯಿಂದ ಕಾದ್ರೆ ಅಷ್ಟೇನೆ ಅವಳ ಕೈಗೆ, ಅವಳ ಮಡಿಲಿಗೆ ಒಂದು ಮಗು ಬರ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ? ಅಂದ್ರೆ ಇವಾಗ ಒಂದು ಗರ್ಭಿಣಿ ಸ್ತ್ರೀನೂ ಸಹ ತಾಳ್ಮೆಯಿಂದ ಕಾಯ್ಬೇಕು, ಏನಾದ್ರೂ ಒಂದು ಪರಿಪೂರ್ಣವಾದ ಒಂದು ಫಲ ಸಿಗ್ಬೇಕಂದ್ರೆ. ನಾವಿವಾಗ ಗಾಂಧಾರಿಯನ್ನ ನೋಡಿದ್ವಿ ಅಲ್ವಾ? ಏನಾಯ್ತು ಗಾಂಧಾರಿಗೆ? ಹೊಟ್ಟೆನ ಗುದ್ಕೊಂಡ್ಬಿಟ್ಲು ಅಲ್ವಾ? ಯಾಕೆ ಗುದ್ಕೊಂತಾಳೆ? ಕುಂತಿಗೆ ಮಗು ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವಳು ತಾಳ್ಮೆಯನ್ನ ಕಳ್ಕೊತಾಳೆ, ಕೋಪ ಬರ್ಸ್ಕೊತಾಳೆ, ಅವಳಿಗೆ ಅಸೂಯೆ ಬರುತ್ತೆ ಕುಂತಿ ಮೇಲೆ. ಅವಾಗ ಏನಾಯ್ತು? ಅವಳು ಮಾಂಸದ ಮುದ್ದೆಗೆ ಜನ್ಮ ಕೊಡೋ ತರ ಆಗತ್ತೆ ಅಲ್ವಾ? ಸೊ ನಾವು ತಾಳ್ಮೆಯನ್ನ ನಾವು ಯಾವ್ದೇ ಕಾರಣಕ್ಕೂ ಕಳ್ಕೊಳೋ ಹಾಗಿಲ್ಲ. ಇವಾಗ ನೋಡಿ ಪ್ರಭುಪಾದ್ರು ಅಷ್ಟೇ, ನಾವು ನೋಡಿದ್ವಿ ಅಲ್ವಾ? ಅವ್ರು ಎಷ್ಟನೇ ವಯಸ್ಸಲ್ಲಿ ಅವ್ರು ಅಮೆರಿಕಾಗ್ ಹೋಗ್ತಾರೆ? 69ನೇ ವರ್ಷಕ್ಕೆ ಹೋಗ್ತಾರೆ. ಅವ್ರೇನಾದ್ರು ತಾಳ್ಮೆ ಕಳ್ಕೊಂಡಿದ್ರೆ ನಮ್ಗೆ ಈ ಕೃಷ್ಣ ಪ್ರಜ್ಞೆ ಸಿಗ್ತಾ ಇತ್ತಾ? ನಮ್ಮಂತ ಸಾಮಾನ್ಯರಿಗೂ ಕೃಷ್ಣ ಪ್ರಜ್ಞೆ ಸಿಗ್ತಾ ಇತ್ತಾ? ಸಿಗ್ತಾನೆ ಇರ್ಲಿಲ್ಲ ನೋಡಿ. ಅವರು ತಾಳ್ಮೆಯನ್ನ ಕಳ್ಕೊಳ್ಳೇ ಇಲ್ಲ. ಅವ್ರಿಗೆ ಹಂತದಲ್ಲೂ ಸಹ ಅವರು ಫಲವನ್ನ ಕಾಣ್ಲೇ ಇಲ್ಲ. ಅವ್ರಿಗೆ ಸೋಲನ್ನೇ ಅವ್ರು ಪಡೆದ್ರು. ಆದ್ರೂ ಸಹ ಅವರು ಆ ಸೋಲನ್ನೇ ಮೆಟ್ಲಾಗಿ ಅವರು ಉಪಯೋಗಿಸ್ಕೊಂಡ್ರು ಅಲ್ವಾ? ಅವ್ರ ಗುರಿಯನ್ನ ಅವರು ಕೃಷ್ಣನ ಮೇಲೆ ಅಷ್ಟು ವಿಶ್ವಾಸ, ತನ್ನ ಗುರುವಿನ ಮೇಲೆ ಅಷ್ಟು ವಿಶ್ವಾಸ ಇದೆ, ಮತ್ತೆ ಉತ್ಸಾಹವನ್ನ ಅವ್ರು ಯಾವತ್ತೂ ಬಿಡ್ಲಿಲ್ಲ ಅಲ್ವಾ? ಅವ್ರು ನೋಡಿ ಎಂತ ಹಿಪ್ಪಿಗಳು. ಅವ್ರಿಗೆ ಹೇಗೆ ಯಾವ ಕೈಯಲ್ಲಿ ತಿನ್ಬೇಕು ಅಂತ ಗೊತ್ತಿಲ್ಲ, ಮತ್ತೆ ಹೊರಗಡೆ ಹೋಗ್ಬಿಟ್ಟು ಬಂದ್ಮೇಲೆ ಕೈಕಾಲ್ ತೊಳ್ಕೊಂಡು ಅವರು ಮನೆ ಒಳಗ್ ಬರ್ಬೇಕು ಅಂತ ಗೊತ್ತಿಲ್ಲ ಅಲ್ವಾ? ಶೂ ಅನ್ನ ಬಿಚ್ಚಿ ಅವರು ಮಲ್ಕೋಬೇಕು ಅಂತಾನು ಅವ್ರಿಗೆ ಗೊತ್ತಿಲ್ಲ ಅಲ್ವಾ? ಎಲ್ಲವನ್ನೂ ಪ್ರಭುಪಾದ್ರು ಹೇಳ್ಕೊಡ್ತಾರೆ ಅಲ್ವಾ? ಅಂದ್ರೆ ಊಟ ಮಾಡ್ಲಿಕ್ಕಿಂತ ಮುಂಚೆ ಕೈ ತೊಳ್ಕೊಂಡು ಊಟ ಮಾಡಿ, ಎಡಗೈಯಲ್ಲಿ ತಿನ್ಬಾರ್ದು, ಬಲಗೈಯಲ್ಲಿ ತಿನ್ಬೇಕು ಅಂತ ಪ್ರತಿಯೊಂದು ಚಿಕ್ಕದನ್ನು ಸಹ ಅವರು ಹೇಳ್ಕೊಡ್ತಾರೆ ಅಲ್ವಾ? ಅವ್ರು ಯಾವತ್ತೂ ಸಹ ತಾಳ್ಮೆನ ಕಳ್ಕೊಳ್ಳಿಲ್ಲ. ಉತ್ಸಾಹವಾಗೇನೆ ಅವರು ತಮ್ಮ ಜೀವನಮಾನ ಪೂರ್ತಿ ಅವರು ಇದ್ರು ಅಲ್ವಾ? ಅದೇ ತರನೇ ನಾವುನು ಸಹ ಇದೇ ತರ ಉತ್ಸಾಹದಲ್ಲಿ ನಾವ್ ಇರ್ಬೇಕು. ಇವಾಗ ನಮ್ಗೆ ಏನೆಲ್ಲ ಪ್ರಭುಪಾದ್ರು ಹೇಳಿದ್ದಾರೆ, ಬೆಳಗ್ಗೆಯಿಂದ ರಾತ್ರಿ ತನಕ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಲಿಕ್ಕೆ ಏನೆಲ್ಲ ನಾವು ಕ್ರಿಯಾಶೀಲರಾಗಿರ್ಬೋದು ಅದೆಲ್ಲವನ್ನ ನಮ್ಗೆ ಕೊಟ್ಟಿದ್ದಾರೆ ಅಲ್ವಾ? ಎಲ್ಲವನ್ನ ನಾವು ಉತ್ಸಾಹದಿಂದ ನಾವು ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ಇಲ್ಲಿ ಮತ್ತೆ ತತ್ತತ್ ಕರ್ಮ ಪ್ರವರ್ತನಾತ್ ಅಂತಂದ್ರೆ ನಮ್ಮ ಆಚಾರ್ಯರು ಏನನ್ನ ಹೇಳಿದರೆ, ತತ್ತತ್ ಕರ್ಮ ಪ್ರವರ್ತನಾತ್, ಆ ಕರ್ಮಗಳನ್ನ ನಾವು ಮಾಡ್ಲೇಬೇಕು. ಒಂದ್ ಕಡೆ ಕುತ್ಕೊಂಡ್ಬಿಟ್ಟು ಸೋಮಾರಿಯಾಗಿ ನಾನು ಭಗವಂತನನ್ನ 3 ಹೊತ್ತು ನಾನು ಧ್ಯಾನ ಮಾಡ್ತೀನಿ ಅಂದ್ರೆ ಇಲ್ಲ.
ಆ ಕರ್ಮ ಅಂತ ಏನಿದೆ, ನಾನು ಗೃಹಿಣಿಯಾಗಿ ಏನು ಕರ್ಮವನ್ನ ಮಾಡ್ಬೇಕು ಅದು ಕರ್ಮವನ್ನ ಮಾಡ್ತಾ ಮಾಡ್ತಾ, ಮತ್ತೆ ನಮ್ಮ ಈ ಕೃಷ್ಣ ಪ್ರಜ್ಞೆಯಲ್ಲಿ ಏನನ್ನ ಹೇಳಿದರೆ 4 ಮಾಡ್ಬೇಕು 4 ಮಾಡಬಾರ್ದು ಅಂತ ಹೇಳ್ಬಿಟ್ಟು 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಏನ್ ಹೇಳ್ತಾರೆ ನಮ್ಗೆ. ಆಲ್ಕೋಹಾಲ್ ಅನ್ನ ಸೇವನೆ ಮಾಡಬಾರ್ದು, ನಾವು ಜೂಜಾಡಬಾರ್ದು, ಮಾಂಸವನ್ನ ತಿನ್ಬಾರ್ದು, ಪರಸ್ತ್ರೀ ಸಂಘ ಮಾಡಬಾರ್ದು ಅಂತ ನಮ್ಗೆ 4 ಏನನ್ನ ಮಾಡಬಾರ್ದು ಅಂತ ಹೇಳಿದ್ದಾರೆ. ಮತ್ತೆ 4 ಮಾಡ್ಬೇಕು ಅಂತ ಹೇಳಿದ್ದಾರೆ. ಅಸೋಸಿಯೇಷನ್ ಆಫ್ ಡಿವೋಟೀಸ್, ಭಕ್ತರ ಸಂಘ ಮಾಡ್ಬೇಕು, ಭಗವದ್ಗೀತಾ ಭಾಗವತಂ ಅಂತ ಪುಸ್ತಕಗಳನ್ನ ಓದ್ಬೇಕು, 16 ರೌಂಡ್ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಹೇಳ್ಕೋಬೇಕು, ಕೃಷ್ಣ ಪ್ರಸಾದವನ್ನ ನಾವು ತಿನ್ಬೇಕು ಅಂತ ನಮ್ಗೆ ಏನೇನ್ ಹೇಳಿದಾರೋ ಇದನ್ನೆಲ್ಲ ನಾವು ಮಾಡ್ಬೇಕಾಗತ್ತೆ. ಸೊ ಮತ್ತೆ ಸಂಘ ತ್ಯಾಗೋ, ನಾವು ಯಾರ ಸಂಘವನ್ನ ನಾವು ಬಿಡ್ಬೇಕು? ಸೊ ನಾವು ದುರ್ಜನರ ಸಂಘವನ್ನ ನಾವು ಬಿಡ್ಬೇಕಾಗತ್ತೆ ಅಲ್ವಾ. ನೋಡಿ ಇವಾಗ ಕೈಕೇಯಿಯ ದುರ್ಜನರ ಸಂಘ ಮಾಡಿದಕ್ಕೆ ಏನಾಯ್ತು ಅಲ್ವಾ, ಶ್ರೀರಾಮನನ್ನ ಅವಳು ಕಾಡಿಗೆ ಕಳಿಸೋ ತರ ಆಯ್ತು. ಮತ್ತೆ ಯಾರು ದಶರಥ ಮಹಾರಾಜ ಅವರು ಸಾವನ್ನ ಅಪ್ಪತರ ಆಯ್ತು ಅಲ್ವಾ. ಸೊ ಅದಕ್ಕೆ ಇಂತಹ ಸಂಘವನ್ನ ನಾವು ತ್ಯಾಗ ಮಾಡ್ಬೇಕು. ನೋಡಿ ಒಳ್ಳೆ ಸಂಘ ಇದ್ರೆ ಏನಾಗತ್ತೆ, ನಾವು ನೋಡಿದೀವಿ ಮೃಗಾರಿ ಹೇಗೆ ನಾರದರ ಸಂಪರ್ಕಕ್ಕೆ ಬಂದಿರೋದಕ್ಕೆ ಅಂತಹ ಒಂದು ಏನು ಪ್ರಾಣಿ ಹಿಂಸೆಯನ್ನ ಮಾಡ್ತಾ ಇರುವಂತಹ ಮೃಗಾರಿ ಒಂದು ಇರುವೆಗೂ ಸಹ ಹಿಂಸೆಯನ್ನ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡೋ ತರ ಆಗತ್ತೆ ಅಲ್ವಾ. ಮತ್ತೆ ರತ್ನಾಕರ ಅನ್ನೋ ಅಂತಹ ಒಬ್ಬ ದರೋಡೆಕಾರನ್ನು ಸಹ ನಾರದರ ಸಂಪರ್ಕಕ್ಕೆ ಬಂದಿದ್ದಕ್ಕೆ ಅವನು ವಾಲ್ಮೀಕಿಯಾಗಿ ರಾಮಾಯಣವನ್ನೇ ಅವರು ಬರೀತಾರೆ ಅಲ್ವಾ. ಮತ್ತೆ ಯಾರು ಪರೀಕ್ಷಿತ ಮಹಾರಾಜ ಶುಕಮುನಿಗಳ ಸಂಪರ್ಕಕ್ಕೆ ಬಂದಿದ್ದಕ್ಕೆ ಏನಾಯ್ತು, ಅವ್ರು 7 ದಿನಗಳಲ್ಲಿ ಅವರು ಭಾಗವತವನ್ನ ಅವರು ಶ್ರವಣ ಮಾಡಿ ಅವರು ಭಗವಂತನ ಲೋಕಕ್ಕೆ ಹೋಗೋ ತರ ಆಯ್ತು ಅಲ್ವಾ. ನೋಡಿ ಸಂಘ ಅನ್ನೋದು ತುಂಬಾ ಮುಖ್ಯ. ಅದಕ್ಕೋಸ್ಕರ ಎಂತಹ ಸಂಘವನ್ನ ತ್ಯಾಗ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಅವರು ದುರ್ಜನರ ಸಂಘವನ್ನ ತ್ಯಾಗ ಮಾಡಿ. ದುರ್ಜನರ ಸಂಘವನ್ನ ತ್ಯಾಗ ಮಾಡಿ ಮಾಡೋದಾದ್ರೂ ಏನು, ನಾವು ಸಜ್ಜನರ ಸಂಘವನ್ನ ಮಾಡ್ಬೇಕು, ಭಕ್ತರ ಸಂಘವನ್ನ ನಾವು ಮಾಡ್ಬೇಕಾಗತ್ತೆ. ಸೊ ಇದನ್ನ ನಮ್ಗೆ ಹೇಳ್ತಾ ಇದಾರೆ. ಸೊ ಇವಾಗ ಚೈತನ್ಯ ಮಹಾಪ್ರಭುಗಳು ಸಹ ಅದನ್ನೇ ಹೇಳ್ತಾರೆ. ಇವಾಗ ಒಬ್ರು ಬಂದು ಕೇಳ್ತಾರಂತೆ ವೈಷ್ಣವರು ಅಂದ್ರೆ ಯಾರು, ಅವರು ಏನನ್ನ ಮಾಡ್ಬೇಕು ಅಂತ ಹೇಳಿದಾಗ ಚೈತನ್ಯ ಮಹಾಪ್ರಭುಗಳು ಅದನ್ನೇ ಹೇಳ್ತಾರಂತೆ, ಅಸತ್ ಸಂಘ ತ್ಯಾಗ ಏಯಿ ವೈಷ್ಣವ ಆಚಾರ. ವೈಷ್ಣವ ಆಚಾರ ಅಂತಂದ್ರೆ ಏನು ಅಂತ ಕೇಳಿರೋ ಪ್ರಶ್ನೆಗೆ ನೋಡಿ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾ ಇದಾರೆ, ಅಸತ್ ಸಂಘವನ್ನ ನೀನು ತ್ಯಾಗ ಮಾಡು, ಅದೇನೆ ವೈಷ್ಣವ ಆಚಾರ. ಅಸತ್ ಸಂಘ ತ್ಯಾಗ ಮಾಡಿದ್ರೆ ಸಾಕು ಅಲ್ವಾ. ಸೊ ನಾವ್ ತಪ್ಪಾದ ಕೆಲಸಗಳನ್ನ ಯಾವ್ದು ಮಾಡ್ತಾ ಇಲ್ಲ, ಅದಾದ್ಮೇಲೆ ನಾವು ಸರಿಯಾಗಿರೋದು ಏನು ಅಂತ ತಿಳ್ಕೊಂಡು ಅದನ್ನ ನಾವು ಮಾಡ್ಲಿಕ್ಕೆ ಹೋಗ್ಬೇಕಾಗತ್ತೆ. ಮತ್ತೆ ಇಲ್ಲಿ ನರೋತ್ತಮ ದಾಸ ಠಾಕೂರ್ ಅವ್ರು ಏನ್ ಹೇಳ್ತಾ ಇದಾರೆ, ಅವರು ತಾಂದೀರ ಚರಣ ಸೇವಿ ಭಕ್ತ ಸನ್ನಿವಾಸ. ನೋಡಿ ಅವ್ರು ಏನ್ ಹೇಳ್ತಾ ಇದಾರೆ, ಆ ಭಕ್ತ ಸನ್ನಿವಾಸ, ನಾವು ಆ ಭಕ್ತರ ಜೊತೆ ನಾನು ವಾಸ ಮಾಡುವಂತಹ ಒಂದು ಅಂತಹ ಒಂದು ಜನ್ಮವನ್ನ ನನಗೆ ಅನುಗ್ರಹಿಸು ಅಂತ ಹೇಳ್ಬಿಟ್ಟು ಅವರು ಕೇಳ್ತಾ ಇದ್ದಾರೆ. ಭಕ್ತರ ಸಂಘದಲ್ಲೇ ನಾವ್ ಯಾವಾಗ್ಲೂ ಇರ್ಬೇಕು ಅಲ್ವಾ. ನಾವು ಶ್ರೀಮದ್ ಭಾಗವತವನ್ನ ನಾವು ತಿಳ್ಕೊಂಡ್ರಿ ಅಲ್ವಾ. ಪರಿಷ್ಠ ಮಹಾರಾಜನ್ಗೆ ನಮಗ್ ಗೊತ್ತಿದೆ, ಅವನಿವಾಗ ಕೃಷ್ಣನ ಶುದ್ಧ ಭಕ್ತ ಅಂತ ಗೊತ್ತು. ಅವನಿವಾಗ ದೇಹವನ್ನ ತ್ಯಾಗ ಮಾಡಿದ್ರು ಸಹ ಗೋಲೋಕ ವೃಂದಾವನಕ್ಕೆ ಹೋಗ್ತಾನೆ ಅಂತ ನಮ್ಗೆ ಗೊತ್ತಿದೆ. ಆದ್ರೂ ಸಹ ಪರಿಷ್ಠ ಮಹಾರಾಜ ಅವರು 3 ಅವರು ಪ್ರಾರ್ಥನೆ ಮಾಡ್ಕೋತಾ ಇದಾರೆ ಕೃಷ್ಣನಲ್ಲಿ ಅಲ್ವಾ. ಏನನ್ನ ಪ್ರಾರ್ಥನೆ ಮಾಡ್ಕೊಂಡ್ರು ಅವರು 3 ವಿಷಯಗಳನ್ನ ಅವರು ಪ್ರಾರ್ಥನೆ ಮಾಡ್ಕೋತಾರೆ. ನಾನೇನಾದ್ರೂ ಅಕಸ್ಮಾತ್ ಐಹಿಕ ಲೋಕದಲ್ಲೇ ಹುಟ್ಟಿದ್ರೆ ನನಗೆ ಈ 3 ಕರುಣಿಸು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಆ 3 ಏನನ್ನ ಕೇಳ್ಕೊತಾರೆ ಅವರು ಪರೀಕ್ಷಿತ ಮಹಾರಾಜ? ಅವರು ಏನೇ ಆಗಿ ಹುಟ್ಟಿದ್ರು ಕೂಡ, ಒಂದು ಪ್ರಾಣಿ, ಒಂದು ಸಣ್ಣ ಜಂತುವಾಗಿ ಹುಟ್ಟಿದ್ರು ಕೂಡ ಭಗವದ್ ಭಕ್ತಿಯನ್ನ ನನ್ಗೆ ಕರುಣಿಸು ಅಂತ ಕೇಳ್ಕೊತಾರೆ. ಕೃಷ್ಣನಲ್ಲಿ ಭಕ್ತಿ ಇರ್ಲಿ ನನಗೆ, ಮತ್ತೆ ಎರಡನೇದೇನು, ನಾನು ಭಕ್ತರ ಸಂಘದಲ್ಲಿ ಇರೋ ತರ ಆಗ್ಲಿ, ಮತ್ತೆ ನಾನು ಎಲ್ಲಾ ಜೀವಿಗಳನ್ನ ನಾನು ಸ್ನೇಹ ಪರವಾಗಿ ಕಾಣೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ಅವರು 3 ನನಗೆ ಅನುಗ್ರಹಿಸು ಅಂತ ಹೇಳ್ಬಿಟ್ಟು ಅವರು ಪ್ರಾರ್ಥನೆಯನ್ನ ಮಾಡ್ಕೋತಾರೆ. ನೋಡಿ ಅದ್ರಲ್ಲಿ ಅವರು ಭಕ್ತರ ಸಂಘವನ್ನ ಕೇಳ್ತಾ ಇದ್ದಾರೆ. ಅವರು ಕೃಷ್ಣನ ಭಕ್ತಿಯನ್ನ ಮಾಡ್ಬೇಕು, ಮತ್ತೆ ಕೃಷ್ಣನ ಭಕ್ತರ ಸಂಘದಲ್ಲಿ ಇರ್ಬೇಕು ಅಂತ ಕೇಳ್ತಾ ಇದ್ದಾರೆ ಅಲ್ವಾ. ನಾವು ನೋಡಿದೀವಲ್ವಾ, ಇದಕ್ಕಿನ ಫಸ್ಟ್ ಲೆವೆಲ್ 1 ಅಲ್ಲಿ ನಾವು ಅನೇಕ ಬಾರಿ ಈ ಎಕ್ಸಾಂಪಲ್ ಅನ್ನ ನಾವು ಕೇಳಿದೀವಿ. ಇವಾಗ ನಾವು ಭಕ್ತರ ಸಂಘದಲ್ಲಿ ಇದ್ರೆ ಸಾಕು, ಹೇಗಾದ್ರೂ ಮಾಡಿ ಭಕ್ತರು ನಮ್ಮನ್ನ ಅವ್ರ ಮುಂದೆ ನಮ್ಮನ್ನ ತಳ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ. ಇವಾಗ ಅಕಸ್ಮಾತ್ ನನಗೆ ಇವಾಗ ಚಾಂಟಿಂಗ್ ಮಾಡ್ಲಿಕ್ಕೆ ನಂಗೆ ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ, ನಾನು ಇವಾಗ ಭಕ್ತರ ಸಂಘದಲ್ಲಿ ಇದ್ದಾಗ ಅವ್ರು ಮಾತಾಡ್ಕೋತೀವಿ ಅಲ್ವಾ, ನೀನ್ ಎಷ್ಟು ರೌಂಡ್ ಮಾಡ್ತಿದ್ಯಾ ಅಂದಾಗ, ಅಯ್ಯೋ ನನ್ಗೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತಂದ್ರೆ ಅವ್ರು ಟಿಪ್ಸ್ ಅನ್ನ ಕೊಡ್ತಾರೆ. ನೀನ್ ಈ ತರ ಮಾಡಿದ್ರೆ ನಾನು ಸಹ ಹಂಗ್ ಮಾಡಿದಿಕ್ಕೆ ನಾನು ಇವಾಗ 16 ರೌಂಡ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಹೇಗಾದ್ರೂ ಮಾಡಿ ಅವ್ರು ನಮ್ಗೆ ಪ್ರೋತ್ಸಾಹ ಕೊಟ್ಟು ನಮ್ಮನ್ನ ಭಕ್ತಿ ಮಾರ್ಗದಲ್ಲಿ ಮುನ್ನಡೆಸ್ಕೊಂಡು ಹೋಗ್ಬಿಡ್ತಾರೆ ಅಲ್ವಾ. ಇವಾಗ ನಮ್ಗೆ ಅದನ್ನ ಹೇಗೆ ಎಕ್ಸಾಂಪಲ್ ಕೊಡ್ತಾರೆ ಅಂತಂದ್ರೆ, ಇವಾಗ ನಾವು ಟ್ರೈನು ಯಾವಾಗ್ಲೂ ತುಂಬಾ ರಶ್ ಆಗಿರುತ್ತೆ ಟ್ರೈನು. ನಾವ್ ಇವಾಗ ಅಂದ್ರೆ ಆ ಟ್ರೈನ್ ಅಲ್ಲಿ ಹತ್ತೋರ್ ಜೊತೆ ನಾವ್ ಇದ್ರೆ ಏನಾಗುತ್ತೆ, ಅವ್ರು ನಮ್ಮನ್ನ ತಳ್ಳಿಬಿಡ್ತಾರೆ ಅಲ್ವಾ. ಟ್ರೈನ್ ಒಳಗಡೆ ತಳ್ಳಿಬಿಡ್ತಾರೆ, ಹತ್ತಿಸ್ಬಿಡ್ತಾರೆ. ಅದೇ ತರ ನಾವ್ ಇಳಿಬೇಕು ಅಂದ್ರೂ ಸಹ ಅಲ್ಲಿ ನಾವು ಆ ಬಾಗ್ಲತ್ರ ನಿಂತ್ಕೊಂಡ್ರೆ ಸಾಕು, ಅವ್ರು ನಮ್ಮನ್ನ ಹೊರಗಡೆಗೆ ತಳ್ಳಿಬಿಡ್ತಾರೆ. ನಾವಲ್ಲಿ ಏನೋ ಒಂದನ್ನ ಮಾಡೋದು ಬೇಕಾಗಿಲ್ಲ, ನಾವಲ್ಲಿ ಆ ಜನಗಳ ಮಧ್ಯೆ, ಹತ್ತೋರು ಮತ್ತೆ ಇಳಿಯೋರ್ ಮಧ್ಯೆ ನಾವ್ ಇರ್ಬೇಕು ಅಷ್ಟೇನೆ ಅಲ್ವಾ. ಅದೇ ತರನೇ ನಾವು ಭಕ್ತಿಲಿ ಮುನ್ನಡಿಬೇಕು ಅಂತಂದ್ರೆ ನಾವು ಆ ಶುದ್ಧ ಭಕ್ತರ ಸಂಘದಲ್ಲಿ ಇದ್ಬಿಟ್ರೆ ಸಾಕು, ಅವ್ರು ನಮ್ಮನ್ನ ಆ ಭಕ್ತಿ ಮಾರ್ಗದಲ್ಲಿ ಮುನ್ನಡೆಸ್ಕೊಂಡು ಹೋಗ್ಬಿಡ್ತಾರೆ. ಸೊ ಅದನ್ನ ಇಲ್ಲಿ ನಮ್ಗೆ
ಹೇಳ್ತಾ ಇದ್ದಾರೆ. ಸೊ ಮತ್ತೆ ನಮ್ಗಿಲ್ಲಿ ಯಾರನ್ನ ನಾವು ಅನುಸರಿಸ್ಬೇಕು ಅಂತ ಹೇಳ್ತಾ ಇದಾರೆ. ಸತೋವೃತ್ತೆ, ಯಾರನ್ನ ಬೇಕಾದ್ರೂ ನಾವು ಅನುಸರಿಸ್ಬೋದಾ? ನಾವ್ ಇವಾಗ ಅಜಮಿಳನ ಕಥೆಯನ್ನ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ, ಅಪ್ಪ ಏನ್ ಮಜಾ ಮಾಡ್ದ ಅವನು, ಜೀವನ ಪೂರ್ತಿ ಮಜಾ ಮಾಡ್ದ, ಕೊನೆಗೆ ಅವನು ಬರೇ ನಾರಾಯಣ ಅಂದ್ಬಿಟ್ಟ. ನಾರಾಯಣ ಅಂದಿದ ತಕ್ಷಣನೇ ಅವನಿವಾಗ ಎಲ್ಲಿಗೆ ಹೋಗ್ತಾನೆ, ಅವನು ಭಗವಂತನ ಲೋಕಕ್ಕೆ ಅವನು ಹೋಗೋ ಒಂದು ಅರ್ಹತೆನ ಪಡ್ಕೊಂಡ್ಬಿಟ್ಟ. ಸರಿ, ನಾನು ಸಹ ಮಜಾ ಉಡಾಯಿಸ್ಬಿಡ್ತೀನಿ ಚೆನ್ನಾಗಿ ನನ್ನ ಜೀವನದಲ್ಲಿ, ನಾನು ಕೊನೆ ಟೈಮಲ್ಲಿ ಒಂದ್ಸತಿ ನಾರಾಯಣ ಹೇಳ್ಬೇಕು ತಾನೆ, ನಾನು ಹೇಳ್ತೀನಿ ಬಿಡು ಅಂತ ಹೇಳ್ಬಿಟ್ಟು ನಾವಿವಾಗ ಈ ಅಜಮಿಳನನ್ನ ನಾವು ಏನು ಮಾದರಿಯಾಗಿ ಇಟ್ಕೊಳೋದು ಓಕೆನಾ? ಇಲ್ಲ ಇಲ್ಲ ಅಲ್ವಾ? ಯಾಕಂದ್ರೆ ಅಜಮಿಳ ಯಾಕೆ ಅಂತಂದ್ರೆ ಅವನು ಯಾವ್ದೋ ಒಂದು ಮುಂದಾಲೋಚನೆ ಇಟ್ಕೊಂಡು ಅವ್ರು ಇದನ್ನೆಲ್ಲ ಮಾಡ್ಲಿಲ್ಲ. ನಾನು ಇವಾಗ ಚೆನ್ನಾಗಿ ಎಂಜಾಯ್ ಮಾಡ್ಬಿಡ್ತೀನಿ, ಆಮೇಲೆ ನಾನು ನಾರಾಯಣ ಅಂತ ಹೇಳಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಅವ್ನು ಯಾವ್ದೇ ಒಂದು ಪ್ಲಾನ್ ಅನ್ನ ಮಾಡ್ಲಿಲ್ಲ ಅಲ್ವಾ? ಸೊ ಅವನ ಜೀವನದಲ್ಲಿ ಆತರ ನಡೀತು. ಇವಾಗ ನಾವೇನಾದ್ರೂ ಈ ತರ ಅಜಮಿಳನಿಗೆ ಆಗಿದೆ, ನಾನು ಸಹ ಅವನನ್ನ ಅನುಸರಿಸ್ತೀನಿ ಅಂತ ಹೇಳಿದ್ರೆ ನಾವು ಪ್ಲಾನ್ ಮಾಡ್ದಂಗ ಆಗತ್ತೆ. ಭಗವಂತನಿಗೆ ಗೊತ್ತು ನಮ್ಮ ಮನಸ್ಥಿತಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಅಲ್ವಾ? ಸೊ ಇವಾಗ ನಮ್ಗೆ ಸತೋವೃತ್ತೆ ಅಂತಂದ್ರೆ ಯಾರನ್ನ ನಾವು ಅನುಸರಿಸ್ಬೇಕು? ನಾವು ಆ ಭಗವಂತ ಏನೆಲ್ಲ ಹೇಳಿದ್ದಾರೆ, ಆ ಗುರು ಪರಂಪರೆಯಲ್ಲಿ ಆ ಜ್ಞಾನವನ್ನ ಅವರು ಕೊಟ್ಟಿದ್ದಾರೆ. ಆ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಜ್ಞಾನದಲ್ಲಿ ಏನು ತತ್ವಗಳನ್ನ ಹೇಳಿದಾರೋ ಅದನ್ನ ನಾವು ಅನುಸರಿಸ್ಬೇಕಾಗತ್ತೆ. ಅಂದ್ರೆ ನಮ್ಮ ಪೂರ್ವ ಆಚಾರ್ಯರ ಹೆಜ್ಜೆಯನ್ನ ನಾವು ಅನುಸರಿಸ್ಬೇಕಾಗತ್ತೆ. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸತೋವೃತ್ತಿ ಅಂತಂದ್ರೆ ಅವರ ಹೆಜ್ಜೆಯನ್ನೇ ನಾವು ಅನುಸರಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ಓಕೆ, ಸೊ ಉತ್ಸಾಹಾತ್ ನಿಶ್ಚಯ ಧೈರ್ಯ ತತ್ತತ್ ಕರ್ಮ ಪ್ರವರ್ತನಾತ್ ಸಂಗತ್ಯಾಗೋ ಸತೋವೃತ್ತೆ ಷಡ್ಭಿರ್ ಭಕ್ತಿರ್ ಪ್ರಸಿದ್ಧ್ಯತಿ. ಸೊ ಅದಕ್ಕೋಸ್ಕರ ನಾವು ಈ ಆರು ತತ್ವಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಗೆ ಏನಾಗತ್ತೆ, ಷಡ್ಭಿರ್ ಭಕ್ತಿ ಪ್ರಸಿದ್ಧ್ಯತಿ, ನಾವು ಈ ಭಕ್ತಿಯಲ್ಲಿ ನಾವು ಸಿದ್ಧಿಯನ್ನ ನಾವು ಪಡಿತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ನೋಡಿ, ಇಲ್ಲಿ ದ್ರೌಪದಿಗೆ ಅವಳಿಗೆ ಎಷ್ಟು ದೃಢ ವಿಶ್ವಾಸ ಇದೆ ಅಲ್ವಾ, ಅವಶ್ಯ ರಕ್ಷಿಬೇ ಕೃಷ್ಣ ಅಂತ ಹೇಳ್ಬಿಟ್ಟು. ಸೊ ಅವಳು 2 ಕೈಗಳನ್ನ ಎತ್ತಿ ಅವಳು ಭಗವಂತನನ್ನ ಅವಳು ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಅವಳ ಮಾನವನ್ನ ಕಾಪಾಡ್ತಾರೆ ಅಲ್ವಾ? ಅಂದ್ರೆ ಅಷ್ಟು ಅವ್ರಿಗೆ ಅವಶ್ಯ ರಕ್ಷಿಬೇ ಕೃಷ್ಣ ಅಂತ ಹೇಳ್ಬಿಟ್ಟು ಅಷ್ಟು ದೃಢ ವಿಶ್ವಾಸ ಇದೆ. ನಮಗೂ ಸಹ ಅಷ್ಟೇ ದೃಢ ವಿಶ್ವಾಸ ಭಗವಂತನಲ್ಲಿ ಇರ್ಬೇಕಾಗತ್ತೆ. ಸೊ ಇಲ್ಲಿ ನಾನು ಜಸ್ಟ್ ಇವಾಗ ನಾವ್ ಏನ್ ತಿಳ್ಕೊಂಡ್ವೋ ಅದನ್ನ ನಾನು ಇಲ್ಲಿ ಓದ್ಕೊಂತಾ ಹೋಗ್ತೀನಿ. ಇನ್ನೊಂದು 15 ನಿಮಿಷ ಇದೆ, ಅಷ್ಟರಲ್ಲಿ ನಾನು ಮುಗಿಸ್ತೀನಿ. ಉತ್ಸಾಹಾತ್ ಅಂದ್ರೆ ಉತ್ಸಾಹದಿಂದ, ಕೃಷ್ಣ ಪ್ರಜ್ಞೆಯಿಂದ ಮಾಡಿದ ಬುದ್ಧಿವಂತಿಕೆಯ ಪ್ರಯತ್ನವನ್ನ ಉತ್ಸಾಹ ಎಂದು ಕರೆಯುತ್ತಾರೆ. ಪ್ರತಿಯೊಂದನ್ನು ಕೃಷ್ಣನ ಸೇವೆಗೆ ಹೇಗೆ ಸರಿಯಾಗಿ ಬಳಸಬೇಕೆಂಬುದನ್ನ ಭಕ್ತರು ಕಂಡುಕೊಳ್ಳುತ್ತಾರೆ. ಅದನ್ನೇ ಯುಕ್ತ ವೈರಾಗ್ಯ ಅಂತ ಹೇಳುದು. ನಿರ್ಬಂಧ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯಂ ಉಚ್ಯತೆ. ಸೊ ಉತ್ಸಾಹದಿಂದ ಭಗವಂತನ ಸೃಷ್ಟಿಯಲ್ಲಿರುವ ಪ್ರತಿಯೊಂದನ್ನು ಸಹ ಅದ್ರ ಮೇಲೆ ಯಾವುದೇ ಒಂದು ಅನುರಕ್ತತೆ ಇಲ್ದಲೆ, ಯಾವುದೇ ಒಂದು ಮೋಹ ಇಲ್ದಲೆ ಅವರೆಲ್ಲವನ್ನ ಭಗವಂತನ ಸೇವೆಗೆ ಅವರು ಉತ್ಸಾಹದಿಂದ ಅದನ್ನ ಉಪಯೋಗಿಸ್ತಾರೆ. ನಿಶ್ಚಯಾತ್ ಭರವಸೆಯಿಂದ, ಧೈರ್ಯ ತಾಳ್ಮೆಯಿಂದ. ಕೃಷ್ಣ ಪ್ರಜ್ಞೆಯಲ್ಲಿ ತಾಳ್ಮೆ ಕಳೆದುಕೊಳ್ಳಬಾರದು. ಕೃಷ್ಣ ಪ್ರಜ್ಞಾ ಚಟುವಟಿಕೆಗಳನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡಬೇಕಾದರೆ ತಾಳ್ಮೆ ಮತ್ತು ಆತ್ಮವಿಶ್ವಾಸ ಎರಡೂ ಬೇಕು. ಭಕ್ತಿ ಸೇವೆಯಲ್ಲಿ ಶರಣಾಗತಿ ಎಂದರೆ ಒಬ್ಬನು ಆತ್ಮವಿಶ್ವಾಸ ಉಳ್ಳವನಾಗಿರಬೇಕು ಎಂದರ್ಥ. ಭಕ್ತನು ಅವಶ್ಯ ರಕ್ಷಿಬೇ ಕೃಷ್ಣ, ಕೃಷ್ಣನು ಖಂಡಿತವಾಗಿ ನನ್ನನ್ನು ಕಾಪಾಡಿ ಭಕ್ತಿ ಸೇವೆ ಮಾಡಲು ನಿಶ್ಚಿತವಾಗಿ ಸಹಾಯ ಮಾಡುತ್ತಾನೆ ಎಂದು ಭಾವಿಸುತ್ತಾನೆ. ನೋಡಿ, ಕೃಷ್ಣನ ಶುದ್ಧ ಭಕ್ತರಿಗೆ ಅಷ್ಟು ನಂಬಿಕೆ ಇರುತ್ತೆ ಕೃಷ್ಣನ ಮೇಲೆ, ಅವರು ಅವಶ್ಯ ರಕ್ಷಿಬೇ ಕೃಷ್ಣ ಅಂತ ಹೇಳ್ಬಿಟ್ಟು. ಮತ್ತೆ ತತ್ತತ್ ಕರ್ಮ ಪ್ರವರ್ತನಾತ್, ಭಕ್ತಿ ಸೇವೆಗೆ ಅನುಕೂಲವಾದ ನಾನಾ ಚಟುವಟಿಕೆಗಳನ್ನ ಪ್ರವರ್ತನಾತ್ ಮಾಡುವುದರಿಂದ. ನೋಡಿ ಇಲ್ಲಿ ಏನ್ ಹೇಳ್ತಾ ಇದಾರೆ, ಮಾನವನು ಸೋಮಾರಿಯಾಗಿರಬಾರದು ಅಂತ ಹೇಳ್ತಾ ಇದಾರೆ. ನಿಯಂತ್ರಕ ತತ್ವಗಳನ್ನ ಅನುಸರಿಸಲು ತುಂಬಾ ಉತ್ಸುಕನಾಗಿರಬೇಕು ಅಲ್ವಾ? ಇವಾಗ ನಮಗ್ ಗೊತ್ತಿರೋ ಹಾಗೇನೆ ನಮ್ಗೆ ಇಷ್ಟ ಬಂದಂಗೆ ನಾವು ಭಕ್ತಿಯನ್ನ ಮಾಡೋ ಹಾಗಿಲ್ಲ. ನಮ್ಗೆ ಏನು ತತ್ವಗಳನ್ನ ಹೇಳಿದರೋ ಅದಕ್ಕೆ ಅನುಗುಣವಾಗಿ ನಾವು ಭಕ್ತಿಯನ್ನ ಉತ್ಸಾಹದಿಂದ ನಾವು ಮಾಡ್ಬೇಕಾಗತ್ತೆ. ತತ್ತತ್ ಕರ್ಮ ಪ್ರವರ್ತನಾತ್, ನಿಯಂತ್ರಕ ತತ್ವಗಳನ್ನ ಅಂದ್ರೆ ಹಾದರ, ಮಾಂಸಭಕ್ಷಣ, ಜೂಜು ಮತ್ತು ಮದ್ಯಪಾನಗಳನ್ನ ವರ್ಜಿಸುವುದು. ಅಂದ್ರೆ ಇದನ್ನೆಲ್ಲ ಪಾಲಿಸದೇ ಇದ್ದರೆ ಭಕ್ತಿ ಸೇವೆ ಹಾಳಾಗುತ್ತದೆ. ನಾವು ತತ್ತತ್ ಕರ್ಮ ಪ್ರವರ್ತನಾತ್ ಮಾಡ್ಲಿಲ್ಲ ಅಂತಂದ್ರೆ ಭಕ್ತಿ ಸೇವೆ ಹಾಳಾಗುತ್ತೆ ಅಂತ ಹೇಳ್ತಾ ಇದಾರೆ. ಸೊ ಶ್ರೀಲ ರೂಪ ಗೋಸ್ವಾಮಿ ಅವ್ರು ಏನ್ ಹೇಳ್ತಾ ಇದಾರೆ, ತತ್ತತ್ ಕರ್ಮ ಪ್ರವರ್ತನಾತ್ ಅಂತಂದ್ರೆ ವೈದಿ ಭಕ್ತಿಯ ನಿಯಂತ್ರಕ ತತ್ವಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ನಾವ್ ಇದಕ್ಕಿಂತ ಮುಂಚೆ ನಾವು ನೋಡಿದೀವಲ್ವಾ, ಆ 64 ಐಟಮ್ಸ್ ಆಫ್ ಭಕ್ತಿ ಅದನ್ನ ಮಾಡ್ಬೇಕು. ಆ 64 ಐಟಮ್ಸ್ ಅಲ್ಲಿ 5 ತುಂಬಾ ಮುಖ್ಯವಾದದ್ದು. ಆ 5 ನಾವು ಮಾಡ್ಲೇಬೇಕಾಗತ್ತೆ. ಮಾಡಿದ್ರೆ ಏನಾಗತ್ತೆ, ಈ ನಿಷೇಧಗಳ ಜೊತೆಗೆ ಈ ನಿಷೇಧಗಳನ್ನ ಯಮ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂತಂದ್ರೆ ಈ 4 ಯಾವ್ದಾವ್ದು ಹಾದರ, ಮಾಂಸಭಕ್ಷಣ, ಜೂಜು, ಮದ್ಯಪಾನವನ್ನ ವರ್ಜಿಸೋದನ್ನ ಯಮ ಅಂತ ಕರೀತಾರೆ. ಅದ್ರ ಜೊತೆ ಪ್ರತಿನಿತ್ಯ ಜಪಮಾಲೆಯಲ್ಲಿ 16 ಸುತ್ತು ಮಾಡುವ ವಿಧಿಯು ಇದೆ. ಇದನ್ನ ನಿಯಮ ಅಂತ ಕರೀತಾರೆ. ಮಾಡಬಾರ್ದನ್ನ ಯಮ ಅಂತ ಕರೀತಾರೆ, ಮಾಡ್ಬೇಕಾಗಿರೋದನ್ನ ನಿಯಮ ಅಂತ ಕರೀತಾರೆ.
ವಿಧಿಗಳನ್ನ ನಿಷ್ಠೆಯಿಂದ ಉತ್ಸಾಹದಿಂದ ಅನುಸರಿಸಬೇಕು. ಇದನ್ನ ತತ್ತತ್ ಕರ್ಮ ಪ್ರವರ್ತನಾತ್ ಅಂತ ಹೇಳ್ಬಿಟ್ಟು ಕರೀತಾರೆ ಅಂತ ಹೇಳ್ತಾ ಇದಾರೆ. ಸಂಘ ತ್ಯಾಗ, ಯಾರ ಸಂಘವನ್ನ ತ್ಯಾಗ ಮಾಡ್ಬೇಕು? ಅಭಕ್ತರ ಸಂಘವನ್ನ ತೊರಿಬೇಕು. ಭಕ್ತಿ ಸೇವೆಯಲ್ಲಿ ಯಶಸ್ಸು ಸಿಕ್ಕಬೇಕಾದರೆ ಅನಿಷ್ಟ ವ್ಯಕ್ತಿಗಳ ಸಹವಾಸವನ್ನ ತೊರಿಬೇಕು. ನೋಡಿ, ಯಾರೆಲ್ಲ ಅನಿಷ್ಟ ವ್ಯಕ್ತಿಗಳು ಅಥವಾ ಅನರ್ಹ ವ್ಯಕ್ತಿಗಳು ಅಂತ ಹೇಳ್ತಾ ಇದಾರೆ. ಅಭಕ್ತರು ಅಂತಂದ್ರೆ ಯಾರು ಅಂತ ಹೇಳ್ತಾರೆ ಅಂತಂದ್ರೆ ಕರ್ಮಿಗಳು, ಜ್ಞಾನಿಗಳು, ಯೋಗಿಗಳು, ಮತ್ತಿತರ ಅಭಕ್ತಿಗಳು ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಕರ್ಮಿಗಳನ್ನು ಸಹ ಇಲ್ಲಿ ಏನ್ ಹೇಳ್ತಾ ಇದಾರೆ? ಅನರ್ಹ ವ್ಯಕ್ತಿಗಳು. ನಾವು ಭಕ್ತಿಲಿ ಮುನ್ನಡಿಲಿಕ್ಕೆ ಅನರ್ಹ ವ್ಯಕ್ತಿ ಅಂತಂದ್ರೆ ಕರ್ಮಿಗಳು ಅಂತಾನು ಹೇಳ್ತಾ ಇದಾರೆ. ಯಾಕಂದ್ರೆ ಅವ್ರಿಗೆ ಮೂರೊತ್ತುನು ಅವರು ಇಂದ್ರಿಯ ಸುಖದಲ್ಲೇ ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ. ಅವರು ತುಂಬಾ ಅವ್ರು ಸೋಮಾರಿಗಳಾಗಿರೋದಿಲ್ಲ. ಅವರು ತುಂಬಾ ಕೆಲಸ ಮಾಡ್ತಿರ್ತಾರೆ ಕಷ್ಟಪಟ್ಟು. ಆದ್ರೆ ಅವ್ರು ಏನಕ್ಕೋಸ್ಕರ ಮಾಡ್ತಾರೆ? ತಮ್ಮ ಇಂದ್ರಿಯ ಸುಖಕ್ಕೋಸ್ಕರ ಅವರು ಮಾಡ್ತಾ ಇದ್ದಾರೆ. ಮತ್ತೆ ಜ್ಞಾನಿಗಳು ಅಷ್ಟೇನೆ. ಯಾಕೆ ಅಂತಂದ್ರೆ ಜ್ಞಾನಿಗಳು ಅವರು ತಮ್ಮನ್ನ ತಾವು ದೇವರಾಗಿಸ್ಕೊಳ್ಲಿಕ್ಕೆ ಹೊರಟಿದ್ದಾರೆ. ಅವರು ದೇವರಲ್ಲಿ ಲೀನ ಆಗ್ಬೇಕು, ಆ ಬ್ರಹ್ಮಜ್ಯೋತಿಲಿ ಅಂತ ಯೋಚನೆ ಮಾಡ್ತಾರೆ ಹೊರತು ಅವರು ನಾವು ಭಕ್ತಿ ಸೇವೆನ ಮಾಡ್ಬೇಕು ಅಂತ ಯೋಚನೆ ಮಾಡೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಜ್ಞಾನಿಗಳನ್ನು ಜೊತೆನೂ ಸಹ ನಾವು ಇರ್ಕೂಡುದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಯೋಗಿಗಳು ಅವ್ರನ್ನು ಸಹ ಏನು ಅಂತಂದ್ರೆ ಈ ಅಷ್ಟ ಸಿದ್ಧಿಗಳನ್ನ ಅವರು ಸಾಧನೆ ಮಾಡ್ಲಿಕ್ಕೆ ಹೋಗ್ತಾರೆ ಅಲ್ವಾ? ಅಣಿಮ ಗರಿಮ ಅಂತ ಏನಿದೆಯೋ ಅಂತಹ ಸಿದ್ಧಿಗಳನ್ನ ಪ್ರಾಪ್ತಿ ಮಾಡ್ಕೊಳ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರು ಸಹ ಶುದ್ಧ ಭಕ್ತರಲ್ಲ. ಅದಕ್ಕೋಸ್ಕರ ಇಂತಹ ಅಭಕ್ತರ ಸಂಘವನ್ನ ನೀವು ಬಿಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭು ಅಸತ್ ಸಂಘ ತ್ಯಾಗ ಏಯಿ ವೈಷ್ಣವ ಆಚಾರ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಲೌಕಿಕ ವ್ಯಕ್ತಿಗಳ ಅಥವಾ ಅಭಕ್ತರ ತೊರೆಯುವವನೇ ವೈಷ್ಣವ ಅಂತ ಹೇಳಿದ್ದಾರೆ. ಮತ್ತೆ ಸತೋವೃತ್ತೆ ಅಂತ ಹೇಳ್ತಾ ಇದ್ದಾರೆ. ಸತೋವೃತ್ತೆ ಅಂತಂದ್ರೆ ಏನು? ಸತಃ ಅಂತಂದ್ರೆ ಪೂರ್ವ ಆಚಾರ್ಯರು, ವೃತ್ತೆ ಅಂತಂದ್ರೆ ನಡೆದ ಹಾದಿಯನ್ನ ಅನುಸರಿಸುವುದು ಅಂತ ಹೇಳ್ತಾ ಇದ್ದಾರೆ. ಸತೋವೃತ್ತಿಯನ್ನ ನಾವು ಮಾಡ್ಬೇಕಾಗತ್ತೆ. ಶ್ರೀಲ ನರೋತ್ತಮ ದಾಸ ಠಾಕೂರ್ ಅವರು ಏನ್ ಹೇಳ್ತಾ ಇದಾರೆ? ತಾಂದೇರ ಚರಣ ಸೇವಿ ಭಕ್ತ ಸನ್ನೇವಾಸ ಅಂತ ಹೇಳ್ತಾ ಇದಾರೆ. ಶುದ್ಧ ಭಕ್ತರ ಸಹವಾಸದಲ್ಲಿದ್ದು ಪೂರ್ವ ಆಚಾರ್ಯರು 6 ಗೋಸ್ವಾಮಿಗಳು ಹೇಳಿದ ನಿಯಂತ್ರಕ ತತ್ವಗಳನ್ನ ಅನುಸರಿಸಬೇಕು. 6 ಗೋಸ್ವಾಮಿಗಳು ಯಾರ್ಯಾರು? ಶ್ರೀಲ ರೂಪ ಗೋಸ್ವಾಮಿ, ಶ್ರೀಲ ಸನಾತನ ಗೋಸ್ವಾಮಿ, ಶ್ರೀಲ ಜೀವ ಗೋಸ್ವಾಮಿ, ಶ್ರೀಲ ರಘುನಾಥ ದಾಸ ಗೋಸ್ವಾಮಿ, ಶ್ರೀಲ ಗೋಪಾಲ ಭಟ್ಟ ಗೋಸ್ವಾಮಿ ಮತ್ತು ಶ್ರೀಲ ರಘುನಾಥ ಭಟ್ಟ ಗೋಸ್ವಾಮಿ. ಒಬ್ಬನು ಭಕ್ತರ ಸಂಘದಲ್ಲಿದ್ದರೆ ಆಗ ಅಭಕ್ತರ ಸಂಘ ಮಾಡಲು ಅವಕಾಶವಿರುವುದಿಲ್ಲ ಅಂತ ಹೇಳ್ತಾ ಇದಾರೆ. ಇವಾಗ ಏನಾದ್ರು ಒಬ್ರೇನಾದ್ರು ಭಕ್ತರ ಸಂಘದಲ್ಲಿದ್ರೆ ಏನಾಗುತ್ತೆ? ಅವರು ಅಭಕ್ತರ ಸಂಘ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಇವಾಗ ನೋಡಿ, ನೀವೆಲ್ಲನೂ ಸಹ ಇಲ್ಲಿ ಭಕ್ತರ ಸಂಘದಲ್ಲಿ ಇರ್ಲಿಲ್ಲ ಅಂತಂದ್ರೆ ನೀವೇನ್ ಮಾಡ್ತಾ ಇದ್ರಿ? ಟಿವಿ ನೋಡೋದು ಅಥವಾ ಇನ್ನೇನೋ ಮಾಡ್ತಾ ಇದ್ರಿ, ಅಭಕ್ತರ ಸಂಘದಲ್ಲಿ ಇರ್ತಾ ಇದ್ರಿ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ರೆ, ನೀವು ಭಕ್ತರ ಸಂಘದಲ್ಲಿ ಇದ್ಬಿಟ್ರೆ ಸಾಕು, ಅವಾಗ ತಾನಾಗ್ತಾನೆ ಅಭಕ್ತರ ಸಂಘ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಇದಾರೆ. ಮತ್ತೆ ನಮ್ಗೆ ಇಲ್ಲಿ ಸಂಘ ತ್ಯಾಗ ಅನ್ನೋದನ್ನ ಇನ್ನ ಒಂದು ಅರ್ಥದಲ್ಲಿ ಹೇಳ್ತಾ ಇದಾರೆ. ಸಂಘ ತ್ಯಾಗ ಅನ್ನೋದನ್ನ ನಮ್ಗೆ ಈ 3 ಗುಣಗಳ ಕುರಿತಾಗಿನೂ ಹೇಳ್ತಾರೆ. ಇವಾಗ 3 ಗುಣಗಳಲ್ಲಿ ಇರುವ ಆ ಒಂದು ಮನಸ್ಥಿತಿನ ನಾವು ತ್ಯಾಗ ಮಾಡ್ಬೇಕಾಗತ್ತೆ. ನಮಗ್ ಗೊತ್ತಿರೋ ಹಾಗೇನೆ ಈ 3 ಗುಣದಲ್ಲಿ ಸತ್ವಗುಣ ಅನ್ನೋದು ತುಂಬಾ ಶ್ರೇಷ್ಠವಾದ ಗುಣ. ಆದ್ರೆ ಸತ್ವಗುಣವೂ ಸಹ ನಮ್ಮನ್ನ ಬಂಧನಕ್ಕೆ ಒಳಗಾಗೋ ತರ ಮಾಡುತ್ತೆ ಅಲ್ವಾ? ಅದಕ್ಕೋಸ್ಕರ ನಾವು ಸತ್ವ, ರಜೋ, ತಮೋ ಗುಣ ಈ 3 ಗುಣಗಳಿಂದನೂ ಸಹ ನಾವು ಹೊರಗಡೆ ಬಂದು ನಾವು ಆ ವಿಶುದ್ಧ ಸತ್ವಗುಣದಲ್ಲಿ ನಾವು ಇರ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಇವಾಗ ಇಲ್ಲಿ ನಮ್ಗೆ ಮುಂದೆ ಯಾರು ಭಕ್ತಿಸಿದಂತ ಸರಸ್ವತಿ ಠಾಕೂರ್ ಅವರು ಏನ್ ಹೇಳ್ತಾರೆ ಈ 6 ವಿಷಯಗಳ ಬಗ್ಗೆ ಅಂತ ಇದೆ. ಸೊ ಇವಾಗ ಸಮಯ ಇಲ್ದಲಿರೋದ್ರಿಂದ ನಾನು ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಸೊ ಇವಾಗ ಅವ್ರು ಸಹ ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ. ಕರ್ಮಿಗಳು, ಜ್ಞಾನಿಗಳು, ಯೋಗಿಗಳು ಇಂತಹ ಅಭಕ್ತರನ್ನ ನೀವು ಏನು ವರ್ಜಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಒಮ್ಮೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರ ಮನೆಯ ಭಕ್ತರೊಬ್ಬರು ವೈಷ್ಣವ ಧರ್ಮದ ಸಾಮಾನ್ಯ ತತ್ವಗಳ ಬಗ್ಗೆ ಮತ್ತು ವೈಷ್ಣವರ ಸಾಮಾನ್ಯ ದಿನಚರಿಯ ಚಟುವಟಿಕೆಗಳ ಬಗ್ಗೆ ಕೇಳಿದಾಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ? ಅಸತ್ ಸಂಘ ತ್ಯಾಗ ಏಯಿ ವೈಷ್ಣವ ಆಚಾರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದೇ ತರನೇ ಇಲ್ಲಿ ಶ್ರೀಲ ನರೋತ್ತಮ ದಾಸ ಠಾಕೂರ್ ಅವರು ಸಹ ನೀವು ಭಕ್ತ ಸನ್ನೇವಾಸ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಇವಾಗ ಭಕ್ತಿ ಸೇವೆ ಅಂತಂದ್ರೆ ಪಾರಮಾರ್ಥಿಕ ಚಟುವಟಿಕೆಗಳು ಎಂದು ಅರ್ಥ. ಪಾರಮಾರ್ಥಿಕ ನೆಲೆಯಲ್ಲಿ ಪ್ರಕೃತಿಯ ತ್ರಿಗುಣಗಳ ಕಲುಷಿತತೆ ಇರುವುದಿಲ್ಲ. ಇದನ್ನು ವಿಶುದ್ಧ ಸತ್ವ ಅಥವಾ ಶುದ್ಧ ಸತ್ವದ ನೆಲೆ ಅಥವಾ ರಜಸ್ ತಮೋ ಗುಣಗಳಿಂದ ಕಲುಷಿತವಾಗದ ಸತ್ವಗುಣ ಎಂದು ಕರೆಯುತ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಸತ್ವವೃತ್ತಿ ಎಂದರೆ ಪ್ರತಿ ಕ್ಷಣವನ್ನು ಕೃಷ್ಣ ಪ್ರಜ್ಞಾ ಚಟುವಟಿಕೆಯಲ್ಲೇನೆ ಕಳೆವ ಆಚಾರ್ಯರ ಹಾದಿಯಲ್ಲಿ ನಡೆಯುವುದು. ಶ್ರೀಲ ರೂಪ ಗೋಸ್ವಾಮಿಯವರು ಈ ಶ್ಲೋಕದಲ್ಲಿ ನೀಡಿರುವ ಉಪದೇಶವನ್ನ ಒಬ್ಬನು ಪಾಲಿಸಿದರೆ ಖಂಡಿತವಾಗಿ ಭಕ್ತಿ ಸೇವೆಯಲ್ಲಿ ಮುಂದುವರಿಯುತ್ತಾನೆ. ಸೊ ಇವಾಗ ಶ್ರೀಲ ರೂಪ ಗೋಸ್ವಾಮಿ ಅವರು ಏನ್ ಹೇಳಿದ್ದಾರೆ ಈ 3ನೇ ಶ್ಲೋಕದಲ್ಲಿ? ಎಲ್ಲರೂ ಒಮ್ಮೆ ಹೇಳಿ. ಹರೇ ಕೃಷ್ಣ. ಶ್ರೀಲ ರೂಪ ಗೋಸ್ವಾಮಿ ಅವರು ಏನ್ ಹೇಳಿದ್ದಾರೆ 3ನೇ ಶ್ಲೋಕದಲ್ಲಿ? ನಮ್ಗೆ ನಾವ್ ಏನನ್ನ ಅವ್ರು ಹೇಳಿರೋ ಉಪದೇಶವನ್ನ ನಾವು ಪಾಲಿಸಿದ್ರೆ ಖಂಡಿತವಾಗಿ ಭಕ್ತಿ ಸೇವೆಯಲ್ಲಿ ನಾವು ಮುಂದುವರಿತೀವಿ ಅಂತ ನಮ್ಗೆ ಹೇಳ್ತಾ ಇದಾರೆ. ಸೊ ಏನನ್ನ ಹೇಳಿದ್ದಾರೆ ರೂಪ ಗೋಸ್ವಾಮಿ ಅವರು?
ಈ 3ನೇ ಶ್ಲೋಕದಲ್ಲಿ ಉತ್ಸಾಹಾತ್ ನಿಶ್ಚಯ ಧೈರ್ಯಾತ್ ತತ್ತತ್ ಕರ್ಮ ಪ್ರವರ್ತನಾತ್ ಸಂಗತ್ಯಾಗೋ ಸತೋ ವೃತ್ತೆ ಷಡ್ಭಿರ್ ಭಕ್ತಿ ಪ್ರಸಿದ್ಧ್ಯತೆ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಇವಾಗ ನಾವು ನಮ್ಗೇನ್ ಈ ಕೃಷ್ಣ ಪ್ರಜ್ಞೆ ಆಂದೋಲನದಲ್ಲಿ ನಮ್ಗೆ ಏನ್ ಹೇಳಿದಾರೆ, 4 ಗಂಟೆಗೆ ಎದ್ದು ನೀವು ಮಂಗಳಾರತಿ ಅಟೆಂಡ್ ಮಾಡಿ, ಅದಾದ್ಮೇಲೆ ಶ್ರೀಮದ್ ಭಾಗವತವನ್ನ ಓದಿ ಕೀರ್ತನೆ ಮಾಡಿ ಅಂತ ಹೇಳ್ಬಿಟ್ಟು ಹೀಗೆ 24 ಗಂಟೆಯಲ್ಲಿಯೂ ನಾವು ಭಕ್ತಿ ಸೇವೆಯಲ್ಲಿ ನಾವು ನಿರತರಾಗೋ ತರ ಅವ್ರು ನಮ್ಗೆ ಚಟುವಟಿಕೆಗಳನ್ನ ಅವ್ರು ನಮ್ಗೆ ಕೊಟ್ಟಿದಾರಲ್ವಾ. ಅದನ್ನ ಸತೋವೃತ್ತಿ ಅಂತ ಹೇಳ್ಬಿಟ್ಟು ಕರೀಲಾಗತ್ತೆ ಅಂತ ಹೇಳ್ಬಿಟ್ಟು ಪ್ರಭುಪಾದ್ರು ಹೇಳ್ತಾ ಇದಾರೆ. ಸೊ ಇದನ್ನ ಹಿಂದಿನ ಆಚಾರ್ಯರು ನಮ್ಗೆ ಕೊಟ್ಟಿದ್ದಾರೆ. ಅದನ್ನ ಅವರ ಹೆಜ್ಜೆಗಳನ್ನ ನಾವು ಅನುಸರಿಸ್ತಾ ನಾವು ಪ್ರತಿ ಕ್ಷಣ ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳೊಂದಿಗೆ ನಮ್ಮನ್ನ ನಾವು ಏನು ನಿರಂತರವಾಗಿ ಇರಿಸ್ಕೊಂಡ್ರೆ ಏನಾಗತ್ತೆ, ನಾವು ಈ ಭಕ್ತಿ ಮಾರ್ಗದಲ್ಲಿ ನಾವು ಯಶಸ್ಸನ್ನ ಪಡಿಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಸಹ ನಮ್ಗೆ ಇದರ ಕುರಿತಾಗಿ ನಮ್ಗೆ ಈ ಉತ್ಸಾಹ ನಿಶ್ಚಯ ಧೈರ್ಯ ತತ್ತತ್ ಕರ್ಮ ಪ್ರವರ್ತನಾದ ಬಗ್ಗೆ ಹೇಳಿದ್ದಾರೆ. ಸೊ ಇದೊಂದು ಸ್ವಲ್ಪ ಇರೋದನ್ನ ನೀವು ಬುಕ್ ಅಲ್ಲಿ ಓದ್ಕೊಳ್ಳಿ ನೋಡಿ, ಇಷ್ಟಿದೆ. ಸೊ ಇಷ್ಟು ಓದ್ಕೊಂಡ್ರೆ ನೀವು ಭಕ್ತಿ ಸರಸ್ವತಿ ಠಾಕೂರ್ ಅವರು ಏನ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅರ್ಥ ಆಗತ್ತೆ. ಸೊ ಅವ್ರು ಅದನ್ನೇ ಇನ್ನೊಂದ್ ಸ್ವಲ್ಪ ಡೀಪ್ ಆಗಿ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಸೇಮ್ ಅವರೇನೋ ಅದನ್ನೇ ಹೇಳ್ತಾ ಇದಾರೆ. ಇವಾಗ ಕಾಮ್ಯ ಕರ್ಮ ಮತ್ತೆ ಯೋಗ ಸಿದ್ಧಿಯನ್ನ ಪಡೆದಿರ್ತಾರಲ್ವಾ, ಸೊ ಅವೆಲ್ಲನೂ ಸಹ ಭಕ್ತಿ ಯೋಗದ ತತ್ವಗಳಿಗೆ ವಿರುದ್ಧವಾದದ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವೆಲ್ಲನೂ ಸಹ ಅಶಾಶ್ವತವಾದ ಫಲವನ್ನ ಕೊಡುತ್ತೆ. ಅದಕ್ಕೋಸ್ಕರ ನೀವು ಅದ್ರ ಬಗ್ಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನ ತಾಳ್ಬೇಕು ಅಂತ ಹೇಳ್ತಾ ಇದಾರೆ. ಅದ್ರ ಬದಲು ತಿರುಗಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಾವು ಎಕ್ಸಾಂಪಲ್ಸ್ ಅನ್ನ ನಾವು ನೋಡಿದೀವಿ ಅಲ್ವಾ. ಇವಾಗ ವಿಶ್ವಾಮಿತ್ರ ಅವನು ಯೋಗಿ ಆಗಿದ್ದ, ಆದ್ರೂ ಸಹ ಅವನು ಮೇನಕೆಗೆ ಮನಸ್ಸೋಲ್ತಾನೆ. ಅದೇ ತರ ಯಾರು ಹಿರಣ್ಯಕಶಿಪು ಅವನು ಸಹ ಅವನು ಬ್ರಹ್ಮನನ್ನ ಕುರಿತು ತಪಸ್ಸನ್ನ ಮಾಡ್ತಾನೆ ಅಲ್ವಾ. ಅವನು ಸಹ ಅಲ್ಲಿ ಯಾವ್ದೋ ಒಂದು ವ್ರತವನ್ನ ಅವನು ಪಾಲಿಸ್ತಾ ಇದ್ದಾನೆ, ಆದ್ರೆ ಅವನು ಶಾಶ್ವತವಾದ ಫಲವನ್ನ ಅವನು ಪಡಿಲಿಲ್ಲ. ಯಾಕಂದ್ರೆ ಅವನು ಯಾರಿಗೆ ಪೂಜೆ ಮಾಡ್ಬೇಕಂತಾನೆ ಅವನಿಗೆ ಗೊತ್ತಿಲ್ಲ, ಯಾರ ಕುರಿತಾಗಿ ತಪಸ್ಸನ್ನ ಮಾಡ್ಬೇಕಂತಾನೆ ಹಿರಣ್ಯಕಶಿಪುವಿಗೆ ಗೊತ್ತಿಲ್ಲ. ಅವನು ಬ್ರಹ್ಮನ ಕುರಿತಾಗಿ ತಪಸ್ಸನ್ನ ಮಾಡಿದಕ್ಕೆ ಅವನು ಅಶಾಶ್ವತವಾದ ಫಲವನ್ನ ಅವನು ಪಡ್ಕೋತಾನೆ. ಅದಕ್ಕೋಸ್ಕರ ಇಲ್ಲಿ ನಮ್ಗೆ ಏನ್ ಹೇಳ್ತಾ ಇದಾರೆ, ಸಕಲ ಜೀವಿಗಳಿಗೆ ಯಾವ್ದು ರಾತ್ರಿಯೋ ಅದು ಆತ್ಮ ಸಂಯಮಗಳಿಗೆ ಎಚ್ಚರದ ಕಾಲ, ಸಕಲ ಜೀವಿಗಳಿಗೂ ಯಾವುದು ಎಚ್ಚರದ ಕಾಲವೋ ಅದು ಅಂತರ್ಮುಖಿಯಾದ ಮುನಿಗೆ ರಾತ್ರಿ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಬೇರೆ ಉದ್ದೇಶವನ್ನ ಇಟ್ಟುಕೊಂಡು ಉಗ್ರ ತಪಸ್ಸನ್ನ ಮಾಡಲು ಭಕ್ತಿ ಸೇವೆನ ತೊರೆದವರು ಕಠಿಣ ತಪಸ್ಸನ್ನ ಆಚರಿಸಿದರೂ ಮನಃಶುದ್ಧಿ ಪಡೆಯುವುದಿಲ್ಲ ಅಲ್ವಾ. ನೋಡಿ ಇವಾಗ ಹಿರಣ್ಯಕಶಿಪು ಉಗ್ರ ತಪಸ್ ಮಾಡ್ತಾರೆ, ಮತ್ತೆ ಇಲ್ಲಿ ವಿಶ್ವಾಮಿತ್ರನು ಸಹ ಉಗ್ರ ತಪಸ್ಸನ್ನ ಮಾಡ್ತಾರೆ, ಆದ್ರೆ ಅವರು ಮನಃಶುದ್ಧಿಯನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನನ್ನ ನಾವು ಸ್ಮರಣೆ ಮಾಡಿದ್ರೆ ಅಷ್ಟೇ ನಾವು ಅವನ ಕುರಿತಾಗಿ ನಾವು ತಪಸ್ಸನ್ನ ಅಥವಾ ಯಾವುದೇ ಒಂದು ತತ್ವವನ್ನ ಅನುಸರಿಸಿದ್ರೆ ಮಾತ್ರನೇ ನಾವು ಮನಃಶುದ್ಧಿಯನ್ನ ಪಡಿಲಿಕ್ಕೆ ಸಾಧ್ಯ ಆಗತ್ತೆ. ಯಾಕೆ ಅಂತಂದ್ರೆ ಇವ್ರಿಗೆಲ್ಲ ಏನು ಮನಃಶುದ್ಧಿ ಪಡಿಲ್ಲ ಅವರು. ಯಾಕೆ ಅಂತಂದ್ರೆ ಅವ್ರಿಗೆ ಭಗವಂತನ ದಿವ್ಯ ಪ್ರೇಮ ಸೇವೆಯ ಬಗೆಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಂತ ಹೇಳ್ತಾ ಇದ್ದಾರೆ. ಊಹಾಪೋಹ ಮಾಡುವವರು ಮತ್ತು ಕಾಮ್ಯ ಕರ್ಮಿಗಳು ಉಗ್ರ ತಪಸ್ಸುಗಳನ್ನ ವ್ರತಗಳನ್ನ ಮಾಡಿದರೂ ಅವರು ಪತಿತರಾಗುತ್ತಾರೆ ಅಲ್ಲೋ. ನಾವೇ ನಮ್ಮ ಮನಸ್ಸೋ ಇಚ್ಛೆ ಯಾವ್ದೋ ಒಂದು ವ್ರತವನ್ನ ಮಾಡಿದ್ರೆ ಅಥವಾ ಕಾಮ್ಯ ಕರ್ಮಗಳನ್ನ ವೇದಗಳಲ್ಲಿ ಹೇಳಿರುವಂತಹ ವ್ರತ ನಿಯಮಗಳನ್ನ ನಾವು ಅನುಸರಿಸಿದ್ರೆ ಅಥವಾ ಇನ್ಯಾವುದೇ ಒಂದು ಉಗ್ರ ತಪಸ್ಸನ್ನ ಮಾಡಿದ್ರು ಸಹ ನಾವು ಪತಿತರಾಗ್ತೀವಿ. ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಅವರಿಗೆ ಭಗವಂತನ ಚರಣಾರವಿಂದಗಳ ಬಗೆಗೆ ತಿಳುವಳಿಕೆ ಇರುವುದಿಲ್ಲ. ಆದ್ರೆ ಭಗವದ್ ಭಕ್ತನಾದರೂ ಎಂದಿಗೂ ಪತಿತನಾಗುವುದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಗವದ್ ಭಕ್ತ ಯಾವತ್ತೂ ಸಹ ಪತಿತನಾಗೋದಿಲ್ಲ. ಯಾಕಂದ್ರೆ ಅವನಿಗೆ ಗೊತ್ತಿದೆ, ನಾವು ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿದೀವಲ್ವಾ. ಅದನ್ನ ಶ್ಲೋಕವನ್ನ ಹೇಳ್ತಾ ಇದ್ದಾರೆ ಇಲ್ಲಿ ನಮ್ಗೆ. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಮಪ್ಯಸ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್. ಈ ಪ್ರಯತ್ನದಲ್ಲಿ ಅಂದ್ರೆ ನಾವು ಭಕ್ತಿ ಮಾರ್ಗದಲ್ಲಿ ಯಾವುದೇ ಒಂದು ನಷ್ಟವಾಗ್ಲಿ ಕುಂದಾಗಲಿ ಇಲ್ಲ, ಈ ಮಾರ್ಗದಲ್ಲಿ ಸ್ವಲ್ಪ ಮುಂದುವರೆದರೂ ಎಂತಹ ಅಪಾಯಕಾರಿ ಭಯದಿಂದಲೂ ರಕ್ಷಿಸಿಕೊಳ್ಳಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ಕೃಷ್ಣ ಏನ್ ಹೇಳ್ತಾರೆ, ಅರ್ಜುನನಿಗೆ ಹೇಳ್ತಾರೆ, ಕೌಂತೆಯ ನೀನ್ ಇದನ್ನ ಘೋಷಿಸು, ನೀನು ಪ್ರತಿಜಾನೀಹಿ ನಾಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತ ಯಾವತ್ತೂ ನಾಶ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನೀನು ಘೋಷಣೆಯನ್ನ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ಲ. ಅದಕ್ಕೋಸ್ಕರ ಇಲ್ಲಿ ಭಕ್ತಿ ಮಾರ್ಗ ಅನ್ನೋದು ಅದು ನಮ್ಗೆ ಏನು ಶಾಶ್ವತವಾದ ಫಲವನ್ನ ಅದು ತಂದ್ಕೊಡುತ್ತೆ. ಭಕ್ತಿ ಯೋಗವು ಎಷ್ಟು ಪರಿಶುದ್ಧವೋ ಪರಿಪೂರ್ಣವೋ ಆದುದೆಂದರೆ ಒಬ್ಬನು ಅದನ್ನು ಆರಂಭಿಸಿದರೆ ಯಶಸ್ಸು ಸಿಕ್ಕೇ ಸಿಗುತ್ತದೆ ಅಂತ ಹೇಳ್ಬಿಟ್ಟು ನಮ್ಗೆ ಭಕ್ತಿ ಸರಸ್ವತಿ ಠಾಕೂರ್ ಅವರು ಹೇಳ್ತಾ ಇದ್ದಾರೆ. ಅದೆಷ್ಟು ಪರಿಪೂರ್ಣ ಭಕ್ತಿ ಸೇವೆ ಅಂತಂದ್ರೆ ಅದನ್ನ ಯಾರಾದ್ರೂ ಆರಂಭ ಮಾಡಿದ್ರೆ ಅವ್ರಿಗೆ ಯಶಸ್ಸು ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಭಕ್ತಿ ಸೇವೆಯು ಅಹೈತುಕಿ ಅಪ್ರತಿಹತ, ಅದು ಯಾವುದೇ ಲೌಕಿಕ ಕಾರಣದ ಪರಿಣಾಮವಲ್ಲ. ಅದನ್ನು ಯಾವುದೇ ಲೌಕಿಕ ಕಾರಣದಿಂದ ನಿಲ್ಲಿಸಲು ಸಾಧ್ಯವಿಲ್ಲ, ಯಾವುದೇ ಲೌಕಿಕ ಅಡಚಣೆಯಿಂದ ನಿಲ್ಲಿಸಲು ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಏನರ್ಥ, ಇವಾಗ ಭಕ್ತಿಯನ್ನ ಯಾರ್ ಬೇಕಾದ್ರೂ ಮಾಡ್ಬೋದು. ಅಯ್ಯೋ ನಾನು ಮುದುಕಿ ಆಗ್ಬಿಟ್ಟಿದೀನಿ, ನಾನ್ ಮಾಡಂಗಿಲ್ಲ,
ಅಯ್ಯೋ ನಾನ್ ತುಂಬಾ ಬಡವ, ನಾನ್ ಮಾಡಂಗಿಲ್ಲ, ಅಥವಾ ನಾನ್ ಕಪ್ಪಗಿದ್ದೀನಿ, ನಾನ್ ಭಾರತೀಯ, ನಾನ್ ಮಾಡಾಗಿಲ್ಲ ಅಂತ ಹೇಳ್ಬಿಟ್ಟು ನಾವ್ ಯಾವುದೇ ಒಂದು ಅಡಚಣೆ ಅನ್ನೋದು ಇಲ್ವೇ ಇಲ್ಲ. ಈ ಲೌಕಿಕವಾಗಿರುವಂತಹ ಅಡಚಣೆ ಇಲ್ಲ. ಇದು ಅಹೈತುಕಿ ಅಪ್ರತಿಹತ, ಯಾವುದೇ ಒಂದು ಅಡಚಣೆ ಇಲ್ದಲೆ ನಿರಂತರವಾಗಿ ನಡೆಯುವಂಥದ್ದು ಈ ಭಕ್ತಿ ಸೇವೆ. ಯಾರ್ ಬೇಕಾದ್ರೂ ಮಾಡ್ಬೋದು. ಬಾಲ್ಯದಿಂದ ಇಟ್ಕೊಂಡು ವೃದ್ಧಾಪ್ಯದ ತನಕ ಯಾರಿರ್ತಾರೋ, ಯಾರ್ ಬೇಕಾದ್ರೂ ಜಾತಿ ಮತ ಭೇದ ಇಲ್ದಲೆ ಯಾರ್ ಬೇಕಾದ್ರೂ ಈ ಭಕ್ತಿನ ಅನುಸರಿಸಬಹುದು. ಕಾಮ್ಯ ಕರ್ಮಿಗಳು, ತಾತ್ವಿಕ ಚಿಂತಕರು ಮತ್ತು ಹಠಯೋಗಿಗಳಲ್ಲಿ ಖಂಡಿತವಾಗಿ ಅನೇಕ ಸದ್ಗುಣಗಳಿವೆ. ಆದರೆ ಭಕ್ತನಲ್ಲಿ ಎಲ್ಲಾ ಸದ್ಗುಣಗಳು ತಾವಾಗಿ ಬೆಳೆಯುತ್ತವೆ. ದೇವತೆಗಳ ಸಕಲ ಸದ್ಗುಣಗಳು ಶುದ್ಧ ಭಕ್ತಿ ಸೇವೆ ಮಾಡುವವನಲ್ಲಿ ವ್ಯಕ್ತವಾಗುತ್ತಾ ಹೋಗುತ್ತದೆ. ಭಕ್ತನಿಗೆ ಯಾವುದೇ ಲೌಕಿಕ ಕಾರ್ಯದಲ್ಲಿ ಆಸಕ್ತಿ ಇಲ್ಲದಿರುವುದರಿಂದ ಅವನು ಐಹಿಕವಾಗಿ ಕಲುಷಿತನಾಗಿರುವುದಿಲ್ಲ. ಅವನು ತಕ್ಷಣ ದಿವ್ಯ ಜೀವನದ ನೆಲೆಯಲ್ಲಿರುತ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಭಕ್ತಿ ಮಾಡಿದ್ರೆ ಏನಾಗುತ್ತೆ, ಸೊ ನಮ್ಗೆ ಬೇಡ ಅಂದ್ರೂ ಸಹ ಆ ದೇವತೆಗಳಲ್ಲಿ ಇರುವಂತಹ ಎಲ್ಲ ಸದ್ಗುಣಗಳು ತಾವೇ ಬರುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅವರು ಭಗವಂತನ ಏನು ದೈವಿ ಪ್ರಕೃತಿ ಆಶ್ರಿತಾಹ. ಸೊ ಇವಾಗ ಅವ್ರನ್ನ ಮಹಾತ್ಮ ಅಂತ ಕರೀತಾರೆ. ಯಾರು ಭಕ್ತಿ ಮಾರ್ಗಕ್ಕೆ ಬಂದ್ಬಿಡ್ತಾರೋ ಅವರು ಮಹಾತ್ಮರಾಗ್ತಾರೆ. ಅವರು ಭಗವಂತನ ಆ ಮಾಯಾ ಶಕ್ತಿ ಬದಲು ಅವರು ದೈವಿ ಪ್ರಕೃತಿ ಆಶ್ರಿತಾಹ ಅಂತ ಭಗವಂತ ಹೇಳಿರೋ ತರನೇ ನನ್ನ ದೈವಿ ಪ್ರಕೃತಿಯ ರಕ್ಷಣೆಗೆ ಅವರು ಬಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಈ 6 ನಾವು ಮಾಡಿದ್ರೆ ಉತ್ಸಾಹ, ನಿಶ್ಚಯ, ಧೈರ್ಯ, ತತ್ತತ್ ಕರ್ಮ ಪ್ರವರ್ತನ, ಸಂಗತ್ಯಾಗೋ ಸತೋವೃತ್ತಿ, ಇದನ್ನ ನಾವು ಮಾಡಿದ್ರೆ ನಾವು ಈ ಭಕ್ತಿ ಮಾರ್ಗದಲ್ಲಿ ಯಾವುದೇ ಒಂದು ಅಡೆತಡೆ ಇಲ್ದಲೆ ನಾವು ಅದರಲ್ಲಿ ಮುನ್ನಡ್ಕೊಂಡು ಹೋಗಿ ನಾವು ಸಿದ್ಧಿಯನ್ನ ನಾವು ಪಡಿಬಹುದು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ಉಪದೇಶಾಮೃತಾಂ ಕಿ ಜೈ. ಶೀಲ ಪ್ರಭುಪಾದ್ ಕಿ ಜೈ. ಶೀಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು.